ಭಜನಾ ತಂಡಗಳು ತಮ್ಮ ತಮ್ಮ ಮಂಡಲಕ್ಕೆ ಹೋಗಬೇಕು. ಭಜನಾ ತಂಡಗಳಿಗೆ ಸೂಚನೆ, ದಯವಿಟ್ಟು ತಮ್ಮ ತಮ್ಮ ಮಂಡಲಕ್ಕೆ ಹೋಗಬೇಕು. ಮೆರವಣಿಗೆಯಲ್ಲಿ ಬಂದಿರುವಂತಹ ಭಜನಾ ತಂಡಗಳು ತಮ್ಮ ತಮ್ಮ ಮಂಡಲಕ್ಕೆ ಹೋಗಬೇಕು. ಹರಿ ಓಂ. ಎಲ್ಲ ಭಜನಾ ತಂಡಗಳಿಗೆ ಸೂಚನೆ, ಮೆರವಣಿಗೆಯಲ್ಲಿ ಬಂದಿರುವಂತಹ ಎಲ್ಲ ಭಜನಾ ತಂಡಗಳು ತಮ್ಮ ತಮ್ಮ ಮಂಡಲಕ್ಕೆ ಹೋಗಬೇಕು. ಮಂಡಲದಲ್ಲಿ ಉಪಸ್ಥಿತರಾದ ಬಳಿಕ ದೀಪೋಜ್ವಲನದ ಕಾರ್ಯಕ್ರಮ, ಆ ಬಳಿಕ ಭಜನೋತ್ಸವ ಆರಂಭ ಆಗಲಿಕ್ಕಿದೆ. ಶ್ರೀ ಸದಾಶಿವ ಭಜನಾ ಪರಿಷತ್ ಕೊಯ್ಲಾ, ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆತೂರು ಕೊಯ್ಲಾ ಹಾಗೂ ಶ್ರೀ ದೇವಾಲಯಗಳ ಸಂವರ್ಧನಾ ಸಮಿತಿ ಕಡಬ ತಾಲೂಕು ಇದರ ಸಹಯೋಗದೊಂದಿಗೆ ಕಡಬ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ರಥೋತ್ಸವ ಜರುಗ್ತಾ ಇದೆ. ಈಗಾಗಲೇ ಸಾಕಷ್ಟು ನಮ್ಮ ಗ್ರಾಮದ ಹಾಗೂ ಹೊರ ಗ್ರಾಮದ ಅನೇಕ ಧ್ವಜಗಳು ನಮ್ಮ ಒಂದು ಕರೆಯನ್ನ ಪ್ರೀತಿಯಿಂದ ಸ್ವೀಕರಿಸಿ ನಮ್ಮಲ್ಲಿ ಬಂದು ಸೇರಿಕೊಂಡಿದ್ದಾರೆ. ನಿಮಗೆಲ್ಲರಿಗೂ ಶ್ರೀ ಆತೂರು ಸದಾಶಿವ ಮಹಾಗಣಪತಿ ದೇವಸ್ಥಾನ ಹಾಗೂ ಆತೂರು ಸದಾಶಿವ ಭಜನಾ ಪರಿಷತ್ ಪರವಾಗಿ ಭೇಟಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಕೆಲವೇ ಕ್ಷಣದಲ್ಲಿ ದೀಪೋಜ್ವಲನದ ಮೂಲಕ ನಮ್ಮ ಈ ಭಜನಾ ಕಾರ್ಯಕ್ರಮದ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಆನಂತರ ವೇದಿಕೆಯಲ್ಲಿ ಈಗಾಗಲೇ ಸಜ್ಜುಗೊಂಡಿರುವ ಭಜನಾ ತಂಡದ ಸಕ್ರಿಯ ಸದಸ್ಯರು ನೀವು ಈಗಾಗಲೇ ಕಲಿತುಕೊಂಡಿರುವ ಭಜನೆ ಹಾಡನ್ನ ಬಹಳ ಸುಶ್ರಾವ್ಯವಾಗಿ ತಾಳದೊಂದಿಗೆ ನಿಂಬೆಳದೊಂದಿಗೆ ನಿಮ್ಮೊಂದಿಗೆ ಹಾಡಲಿಕ್ಕಿದ್ದಾರೆ. ಅದಕ್ಕೆ ನೀವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು. ಈಗಾಗಲೇ ಮಂಡಲವನ್ನ ಸಾಕಷ್ಟು ನಮ್ಮೆಲ್ಲ ಸ್ವಯಂ ಸೇವಕರು ಸಜ್ಜುಗೊಳಿಸುವ, ನಿಮ್ಮ ಕುಣಿತಕ್ಕೆ ಪೂರಕವಾಗಿ ಸಜ್ಜುಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ಇನ್ನೂ ಏನಾದರೂ ಚಿಕ್ಕ ಪುಟ್ಟ ಕಸಕಡ್ಡಿಗಳೇನಾದ್ರೂ ಇದ್ದಲ್ಲಿ ದಯವಿಟ್ಟು ನಿಮ್ಮ ಮಂಡಲಗಳನ್ನ ಶುಚಿಗೊಳಿಸುವ ಪ್ರಯತ್ನವನ್ನು ಮಾಡಿ. ನಿಮ್ಮ ಮಂಡಲದಲ್ಲಿರುವ ಕಸವನ್ನು ಪಕ್ಕದ ಮಂಡಲಕ್ಕೆ ಹಾಕಬೇಡಿ, ಅದೊಂದು ನೆನಪಿರಬೇಕು. ಹರಿ ಓಂ, ಹರಿ ಓಂ, ಹರಿ ಓಂ.
ದೀಪೋಜ್ವಲನದ ಕಾರ್ಯಕ್ರಮದ ಬಳಿಕ ಭಜನೋತ್ಸವ ಆರಂಭ ಆಗಲಿಕ್ಕಿದೆ. ಭಜನೋತ್ಸವ ಮುಗಿದ ಬಳಿಕ
ಗಮನಿಸಬೇಕು. 3 ಬಾರಿ ಪ್ರಣವನಾದ ಅಂದ್ರೆ ಓಂಕಾರವನ್ನ ನಾವೆಲ್ಲರೂ ಜೊತೆಯಾಗಿ ಪಠಿಸಲಿಕ್ಕಿದೆ. ಆ ಬಳಿಕ ಶ್ಲೋಕ, ಬಳಿಕ ಭಜನೆಯ ಪ್ರಾರಂಭ. ದಯವಿಟ್ಟು ಮರದಾಳ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಪ್ರಮುಖರು, ಭಜನಾ ತಂಡಗಳು, ಮಂಡಲದಲ್ಲಿ ಆಸೀನರಾಗಿರುವವರು ದಯವಿಟ್ಟು ಎದ್ದು ನಿಂತ್ಕೊಳ್ಬೇಕು. ಎಲ್ಲ ಭಜನಾ ತಂಡಗಳು, ಕುಳಿತಿರುವವರು ಎಲ್ಲ ಎದ್ದು ನಿಂತ್ಕೊಳ್ಬೇಕು. ದೀಪೋಜ್ವಲನದ ಕಾರ್ಯಕ್ರಮ, ಬಳಿಕ ಪುಷ್ಪಾರ್ಚನೆ, ಆ ಬಳಿಕ ಓಂಕಾರನಾದ, ಬಳಿಕ ಶ್ಲೋಕ, ನಂತರ ಭಜನೋತ್ಸವದ ಪ್ರಾರಂಭ. ಈ ರೀತಿಯಲ್ಲಿ ನಮ್ಮ ಆರಂಭದ ಕಾರ್ಯಕ್ರಮ ನಡೀತದೆ. ಭಜನೋತ್ಸವ ಮುಗಿದ ಬಳಿಕ ಸಭಾ ಕಾರ್ಯಕ್ರಮ, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಭಜನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದೀಪೋಜ್ವಲನದ ಸಂದರ್ಭದಲ್ಲಿ ದೀಪಜ್ಯೋತಿ ಮಂತ್ರ ಕೆಮ್ಮರದ ಕುಮಾರಿ ಚೈತ್ರ ಅವರು, ಶ್ರೀಮತಿ ಚೈತ್ರ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ದೀಪೋಜ್ವಲನದ ಕಾರ್ಯಕ್ರಮ, ದಯವಿಟ್ಟು ಎಲ್ಲರೂ ಮೌನವಾಗಿರಬೇಕು, ಓಡಾಟ ಬೇಡ. ದೀಪೋಜ್ವಲನದ
ಭಜನೋತ್ಸವ ದೀಪ ಪ್ರಜ್ವಲನೆಯೊಂದಿಗೆ ಆರಂಭಗೊಂಡಿದೆ. 4:50 ಶುಭ ಗಳಿಗೆಯಲ್ಲಿ ದೀಪೋಜ್ವಲನದೊಂದಿಗೆ ಭಜನೋತ್ಸವದ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಅತಿಥಿ ಗಣ್ಯರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸುತ್ತಾರೆ. ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಭಜನೋತ್ಸವವನ್ನು ವೀಕ್ಷಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಿಳಿನೆಲೆ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸದಸ್ಯರಾಗಿರುವಂತಹ ಖ್ಯಾತ ಭಜಕ ಸುಶ್ರಾವ್ಯ ಕಂಠದ ಶ್ರೀಯುತ ಸುಂದರಗೌಡ ಬಿಳಿನೆಲೆ ಅವರ ನೇತೃತ್ವದಲ್ಲಿ ಈ ಭಜನೆಯ ಆರಂಭ ಇದೀಗ ಆಗ್ಲಿಕ್ಕಿದೆ. ಮೊದಲಿಗೆ ಓಂಕಾರನಾದ ಅವರು ನಮ್ಮೆಲ್ಲರನ್ನು ಹೇಳಿಸ್ತಾರೆ. ನಾವೆಲ್ಲರೂ ಕೂಡ 3 ಬಾರಿ ಪ್ರಣವನಾದವನ್ನ ಮಾಡ್ಲಿಕ್ಕಿದೆ. ಆ ಬಳಿಕ ಶ್ಲೋಕ, ಬಳಿಕ ಭಜನೋತ್ಸವ. ಹಿರಿಯರಾದಂತಹ ಶ್ರೀಯುತ ಧರ್ನಪ್ಪಗೌಡ ಕೋರಿಕಾರ್ ಅವರು ವೇದಿಕೆಗೆ ಬರಬೇಕು. ನಮ್ಮ ದೇವಸ್ಥಾನದ ಎಲ್ಲ ಚಟುವಟಿಕೆಯಲ್ಲಿ ಹಿರಿಯರಾಗಿದ್ದುಕೊಂಡು ಮುಂಚೂಣಿಯಲ್ಲಿದ್ದುಕೊಂಡು ನಮಗೆಲ್ಲ ಮಾರ್ಗದರ್ಶನ ಮಾಡುವಂತಹ ಶ್ರೀಯುತ ಧರ್ನಪ್ಪಗೌಡರು, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಶೀನಪ್ಪಗೌಡ ಒಳಕಡಮ, ಹಿರಿಯರ ಸಮ್ಮುಖದಲ್ಲಿ ಭಜನೆಯ ಪ್ರಾರಂಭ. ಮುಂದಕ್ಕೆ ಸುಂದರಣ್ಣನವರು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ವಿನಂತಿಸ್ತೇವೆ. ಎಲ್ಲರೂ ಕೈ ಮುಗಿರಿ. 3 ಬಾರಿ ಓಂಕಾರ. ಕಡು ಕರುಣಿ ನೀನೆಂದರಿತು ರೊಢಲ ನಮಿಸುವೆ ನಿನ್ನಡಿಗೆ. ಕಡು ಕರುಣಿ ನೀನೆಂದರಿತು ರೊಢಲ ನಮಿಸುವೆ ನಿನ್ನಡಿಗೆ. ಬಿಡದೆ ಪರಿಪಾಲಿಸೋ ಬಿಡದೆ ಪರಿಪಾಲಿಸೋ ಪರಮ ಕರುಣಾ ಸಿಂಧು. ಬಿಡದೆ ಪರಿಪಾಲಿಸೋ ಪರಮ ಕರುಣಾ ಸಿಂಧು. ನೀ ಎಂದೆಂದು ನಡುವೆ ಬರುತ್ತಿಪ್ಪ ವಿಕ್ರಮ ತಡೆದು, ನಡುವೆ ಬರುತ್ತಿಪ್ಪ ವಿಕ್ರಮ ತಡೆದು, ಹರಿನಾಮ ಸಂಕೀರ್ತನೆ ನೀ ನುಡಿದು ನುಡಿಸು ಎಮ್ಮಿಂದ. ಭಗವನ್ನಾಮ ಸಂಕೀರ್ತನೆ ನೀ ನುಡಿದು ನುಡಿಸು ಎಮ್ಮಿಂದ. ಪ್ರತಿ ದಿವಸದಲ್ಲಿ ಮರೆಯದರೆ ಧ್ಯಾನವು ಕೃತಯುಗದಲ್ಲಿ ಅರ್ಚನೆ ದ್ವಾಪರದಲ್ಲಿ ಕೀರ್ತನ ಮಾತ್ರದಿ ಕಲಿಯುಗದಲ್ಲಿ ಕೀರ್ತನ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವ
ಪುರಂದರ ವಿಠಲ ವಿಠಲ ವಿಠಲ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜ ತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜ ತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಲಕ್ಷ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ. 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 ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಸಾಗತಾರ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ಸಾಗತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ಸಾಗತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ಸಾಗತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. 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 ರಾಮ 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 ಸೀತಾ, 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 ರಾಮ ರಾಮ ರಾಮ. ರಾಮ ರಾಮ ರಾಮ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ. ಶರಣ ಸಾಂಬನ ಪ್ರೀತಿ ಪುತ್ರನೇ, ಶರಣ ಸಾಂಬನ ಪ್ರೀತಿ ಪುತ್ರನೇ. ಶರಣು ಜನರಿಗೆ ಮಿತ್ರನೇ, ಆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗಡೂರನೆ. ಓಂ ಗಂಗ
ಗಣಪತಯೇ ನಮಃ. ಓಂ ಗಂ 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 ಗಣಪತಯೇ ನಮಃ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ. ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ. ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಓಂ ಗಂ ಗಣಪತಯೇ ನಮಃ. 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 ಶೇಷಭೂಷಣ ಶೇಷ ವಿಘ್ನ ವಿನಾಯಕ. ಶೇಷಭೂಷಣ ಶೇಷ ವಿಘ್ನ ವಿನಾಯಕ. ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ. ಈಶ ಗುಣಗಳ ಪೊಗಳುವೆ ಶರಣು ಬೆನಗನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಶರಣು ಬೆನಕನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಶರಣ ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ. ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಓಂ ಗಂ ಗಣಪತಯೇ ನಮಃ. 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 ಬ್ರಹ್ಮ ಮೊಕ್ಕಟೆ ಪರ ಬ್ರಹ್ಮ ಮೊಕ್ಕಟೆ. ತಂದನಾನಾಹಿ ತಂದನಾನ ಪುರೆ ತಂದನಾನ ಫಳ ತಂದನಾನ ಫಳ ತಂದನಾನ ಫಳ ತಂದನಾನ. ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ. ತಂದನಾನಾಹಿ ತಂದನಾನ ಪುರೆ ತಂದನಾನ ಫಳ ತಂದನಾನ ಫಳ ತಂದನಾನ ಫಳ ತಂದನಾನ. ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ. ತಂದನಾನಾಹಿ ತಂದನಾನ ಪುರೆ ತಂದನಾನ ಫಳ ತಂದನಾನ ಫಳ ತಂದನಾನ.
కందువగుహీనాదికం లెందు లేవు అందరికి శ్రీహరే అంతరాత్మ కందువగుహీనాదికం లెందు లేవు అందరికి శ్రీహరే అంతరాత్మ శ్రీహరే అంతరాత్మ ఇందులే జంతుకుల నింతానొకటే అందరికి శ్రీహరే అంతరాత్మ ఇందులే జంతుకుల నింతానొకటే అందరికి శ్రీహరే అంతరాత్మ శ్రీహరే అంతరాత్మ శ్రీహరే అంతరాత్మ తందనానా అహి తందనానా పురే తందనానా బళ తందనానా తందనానా బళ తందనానా బ్రహ్మముకటే పరా బ్రహ్మముకటే పరా బ్రహ్మముకటే పరా బ్రహ్మముకటే పరా బ్రహ్మముకటే పరా బ్రహ్మముకటే నిందాడ రాజు నిద్రించు నిద్రయనొకటే అండనే బంటు నిద్ర అదియు ఒకటే నిందాడ రాజు నిద్రించు నిద్రయనొకటే అండనే బంటు నిద్ర అదియు ఒకటే మిట్టైన బ్రాహ్మణుడు మెట్టు భూమి ఒకటే అండాలు రెండేంటి సరి భూమి ఒకటే మిట్టైన బ్రాహ్మణుడు మెట్టు భూమి ఒకటే అండాలు రెండేంటి సరి భూమి ఒకటే సరి భూమి ఒకటే తందనానా బళ తందనానా బళ తందనానా బళ తందనానా బళ తందనానా బళ తందనానా బ్రహ్మముకటే పరా బ్రహ్మముకటే పరా బ్రహ్మముకటే పరా బ్రహ్మముకటే పరా బ్రహ్మముకటే పరా బ్రహ్మముకటే ఎరగీయ రుక్కు మీద కాయు ఎందుకటే ఎరగీ శునకము మీద దొరయూనందుకటే కడగీయ రుక్కు మీద కాయు ఎందుకటే ఎరగీ శునకము మీద దొరయూనందుకటే కడుపుణ్యలను పాప కర్ములను సరిగావ జడయు శ్రీ వెంకటేశ్వర నామముకటే కడుపుణ్యలను పాప కర్మలను సరిగావ జడయు శ్రీ వెంకటేశ్వర నామముకటే ఈశ్వరు నామముకటే ఈశ్వరు నామముకటే తందనానా అహి తందనానా ధరే తందనానా బళ తందనానా బళ తందనానా బళ తందనానా బ్రహ్మముకటే పరా బ్రహ్మముకటే పరా బ్రహ్మముకటే పరా బ్రహ్మముకటే తందనానా అహి తందనానా పురే తందనానా బళ 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 తందనానా హలో హలో హరి ఓం హరి ఓం హరి ఓం హరి ఓం హరి ఓం ಧ್ವಜವಕ್ರಾಂಕುಶರೇಖಾಂಕಿತವಾದ ಹರಿಯ ಪಾದಾಂಬುಜ ಸೇವಿಪ ಅಜಪವಾದಿಗಳ ಭಾಗ್ಯ ನೋಡೋ ತ್ರಿಗಜವಂದ್ಯನ ಪಾಡು ಭಕ್ತಿಯನು ಬೇಡು ಕುಜನ ಮತವ ಸುಡು ಗಜೇಂದ್ರಗೊಳಿದ ಶ್ರೀಕೃಷ್ಣನ ಸ್ಮರಣೆ ಮಾಡು ಪುರಂದರ ವಿಠ್ಠಲರಾಯನ ಪುರಂದರ ವಿಠ್ಠಲರಾಯನ ಬಿಡದೆ ಕೊಂಡಾಡು ಬಿಡದೆ ಕೊಂಡಾಡು
ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನುತ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನುತ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನುತ ಕೊಳಲನೂದುವ ಕೃಷ್ಣ ಕೊಳಲನೂದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲವಾಯಿತು ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನುತ ಕೊಳಲನೂದುವ ಕೃಷ್ಣ ಕೊಳಲನೂದುವ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಲನಿವನಲ್ಲವೆಂದು ನಿರ್ಧಾರವಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಲನಿವನಲ್ಲವೆಂದು ನಿರ್ಧಾರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾಬಾ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನುತ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನುತ ಕೊಳಲನೂದುವ ಕೃಷ್ಣ ಕೊಳಲನೂದುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿತು ಅಂತರಿಕ್ಷ ಮಧುರನಾದದಿ ಮಂದಮತಿಯ ಮಾರುತ ತಳೆಯನಾಡುವ ಬಾರೆ ಸಖಿ ಬಾಬಾ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನುತ ಕೊಳಲನೂದುವ ಕೃಷ್ಣ ಕೊಳಲನೂದುವ ಸುದೆ ಸಾಗರದಲ್ಲಿ ತೇಳುವಂತಿದೆ ಮಾಧವತಾ ಸುದೆಯ ರಸವ ಬೆರೆಚುವಂತಿದೆ ನಾದಸುದೆ ಸಾಗರದಲ್ಲಿ ತೇಳುವಂತಿದೆ ಮಾಧವತಾ ಸುದೆಯ ರಸವ ಮೆರಚುವಂತಿದೆ ಬಾದು
ಬಾಧಿಸುವ ಭವದ ತಪವ ಅಡಗಿ ನಿಂತಿದೆ. ಬಾಧಿಸುತ್ತಿಹ ಭವದ ತಾಪ ಬೆಡಗಿದಂತಿದೆ. ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ. ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ. ಬಾರೆ ಸಖಿ ಬಾರೆ ಸಖಿ ಬಾಬಾ ಬಾರೆ ಸಖಿ ಬಾರೆ ಸಖಿ ಪಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಪಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನು ಕೊಳಲನೋದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೋದುವ ಕೃಷ್ಣ ಕೊಳಲನೋದುವ. ಸಕಲ ಲೋಕನಾಥನೀಕನೆಂದು ತಿಳಿಯಿತೋ, ಸಕಲವನ್ನರ್ಪಿಸುವುದೇ ಮಾರ್ಗ ಉಳಿಯಿತೋ. ಸಕಲ ಲೋಕನಾಥನೀಕನೆಂದು ತಿಳಿಯಿತು, ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಕಿಗುದು ಹೊಡೆಯಿತೋ, ಲಘುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತು. ಬಕುತಿ ಅರಿದು ಬಕುತಿ ಅರಿದು ಬಕುತಿ ಅರಿದು ಎನ್ನವನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪಗುವ ರಾಸ ಕ್ರೀಡೆಯಾಡುವ ಸಾರಜಾಕ್ಷ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಪಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳಲನೂದುವ. ವಿಠಲ 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 ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಆಯಾಸ ಆಗುವವರು ಸ್ವಲ್ಪ ನೀರು ಕುಡಿದಾರೆ, ನೀರು ಕುಡಿದುಕೊಳ್ಬಹುದು. ಹರಿ ಓಂ. ಹರಿ ಓಂ. ಭಜನಾ ತಂಡಗಳಿಗೆ ಸೂಚನೆ, ನಮ್ಮ ಕಾರ್ಯಕರ್ತರು ಅಲ್ಲಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ದಯವಿಟ್ಟು ಬಾಯಾರಿಕೆಗೆ ನೀರು ಕುಡಿಯುವವರು ನೀರು ಕುಡ್ಕೊಳ್ಬಹುದು. ಸೂಚನೆ, 3 ಭಜನೆ ಇದೆ. ಇನ್ನು 3 ಭಜನೆಯ ಬಳಿಕ ನಾವೆಲ್ಲರೂ ಕೂಡ ವೃತ್ತಾಕಾರವಾಗಿ ಸೇರ್ಲಿಕ್ಕಿದೆ. 3 ಭಜನೆಯ ಬಳಿಕ ಗಮನಿಸಬೇಕು, 3 ಭಜನೆಯ ಬಳಿಕ ನಾವೆಲ್ಲರೂ ಕೂಡ ಒಂದೇ ಸರ್ಕಲ್ನಲ್ಲಿ ಸೇರ್ಲಿಕ್ಕಿದೆ. ದೊಡ್ಡ ಮಂಡಲ ಏನಿದೆ ಸುತ್ತ ನಾವು ಬಂಟಿಂಗ್ಸ್ ಅನ್ನು ಕಟ್ಟಿದ್ದೇವೆ. ಆ ಬಂಟಿಂಗ್ಸಿನ ಸುತ್ತ ಒಂದು ಸುತ್ತು 3 ಭಜನೆಯ ಬಳಿಕ ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಭಜನೆ ಹಾಡಲಿಕ್ಕಿದೆ. ಆ ಸಂದರ್ಭದಲ್ಲಿ ನಾವು ಕೊಡುವ ಸೂಚನೆಯನ್ನು ಎಲ್ಲ ಭಜನಾ ತಂಡದವರು ಪಾಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಲೋ,
ಒಂದು ಭಜನೆ ಹೇಳ್ತಾರೆ, ಯಾರು ಕುಣಿತ ಬೇಡ. ಹರಿ ಓಂ ಹರಿ ಓಂ. मेरे करता भूमीड तारे बारे बुलेट ಮಾದೇವಿನ ಬುಲ್ಪುಯೇ ಕುಣಿತ ಇಲ್ಲ ಆಯ್ತಾ? ಜಿನಸು ತೆನಸು ದಲ್ಪ ಕನಸುಡು ಮನಸುಡು ಮಾದೇವಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಾಲಕ್ಷ್ಮೀನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಬೊಳ್ಳಿ ಬೊಲ್ಪು ಮೂಡುಂಡುಯೇ ಏಳೋದಗ ಮೊಡುಯೇ ಬೊಳ್ಳಿ ಬೊಲ್ಪು ಮೂಡುಂಡುಯೇ ಏಳೋದಗ ಮೊಡುಯೇ ಬಂಗಾರ ಸಿಂಗಾರ ಸರಪಾದಿ ಮಾದೇವಿ ನೆಲೆಯಾಗಿ ಜಾಗಿದೆ ಬೊಲ್ಪು ಮೂಡುಂಡುಯೇ ಏಳೋದ ಗ್ರಾಮಡುಯೇ ಬಂಗಾರ ಸಿಂಗಾರ ಸರಪಾದಿ ಮಾದೇವಿ ನೆಲೆಯಾಗಿ ಜಾಗಿದೆ ಬೊಲ್ಪು ಮೂಡುಂಡುಯೇ मेरे करता भूमीड तारे बारे बुलेट ಮಾದೇವಿನ ಬುಲ್ಪುಯೇ ಜಿನಸು ತೆನಸು ದಲ್ಪ ಕನಸುಡು ಮನಸುಡು ಮಾದೇವಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಾಲಕ್ಷ್ಮೀನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಾಲಕ್ಷ್ಮೀನ ಬುಲ್ಪುಯೇ ಬೊಲ್ಪು ಮೂಡುಂಡುಯೇ ಏಳೋರ್ದ ಗ್ರಾಮಡುಯೇ ಬಂಗಾರ ಸಿಂಗಾರ ಸರಪಾದಿ ಮಾದೇವಿ ನೆಲೆಯಾಗಿ ಜಾಗಿದೆ ಬೊಲ್ಪು ಮೂಡುಂಡುಯೇ ವರವು ಸರವು ದಲ್ಪ ಜ್ಞಾನೋಡು ಜ್ಞಾನೋಡು ಮಾದೇವಿನ ಬುಲ್ಪುಯೇ ನೆಲೆದಾಂತಿ ಕಡಲೀಡ್ ಓಡೋಡು ಒಯ್ಲೀಡ್ ಮಾದೇವಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಹಾಲಕ್ಷ್ಮೀನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಾಲಕ್ಷ್ಮೀನ ಬುಲ್ಪುಯೇ ಬುಲ್ಪು ಮೂಡುಂಡುಯೇ ಏಳೋದ ಗ್ರಾಮಡುಯೇ ಬಂಗಾರ ಸಿಂಗಾರ ಸರಪಾದಿ ಮಾದೇವಿ ನೆಲೆಯಾಗಿ ಜಾಗಿದೆ ಬುಲ್ಪು ಮೂಡುಂಡುಯೇ ಹಲೋ, ಕುಣಿತಕ್ಕೆ ರೆಡಿಯಾಗಿ. ಹಲೋ. ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ರಾಮ
कृष्ण वासुदेव भक्ति मुक्तिदायकम् जानकी मनोहरं सर्वलोकनायकं जानकी मनोहरं सर्वलोकनायकं जानकी मनोहरं सर्वलोकनायकं जानकी मनोहरं सर्वलोकनायकं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं राम 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 नाम तारकं रामकृष्ण वासुदेव भक्ति मुक्तिदायकं राम 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 नाम तारकं रामकृष्ण वासुदेव भक्ति मुक्तिदायकम् वीरशूरवन्दितं रावणादिनाशकं वीरशूरवन्दितं रावणादिनाशकं वीरशूरवन्दितं रावणादिनाशकं वीरशूरवन्दितं रावणादिनाशकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् राम 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 नाम तारकं रामकृष्ण वासुदेव भक्ति मुक्तिदायकं राम 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 नाम तारकं रामकृष्ण वासुदेव भक्ति मुक्तिदायकं जानकी मनोहरं सर्वलोकनायकं जानकी मनोहरं सर्वलोकनायकं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं राम 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 नाम तारकं रामकृष्ण वासुदेव भक्ति मुक्तिदायकं राम 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 नाम तारकं रामकृष्ण वासुदेव भक्ति मुक्तिदायकं वीरशूरवन्दितं रावणादिनाशकं वीरशूरवन्दितं रावणादिनाशकं वीरशूरवन्दितं रावणादिनाशकं वीरशूरवन्दितं रावणादिनाशकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकं राम 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 नाम तारकं रामकृष्ण वासुदेव भक्ति मुक्तिदायकं राम 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 नाम तारकं रामकृष्ण वासुदेव भक्ति मुक्तिदायकम् हरि ओम हरि ओम ಇದೊಂದು ಭಜನೆ ಆದ ನಂತರದ ಭಜನೆಗೆ ನಮ್ಮ ಬೆಳ್ಳಿನೆಳೆಯ ಜನಾರ್ದನಣ್ಣ ಇದರ ಒಳಗಡೆ ಮಂಡಲದ ಒಳಗಡೆ ಬದಿಯಿಂದಾಗಿ ಬರ್ತಾರೆ. ಅವರೊಟ್ಟಿಗೆ ಅಲ್ಲಿ ಬರ್ತಾರೆ ತಂಡದವರು. ಹಾಗೆ ನಾವು ಎಲ್ಲರೂ ಸೇರಿಕೊಂಡು ಒಂದು ತಂಡ ಆದಮೇಲೆ ಒಂದು ತಂಡ ಹೀಗೆ ಒಂದು ಸುತ್ತು ಬಂದು ಅಲ್ಲಿ ಪುನಃ 8ನೇ ಸಾಲಿಗೆ 8ನೇ ಸಾಲಿನವರು ಸೇರೋದು, ಅವರವರ ಜಾಗಕ್ಕೆ ನಿಧಾನವಾಗಿ ಹೋಗ್ತಾ ಇರೋದು. ನಮ್ಮ ಸಾಲಿನ ಕಾರ್ಯಕರ್ತರಲ್ಲಿ ನಿಮಗೆ ದಾರಿಯನ್ನು ತೋರಿಸ್ತಾರೆ. ಈ ಭಜನೆ ಆದ ನಂತರ ದಯವಿಟ್ಟು ಜನಾರ್ದನಣ್ಣ ಈ ಭಜನೆ ಆದ ಕೂಡಲೇ ಇಲ್ಲಿ ಬರಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ. नमः शिवाय ओम नमः शिवाय नमः शिवाय ओम नमः शिवाय ಭಜನೆದ ಸ್ವರಕ್ಕೆ ಪಾರ ಬಲ ನಿನ್ನ ಸನ್ನಿಧಿ ಸೇರಿದು ಬೇಗ ಬಲ ಭಜನೆದ ಸ್ವರಕ್ಕೆ ಪಾರ ಬಲ ನಿನ್ನ ಸನ್ನಿಧಿ ಸೇರಿದು ಬೇಗ ಬಲ ಕಲ್ಲಿಡು ನೆಲೆಯಾಯ ನಿನ್ನ ಮೈಮೆನಿತೋ ಜಾಯ ಕಲ್ಲಿಡು ನೆಲೆಯಾಯ ನಿನ್ನ ಮೈಮೆನಿತೋ ಜಾಯ ಸತ್ಯ ಧರ್ಮದ ಬುಳಚಿಲಿಗೆ
ಧರ್ಮದ ಬುಳೆ ಚಿಲಿಗೆ ಭಜನೆದ ಸ್ವರಕ್ಕೆ ಪಾರು ಬಲ ನಿನ್ನ ಸನ್ನಿಧಿ ಸೇರಿದು ಬೇಗ ಬಲ ಭಜನೆದ ಸ್ವರಕ್ಕೆ ಪಾರು ಬಲ ನಿನ್ನ ಸನ್ನಿಧಿ ಸೇರಿದು ಬೇಗ ಬಲ.
ಹಲೋ ಹಲೋ ಈಗ ಕೃಷ್ಣನ ದಶಾವತಾರ ತುಳು ಹಾಡು ಹಾಡ್ತೇನೆ. ले 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 लेगा ले 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 कंड ले ले लेगा ले 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 लेगा ले 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 कंड ले ले लेगा ले 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 लेगा ले 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 कंड ले ले लेगा ले 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 लेगा ले 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 कंड ले ले लेगा ಕಣ್ಣುಬಿಡ್ತು ನೀರುಡೊಪ್ಪು ನರಿಯೇರಗ ಅಂಡೆ ಪಂಪೆ ಕೆಣ್ಣಮಸ್ಯ ದೇವರತ್ತೆಗ ಕಣ್ಣು ಬಿಡ್ತು ನೀರುಡೊಪ್ಪು ನರಿಯೇರಗ ಅಂಡೆ ಪಂಪೆ ಕೆಣ್ಣಮಸ್ಯ ದೇವರತ್ತೆಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಪರ್ವತವನ್ನು ಬೆರಿಟು ತೀರ್ದು ದೆತ್ತಿನೇರೆಗ ಪರ್ವತವನ್ನು ಬೆರಿಟು ತೀರ್ದು ದೆತ್ತಿನೇರೆಗ ಸರ್ವಲೋಕ ದೊಡೆಯ ಕೂರ್ಮ ದೇವರತ್ತಗ ಪರ್ವತವನ್ನು ಬೆರಿಟು ತೀರ್ದು ದೆತ್ತಿನೇರೆಗ ಸರ್ವಲೋಕ ದೊಡೆಯ ಕೂರ್ಮ ದೇವರತ್ತೆಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ರಕ್ಕಸಾನ ಕೆರೆದು ಭೂಮಿ ದೆತ್ತಿನೇರಗ ರಕ್ಕಸಾರ ಭೂವರಹ ದೇವರ ತಗ ರಕ್ಕಸಾನ ಕೆರೆದ ಭೂಮಿ ದೆತ್ತಿನೇರಗ ರಕ್ಕಸಾರಿ ಭೂವರಹ ದೇವರ ತಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಮಾಲೆ ಕಂಟೆಲೆಟ ಧರ್ತಿನೇರಗ ಕರ್ಲ ಮಾಲೆ ಕಂಟೆಲೆಟ ಧರ್ತಿನೇರಗ ಮರ್ಲದಾನೆ ಸೂರ್ಯನಾರ ಸಿಂಹರತ್ತೆಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಚಕ್ರವರ್ತಿ ಬಲಿಟ ಭೂಮಿ ನಟ್ಟಿನೇರಗ ಛತ್ರಧಾರಿ ಅತಿಥಿ ಪುತ್ರೆ ವಾಮನತ್ತೆಗ ಚಕ್ರವರ್ತಿ ಬಲಿಟ ಭೂಮಿ ನಟ್ಟಿನೇರಗ ಛತ್ರಧಾರಿ ಅತಿಥಿ ಪುತ್ರೆ ವಾಮನತ್ತೆಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಕ್ಷತ್ರಿಯರನ ಬಹಳ ಸರ್ತಿ ಕೆರ್ತಿನೇರಗ ಸತ್ಯ ಪಂಪೆ ಕೇಳ ಪರಶುರಾಮನತ್ತೆಗ ಕ್ಷತ್ರಿಯರನ ಬಹಳ ಸರ್ತಿ ಕೆರ್ತಿನೇರಗ ಸತ್ಯ ಪಂಪೆ ಕೇಳ ಪರಶುರಾಮನತ್ತೆಗ ಅಲ್ಲೇ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಅಲ್ಲೇ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ
ಉಪ್ಪು ನೀರ ಕಡಲ ಕಟ್ಟಿ ಕಟ್ಟಿ ನೇರಗ ಸರ್ಪಶಾಯಿ ಪಂಪಿರಾಮ ದೇವರತ್ತೆಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿ ನೇರಗ ಸರ್ಪಶಾಯಿ ಪಂಪಿರಾಮ ದೇವರತ್ತಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಅರ್ಜುನಾಗ ಸಾರಥಿತ್ವ ಮಲ್ತಿನೇರಗ ನಿರ್ಜನಾದಿ ಮಹಿಮೆ ಕೃಷ್ಣ ದೇವರತಗ ಅರ್ಜುನಾಗ ಸಾರಥಿತ್ವ ಮಲ್ತಿನೇರಗ ನಿರ್ಜನಾದಿ ಮಹಿಮೆ ಕೃಷ್ಣ ದೇವರತಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡ ಲೇ ಲೇ ಲೇಗ ಕುಂಟು ಬೊರ್ತು ಬತ್ತಲೆಡು ಹೊಂತಿನೇರಗ ಒಂತೆ ಪಂಪ ಬುದ್ಧ ನಿಕ್ಕು ದೇವರತ್ತೆಗ ಕುಂಟು ಬೊರ್ತು ಬತ್ತಲೆಡು ಹೊಂತಿನೇರಗ ಒಂತೆ ಪಂಪೆ ಬುದ್ಧ ನಿಕ್ಕು ದೇವರತ್ತಗ ಅಲ್ಲೇ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಪತದ ಕುದುರೆ ಮಿತ್ತು ತಿರ್ಗುನೇರಗ ಭದ್ರ ಕಲ್ಕಿ ಹಯವದನ ದೇವರತ್ತೆಗ ಕತ್ತಿ ಪತದ ಕುದುರೆ ಮಿತ್ತು ತಿರ್ಗುನೇರಗ ಭದ್ರ ಕಲ್ಕಿ ಹಯವದನ ದೇವರತ್ತಾಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಹರಿ ಓಂ ಹರಿ ಓಂ ಸುಂದರಣ್ಣ ಸುಂದರಣ್ಣ ನೆಕ್ಸ್ಟ್ ಭಜನೆ ನಿರಂತರ ಸಾಗ್ತದೆ ಮುಂದೆ ಇನ್ನೊಂದು ಹಾಡಾಡಿ
जय गुरु जय जय पोमान जय जय हनुमान जय गुरु जय जय पोमान जय 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 हनुमान जय गुरु जय जय पोमान जय जय हनुमान जय गुरु जय जय पोमान परिवर्तन हनुमान की जय। क्षेत्र स्वरूप मृत्युंजय पन्नगभूषण क्षेत्र स्वरूप मृत्युंजय पन्नगभूषण गौरीवर गंगाधर शंभो महादेव गौरीवर गंगाधर शंभो महादेव जय हे जगन्नाथ जय हे मंजुनाथ जय हे जगन्नाथ जय हे मंजुनाथ मंजुनाथ जगन्नाथ विश्वनाथ मंजुनाथ जगन्नाथ विश्वनाथ धर्मस्थलाधीश शरणं जगदीश परमेश धर्मस्थलाधीश शरणं जगदीश परमेश कोडोमा क्षेत्र निलय शिव पार्वती परमेश कोडोमा क्षेत्र निलय शिव पार्वती परमेश नंदीश्वर विश्वेश्वर चंद्रमौलीश्वर नंदीश्वर विश्वेश्वर चंद्रमौलीश्वर जय हे विश्वनाथ जय हे मंजुनाथ जय हे विश्वनाथ जय हे मंजुनाथ मंजुनाथ जगन्नाथ विश्वनाथ मंजुनाथ जगन्नाथ विश्वनाथ धर्मस्थलाधीश शरणं जगदीश परमेश धर्मस्थलाधीश शरणं
ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಜಗದೀಶ ಪರಮೇಶ ಜಗದೀಶ ಪರಮೇಶ. ಹರಿ ಓಂ. ಒಂದು ದೇವಿಯ ಭಜನೆ ಹಾಡ್ತಾನೆ. ಬಂದಳಮ್ಮ ನೋಡಿ ಭ್ರಾಮರಿ ಬೆಳ್ಳಿತೇರನೇರಿ, ಬಂದಳಮ್ಮ ನೋಡಿ ಭ್ರಾಮರಿ ಬೆಳ್ಳಿತೇರನೇರಿ, ಅಂದಗಾರ್ತಿಯೋಳು ಶಂಕರಿ ಮುಗುಳು ನಗುವ ದೇವಿ, ಅಂದಗಾರ್ತಿಯೋಳು ಶಂಕರಿ ಮುಗುಳು ನಗುವ ದೇವಿ, ಬಂದಳಮ್ಮ ನೋಡಿ ಭ್ರಾಮರಿ ಬೆಳ್ಳಿತೇರನೇರಿ. ಆದ್ಯಂತರಹಿತಳೆ ಜನನಿ ನಮ್ಮ ಮೋದದಿ ಪೊರೆಯಮ್ಮ ಹೋಶೂಳ ಪಾನಿ, ಆದ್ಯಂತರಹಿತಳೆ ಜನನಿ ನಮ್ಮ ಮೋದದಿ ಪೊರೆಯಮ್ಮ ಹೋಶೂಳ ಪಾನಿ, ಪದಕ್ಕೆ ಮನಿವೆ ಭವಾನಿ, ಪದಕ್ಕೆ ಮನಿವೆ ಭವಾನಿ, ಪೊರೆ ಶರಣೆಂದಿಗರನು ಶಂಕರ ರಮಣಿ, ಬೆದವಗೆ ನಿಷದೆ ಶಂಕರ ರಮಣಿ, ಬಂದಳಮ್ಮ ನೋಡಿ ಭ್ರಾಮರಿ ಬೆಳ್ಳಿತೇರನೇರಿ, ಬಂದಳಮ್ಮ ನೋಡಿ ಭ್ರಾಮರಿ ಮುಗುಳು ನಗೆಯ ಬೀರಿ. ಶುಂಭ ನಿಶುಂಭಪಹಾರಿ ಜಗದಂಬಿಕೆ ಭ್ರಮರಾಂಬೆ ನೀ ಭಯಹಾರಿ, ಶುಂಭ ನಿಶುಂಭಪಹಾರಿ ಜಗದಂಬಿಕೆ ಭ್ರಮರಾಂಬೆ ನೀ ಭಯಹಾರಿ, ಕಂಬು ಕಂದರೆ ದಯ ತೋರಿ, ಕಂಬು ಕಂದರೆ ದಯ ತೋರಿ, ಪೊರೆ ಶಂಭುವ ನರಸಿಯ ಕರುಣವ ತೋರಿ, ಶಂಭುವ ನರಸಿಯ ಕರುಣವ ತೋರಿ, ಬಂದಳಮ್ಮ ನೋಡಿ ಭ್ರಾಮರಿ ಬೆಳ್ಳಿತೇರನೇರಿ, ಬಂದಳಮ್ಮ ನೋಡಿ ಭ್ರಾಮರಿ ಮುಗುಳ ನಗೆಯ ಬೀರಿ. ರಕ್ತ ಬೀಜಾಂತಕ ತಾಯೇ ನೀ ಭಕ್ತರನೆಲ್ಲ ಕರುಣಧಿಕಾಯೆ, ರಕ್ತ ಬೀಜಾಂತಕ ತಾಯೇ ನೀ ಭಕ್ತರನೆಲ್ಲ ಕರುಣಧಿಕಾಯೆ, ಸತಿ ಸ್ವರೂಪಿಣಿ ಮಾಯೆ, ಸತಿ ಸ್ವರೂಪಿಣಿ ಮಾಯೆ, ದೇವಿ ಶರಣೆಂದಿಗರನು ಹರುಷದಿ ಪೊರೆ, ಶರಣೆಂದಿಗರನು ಹರುಷದಿ ಪೊರೆ, ಬಂದಳಮ್ಮ 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 ನೋಡಿ ಭ್ರಾಮರಿ ಬೆಳ್ಳಿತೇರನೇರಿ, ಬಂದಳಮ್ಮ ನೋಡಿ ಭ್ರಾಮರಿ ಬೆಳ್ಳಿತೇರನೇರಿ, ಅಂದಗಾರ್ತಿಯವಳು ಶಂಕರಿ ಮುಗುಳು ನಗುವ ದೇವಿ, ಅಂದಗಾರ್ತಿಯವಳು ಶಂಕರಿ ಮುಗುಳು ನಗುವ ದೇವಿ, ಬಂದಳಮ್ಮ ನೋಡಿ ಭ್ರಾಮರಿ ಬೆಳ್ಳಿತೇರನೇರಿ, ಬೆಳ್ಳಿತೇರನೇರಿ, ಬೆಳ್ಳಿತೇರನೇರಿ. ಮಂಗಳ
ಸಕ್ಕರೆ ತುಪ್ಪ ಹಾಳುಲು ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆಯುಳ್ಳ
ಮೀನಾಕ್ಷಿ ಕೊಲ್ಯ, ಸಂಧ್ಯಾ ಕೊನೆಮಜಲು, ಚೈತ್ರ ಕೆಮ್ಮಾರ ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ಜಯಮಾಲಾ ಒಳಕಡಮ ದಯವಿಟ್ಟು ಸ್ವಯಂ ಸೇವಕರು ಈ ಸಭಾ ಕಾರ್ಯಕ್ರಮದ ಸುಸೂತ್ರಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಆತ್ಮೀಯರೇ, ಕೆಲವೇ ಕ್ಷಣಗಳಲ್ಲಿ ನಮ್ಮ ಶ್ರೀ ಸದಾಶಿವ ಭಜನಾ ಪರಿಷತ್ ಕೊಯ್ಲ ಗ್ರಾಮ ಅಂಚಕೆಸಿ ಫಾರ್ಮ್ ಕಡಬ ತಾಲೂಕು ಇದರ ಭಜನೋತ್ಸವದ ಸಮಾರೋಪ ಸಮಾರಂಭಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮಲ್ಲಿ ಈಗಾಗಲೇ ಅತಿಥಿ ಗಣ್ಯರು ಸೇರಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ತಂಡಗಳಿಗೆ ಸೂಚನೆ, ತಾಳ ಇದೆ ಕೈಯಲ್ಲಿ, ದಯವಿಟ್ಟು ಅದನ್ನು ಮಂಡಲದ ಒಳಗಡೆ ಇಟ್ಟುಬಿಡಿ. ಸಭಾ ಕಾರ್ಯಕ್ರಮ ಆಗುವಾಗ ಯಾವುದೇ ಕಾರಣಕ್ಕೆ ತಾಳ ಬಡಿಬೇಡಿ. ಕಾರ್ಯಕ್ರಮದ ಶಿಸ್ತು ಮೆರುಗು ಹೆಚ್ಚಬೇಕು ಅಂತಂದರೆ ಎಲ್ಲ ಭಜನಾ ತಂಡಗಳು ನಮ್ಮ ಜೊತೆಗೆ ಸಹಕರಿಸಬೇಕು. ತಾಳವನ್ನು ಮಂಡಲದ ಮಧ್ಯದಲ್ಲಿ ಇಡಬೇಕು. ಹರಿ ಓಂ. ಈಗಾಗಲೇ ನಮ್ಮ ಭಜನೋತ್ಸವ ಭಜನಾ ಕಾರ್ಯಕ್ರಮ ಕೊನೆಗೊಂಡಿದೆ. ಇದಕ್ಕೆ ಭಜಕರಾಗಿ ಸಹಕಾರ ನೀಡಿದವರು ಶ್ರೀ ಸುಂದರ ಬಿಳಿನೆಲೆ, ಶ್ರೀ ಶ್ರೀ ಸದಾನಂದಾಚಾರ್ಯ ಕಾಣಿಯೂರು, ಹಾಗೆ ತಬಲದಲ್ಲಿ ಶ್ರೀ ಪುರೋಹಿತ್ ಸಚಿನ್ ಶರ್ಮಾ ನಿಂತಿಕಳ್ಳು, ಹಾಗೆ ಕೀಬೋರ್ಡ್ನಲ್ಲಿ ಪ್ರಶಾಂತ್ ಕೊಕ್ಕಡ. ತಮಗೂ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ.
ಎಲ್ಲ ಅತಿಥಿ ಗಣ್ಯರನ್ನು ನಮ್ಮ ಭಜನಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ ಯದುಶ್ರೀ ಆನಗಂಡಿಯವರು ವೇದಿಕೆ ಕರೆದುಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ಶ್ರೀಮತಿ ಪುಷ್ಪಾ ಸುಭಾಷ್ ರವರು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವೇದಿಕೆಯಲ್ಲಿ ಕೇಶವ್ ಅಮೈ ಇವರು ಕೂಡ ಅಲಂಕರಿಸಿದ್ದಾರೆ. ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ಭಜನೋತ್ಸವದ ಪ್ರಾರಂಭದ ಮೊದಲು ನಾವು ದೀಪ ಪ್ರಜ್ವಲನೆಯನ್ನು ಮಾಡಿದ್ದೇವೆ. ಈಗ ಸ್ವಾಗತಕ್ಕಾಗಿ ಆಗಮಿಸ್ತಾ ಇದ್ದಾರೆ ಶ್ರೀಮತಿ ಸುಶೀಲಾ ಓಕೆ ಇವರು. ಶ್ರೀ ಸದಾಶಿವ ಭಜನಾ ಪರಿಷತ್ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆತೂರು ಕೊಯ್ಲಾ ಇದರ ಕಾರ್ಯಕ್ರಮದ ಸಭಾಧ್ಯಕ್ಷೆಯನ್ನು ವಹಿಸಿಕೊಂಡಂತಹ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ
ಶ್ರೀನಪ್ಪ ಒಳಕಡಮ ಇವರಿಗೆ ಶ್ರೀ ಸದಾಶಿವ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವರಿಗೆ ವಿನೋದ್ ಪಲ್ಲಾಡ್ಕೆ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿನೋದ್ ಪಲ್ಲಾಡ್ಕ ಅದೇ ರೀತಿ ಇನ್ನೋರ್ವ ಅತಿಥಿ ಮುಳಿಯ ಕೇಶವ ಭಟ್ ಅಧ್ಯಕ್ಷರು ಶ್ರೀ ಮಂಜುನಾಥ ದೇವಸ್ಥಾನ ಪುತ್ತೂರು, ಇವರಿಗೂ ಆತೂರು ಸದಾಶಿವ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಹರಿಜರ ಸೀತಾರಾಮ ಸುಳ್ಯ ದೇವಾಲಯದ ಸಂವರ್ಧನಾ ಸಮಿತಿ ಕಡಬ ತಾಲೂಕು, ಇವರಿಗೂ ಶ್ರೀ ಸದಾಶಿವ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವರಿಗೆ ಪ್ರವೀಣ್ ರಾಜ್ ಕೊಲ್ಲಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆನಂದ ಸರ್ ಪತಂಜಲಿ ಯೋಗ ಪ್ರಮುಖರು ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೂ ನಮ್ಮ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವರಿಗೆ ಸುಭಾಷ್ ಇವರು ಸುಭಾಶ್ರಯಾರ್ವರ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಕೇಶವ ಅಮ್ಮೈ ಕಲೈಗುತ್ತೋ SRK ಲಾಡರ್ಸಿನ ಮಾಲಕರು, ಇವರಿಗೂ ಸದಾಶಿವ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವರಿಗೆ ಭವನಿ ಶಂಕರ್ ಪರಂಗಾಜಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುಷ್ಪಾ ಸುಭಾಷ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರಿಗೂ ಕೂಡ ಶ್ರೀ ಸದಾಶಿವ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವರಿಗೆ ಲಲಿತಾ ಪಲ್ಲಾಡ್ಕೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯದುಶ್ರೀ ಆನೆಗುಂಡಿ ಅಧ್ಯಕ್ಷರು ಶ್ರೀ ಸದಾಶಿವ ಭಜನಾ ಪರಿಷತ್ ಆತೂರು ಕೊಯ್ಲ, ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ ಸರ್. ಇವರಿಗೆ ಸಂಜೀವ ಪಲ್ಲಾಡ್ಕೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಸನ್ನ ಸದಸ್ಯರು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ, ಇವರಿಗೂ ಶ್ರೀ ಸದಾಶಿವ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವರಿಗೆ ಚೇತನ್ ಆನೆಗುಂಡಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಭಜನಾ ಕಮ್ಮಟಗೆ ಸೇರಿರುವಂತಹ ಪತ್ರಕರ್ತರು ಶ್ರೀ ಬಾಲಕೃಷ್ಣ ಕೊಲ್ಯ ಹಾಗೂ ಪ್ರವೀಣ್ ರಾಜ್, ಇವರಿಗೂ ನಮ್ಮ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆಯೇ ಧನ ಸಹಾಯ ನೀಡಿದಂಥ ದಾನಿಗಳಿಗೂ ನಮ್ಮ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ನೀಡುತ್ತಿದ್ದೇವೆ. ಆರಕ್ಷಕ ಠಾಣೆ ಬೀಟ್ ಪೊಲೀಸ್, ಇವರಿಗೂ ಕೂಡ ನಮ್ಮ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಜಾನುವಾರು ಸಂವರ್ಧನಾ ಕ್ಷೇತ್ರ, ಇವರಿಗೂ ಕೂಡ ನಮ್ಮ ಭಜನಾ ಪರಿಷತ್ ಹಾಗೂ ಶ್ರೀ ಸದಾಶಿವ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆಯೇ ಇಲ್ಲಿ ದುಡಿದ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಇಲ್ಲಿ ಸೇರಿರುವಂತಹ ಎಲ್ಲ ದೂರದಿಂದ ಸೇರಿರುವಂತಹ ಎಲ್ಲ ಭಜಕರಿಗೂ ಭಜನಾ ತಂಡದವರಿಗೂ ನಮ್ಮ ಶ್ರೀ ಭಜನಾ ಪರಿಷತ್ ಸದಾಶಿವ ದೇವಸ್ಥಾನ ಆತೂರು ಇಲ್ಲಿಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು ಶ್ರೀಮತಿ ಸುಶೀಲ ಅವರಿಗೆ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮ ಐತಿಹಾಸಿಕವಾದಂಥ ಕಾರ್ಯಕ್ರಮ ಭಜನೋತ್ಸವ, ಇದನ್ನು ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ.
ನ್ಯೂಸ್ ಪುತ್ತೂರಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಪ್ರಾಸ್ತಾವಿಕ ನುಡಿಗಾಗಿ ಶ್ರೀ ಯದುಶ್ರೀ ಆಣಗೊಂಡಿಯವರು, ಅಧ್ಯಕ್ಷರು ಶ್ರೀ ಸದಾಶಿವ ಭಜನಾ ಪರಿಷತ್ ಕೊಯ್ಲಾ ಆತೂರು ಇವರು ಪ್ರಾಸ್ತಾವಿಕ ನುಡಿಗಳನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಮಂಡಲದ ಒಳಗಿರುವಂಥ ಕಾರ್ಯಕರ್ತರು ದಯವಿಟ್ಟು ಕೂತ್ಕೊಳ್ಬೇಕು. ಎಲ್ಲರೂ ಹೊರಗೆ ನಿಂತಿರುವಂತಹ ಬಂಧುಗಳು ದಯವಿಟ್ಟು ಒಳಗೆ ಬರಬಹುದು, ಅಥವಾ ಅಲ್ಲಿ ಚೇರ್ ಇದೆ, ಮಕ್ಕಳ ಈ ಕಡೆ ಗಮನಿಸಿ. ಶ್ರೀ ಸದಾಶಿವ ದೇವರನ್ನ ಪ್ರಾರ್ಥಿಸುತ್ತಾ ನಮ್ಮ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀಯುತ ಶಿನಪ್ಪಗೌಡ ರವರೇ, ಹಾಗೆ ನಮ್ಮ ಇವತ್ತಿನ ಕಡಬ ತಾಲೂಕಿನ ದೇವಾಲಯಗಳ ಸಂವರ್ಧನಾ ಸಮಿತಿಯ ಜವಾಬ್ದಾರಿ ಇರುವಂಥ ಪ್ರಮುಖರು ಶ್ರೀಯುತ ಸೀತಾರಾಮ್ರವರೇ, ಹಾಗೆ ಸುಬ್ರಹ್ಮಣ್ಯ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀಯುತ ಪ್ರಸನ್ನ ಅವರೇ, ಹಾಗೆ ನಮ್ಮ ಗ್ರಾಮದ ನಮ್ಮ ಸಲಹೆಗಾರರು ಆಗಿರುವಂತಹ ನಮ್ಮ ಮಿತ್ರರಾದ ಶ್ರೀಯುತ ಕೇಶವ ಅಮಯ್ಯವರೇ, ಹಾಗೆ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಸುಭಾಷ್ ಪುಷ್ಪ ಅವರೇ, ಹಾಗೆ ಯೋಗ ನಮ್ಮ ದೇವಸ್ಥಾನದಲ್ಲಿ ಯೋಗ ನಡೀತಾ ಇದೆ. ಈ ಯೋಗದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖರಾದ ಶ್ರೀಯುತ ಆನಂದ ಕುಂಟಿನಿಯವರೇ, ಪ್ರೀತಿಯ ಪುಟಾಣಿಗಳೇ, ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ, ಹಾಗೆ ಪತ್ರಕರ್ತ ಮಿತ್ರರೇ, ಇವತ್ತು ನಮ್ಮ ಸದಾಶಿವ ದೇವಸ್ಥಾನದ ಈ ಜಾಗ ಪಾವನವಾಯಿತು ಅಂತ ಅನ್ನಿಸ್ತದೆ. ನಮ್ಮ 3 ವರ್ಷದ ಆಡಳಿತದ ಅವಧಿಯಲ್ಲಿ ನಿರಂತರವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಕಾರ್ಯಕ್ರಮಗಳು, ಅದಕ್ಕೆ ನಮ್ಮ ಗ್ರಾಮದ ಊರಿನ ಅವರ ಒಂದು ಸಹಕಾರ, ಇದರ ಫಲವಾಗಿ ಕೊನೆಯ ಅವಧಿಯಲ್ಲಿ ಏನೋ ಅದು ನಮಗೇನು ಯೋಚನೆ ಬರಲಿಲ್ಲ. ನಮ್ಮ ದೇವಸ್ಥಾನದ ಆಡಳಿತ ಒಂದು ಒಳ್ಳೆಯ ಚಟುವಟಿಕೆಗಳ ಮೂಲಕ ಆಗಬೇಕು ಅನ್ನುವ ದೃಷ್ಟಿಯಿಂದ ಕೊಯ್ಲಾ ಗ್ರಾಮದಲ್ಲಿ 12 ಬಯಲುಗಳ ಮಕ್ಕಳೇ, ನಮ್ಮ ತಾಯಂದಿರ ಒಂದು ಅಪೇಕ್ಷೆ ಇತ್ತು. ನಾವೇನು ಯೋಚನೆ ಮಾಡಿರಲಿಲ್ಲ. ಎಲ್ಲ ತಾಯಂದಿರು ಹೇಳ್ತಿದ್ರಂತೆ ಡ್ರೋನ್ ಉಂಟಂತೆ, ಡ್ರೋನ್ ಉಂಟಂತೆ, ನಮಗೂ ಗೊತ್ತಿರಲಿಲ್ಲ. ಅದು ನಾನು ಕೇಶವಣ್ಣನ ಹತ್ರ ಹೇಳಿದೆ, ಆಮೇಲೆ ಕೇಶವರ ಹತ್ರ. ಈಗ ಏನು ಮಾಡೋದು, ನಮ್ಮ ತಾಯಂದಿರೆಲ್ಲ ಡ್ರೋನ್ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳಿದ್ರು ಲೈವ್ ಮಾಡುವ ಅಂತ. ಈಗ ನಮಗೆ ನೆನಪಿಲ್ಲದೆ ಅವರು ಡ್ರೋನನ್ನು ತರಿಸಿಕೊಟ್ಟಿದ್ದಾರೆ. ನಿಮ್ಮ ಮನಸ್ಸು ಈ ಕಡೆ ಬರಲಿ, ಇನ್ನು ಡ್ರೋನ್ನ ಕಡೆ ಹೋಗೋದು ಬೇಡ. ನಮ್ಮ ಗ್ರಾಮದಲ್ಲಿ 12 ಬಯಲುಗಳನ್ನಾಗಿ ವಿಂಗಡಿಸಿದೆವು. ಅದರಲ್ಲಿ ಮಹಿಳಾ ಪ್ರಮುಖರಾಗಿ ಮತ್ತು ಸಂಚಾಲಕರಾಗಿ ಮಾಡಿದೆವು. ಈ 12 ಬಯಲಿನಲ್ಲಿ ಭಜನೆಯನ್ನು ಪ್ರಾರಂಭ ಮಾಡಿದರು. ಹೇಗೆ ಭಜನೆ? ದೇವಸ್ಥಾನದಲ್ಲಿ ತಿಂಗಳಿಗೆ 1 ಸಾರಿ, ಆಮೇಲೆ ತಿಂಗಳಿನಲ್ಲಿ ಏಕಕಾಲದಲ್ಲಿ 12 ಬಯಲಿನಲ್ಲಿ ಭಜನೆ. ಅದು ಮನೆ ಮನೆಗಳಲ್ಲಿ ಆಗ್ತದೆ. ಈಗ ಒಂದೇ ಸಾರಿ ಆಗ್ತದೆ. ಎಲ್ಲ ತಾಯಂದಿರು ಸೇರಿದರು. ಒಳ್ಳೆಯ ಪ್ರತಿಕ್ರಿಯೆ ಬಂತು. ಆ ತಾಯಂದಿರೇ ಸೇರಿಕೊಂಡು ಒಂದು ನಮ್ಮ 50-60 ಮನೆಗಳನ್ನು ನಾವೇ ಒಂದು ಹಿಂದೂ ಕುಟುಂಬದ ಹಾಗೆ ಇದ್ದರೆ ಏನು ಅನ್ನುವ ಯೋಚನೆಯನ್ನು ಮಾಡಿದರು. ಕೆಲವು ಕಡೆ ಅದಕ್ಕೋಸ್ಕರವೇ ಸಭೆಯನ್ನು ಸೇರಿಸ್ತಾ ಇದ್ದಾರೆ. ಯಾರು ಬಡವರಿದ್ದಾರೆ ಅವರಿಗೆ ಏನಾದರೂ ಸಹಾಯ ಮಾಡೋದು, ಅಥವಾ ಕಷ್ಟ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಅರ್ಜೆಂಟ್ ಬೇಕು, ಒಂದು ಜನ ಇಲ್ಲ ಅಂತ ಹೇಳಿದಾಗ ಕಷ್ಟ ಕಾಲದಲ್ಲಿ, ಆಪತ್ಕಾಲದಲ್ಲಿ ನಮ್ಮವರೇ ಉಪಯೋಗ ಮಾಡಿಕೊಂಡ್ರೆ ಏನು ಅನ್ನುವ ದೃಷ್ಟಿಯಿಂದ ಮಹಿಳಾ ಸಂಘಟನೆ ಪ್ರಾರಂಭ ಆಯಿತು. ಹೀಗೆ ನಮ್ಮ ಕೊಯ್ಲಾ ಗ್ರಾಮದಲ್ಲಿ ಇವತ್ತು ಇದರಲ್ಲಿ 30 ತಂಡಗಳು ಸಾಧಾರಣ ಇವೆ. ಇವರೆಲ್ಲರ ಅಪೇಕ್ಷೆ, ನಮ್ಮ ಗ್ರಾಮದಲ್ಲಿ ಹೊರಗಿನವರು ತರಬೇತಿ ಕೊಡಲಿಕ್ಕೆ ಬಂದಿದ್ದಾರೆ, ಅವರಿಗೆ ಸನ್ಮಾನವನ್ನು ಮಾಡಬೇಕು. ನಮ್ಮ ತಂಡಗಳ ಒಂದು ಪ್ರವೇಶೋತ್ಸವ ಅಂತ ಹೇಳ್ತೇವಲ್ಲ, ಭಜನೋತ್ಸವ, ಅದು ಆಗಬೇಕು ಅಂತ.
ಹಾಗಾಗಿ ಒಂದು ಭಜನೋತ್ಸವ ಇಟ್ಟುಕೊಳ್ಳುವ ಅಂತಾಯಿತು. ಈ ಎಲ್ಲ ಯೋಚನೆಗಳಿರುವಾಗ ನಾವು ಗ್ರಾಮದವರು ಮಾತ್ರ ಅಂತ ಯೋಚನೆ ಮಾಡಿದ್ದು, ಬೇರೆ ಹೊರಗೆ ಕರೀಲಿಕ್ಕಿಲ್ಲ ಅಂತ. ಅಷ್ಟೊತ್ತಿಗೆ ನಮ್ಮ ಕರ್ನಾಟಕ ಪ್ರಾಂತದಲ್ಲಿ ಒಂದು ಎಲ್ಲ ದೇವಾಲಯಗಳ ಸಂವರ್ಧನಾ ಸಮಿತಿ ಎನ್ನುವಂಥ ಒಂದು ಎಲ್ಲ ದೇವಸ್ಥಾನಗಳ ಪ್ರಮುಖರು ಸೇರಿಕೊಂಡು ಮಾಡಿದರು. ಇದೀಗ ಕಡಬ ತಾಲೂಕು ಅಂತ ಅದರಲ್ಲಿ ನಮ್ಮದು ಬಂತು. ಹಾಗೆ ಕಡಬ ತಾಲೂಕಿನ ಪ್ರಮುಖರು ಯೋಚನೆ ಮಾಡಿದರು, ಕೊಯ್ಲ ಗ್ರಾಮದಲ್ಲಿ ಅತ್ಯಂತ ಒಳ್ಳೆಯ ಕೆಲಸ ಆಗ್ತಾ ಇದೆ, ಇದು ನಮ್ಮ ಕರ್ನಾಟಕದ ಪ್ರಾಂತದಲ್ಲಿರೋ ಪ್ರಚಾರಕರಿಗೂ ಸುದ್ದಿ ಸಿಕ್ಕಿದೆ. ನಮ್ಮನ್ನು ಕರೆದರು. ಪುತ್ತೂರು ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದ ಒಟ್ಟಿಗೆ ನಮ್ಮ ಕೊಯ್ಲ ದೇವಸ್ಥಾನಕ್ಕೂ ಒಂದು ಅವಕಾಶವನ್ನು ಕೊಟ್ಟರು. ಸೇರಿದೆವು. ಮತ್ತೊಂದು ತಿಂಗಳಲ್ಲಿ ಎಲ್ಲ ದೇವಸ್ಥಾನದ ಪ್ರಮುಖರು ಸೇರಿದರು. ಮೊನ್ನೆ ಕಡಬ ತಾಲೂಕಿನ ಸಭೆಯಾಯಿತು. ಅಲ್ಲಿ ಪ್ರಸ್ತಾಪ ಮಾಡಿದೆ, ಭಜನಾ ಕಮ್ಮಟ ನಾವು ಮಾಡಬೇಕು ಅಂತಿದ್ದೇವೆ, ನಾವು ಮಾತ್ರ ಮಾಡೋದು ಅಂತ. ನೀವು ಏನು ಬೇಕಾದರೂ ಮಾಡಿ, ಹೇಗೆ ಬೇಕಾದರೂ ಮಾಡಿ, ತಾಲೂಕನ್ನು ತಗೊಳ್ಳಿ, ನಾವಿದ್ದೇವೆ ಅನ್ನುವಂಥ ಧೈರ್ಯ ತುಂಬಿದರು. ಇವತ್ತು ಎಲ್ಲ ಕಡಬ ತಾಲೂಕಿನಾದ್ಯಂತ ಬಂದಿದೆ. ಈ ವರ್ಷ ನಮ್ಮಲ್ಲೇ ಆಗಿದೆ. ಎಲ್ಲ ದೇವಾಲಯಗಳ ಸಂವರ್ಧನಾ ಸಮಿತಿಯ ಅಪೇಕ್ಷೆಯೂ ಇದೆ. ವರ್ಷದಲ್ಲಿ ಒಂದು ಕಡೆ ಭಜನೆ ಆದರೆ ಏನು ಅಂತ. ಅದಕ್ಕೆ ಈ ವರ್ಷ ನಮ್ಮಲ್ಲಿ ಮಾಡಿದೆವು. ನಮ್ಮ ಕಡಬದ ಈ ಕಡೆ ಅರ್ಧ ಭಾಗದಲ್ಲಿ ಒಂದೊಂದು ಗ್ರಾಮದಲ್ಲಿ ಆಗಲಿಕ್ಕೆ ಹಳನೇರಂಕಿ ಹತ್ರ ಮಾತಾಡಿದ್ದೇವೆ. ನಾವು ದೇವಾಲಯಗಳ ಸಮಿತಿಯಿಂದ ಒಂದು ಕಲಶವನ್ನು ಕೊಡೋದು ಅಂತ. ಬರುವ ವರ್ಷ ನೇರಂಕಿಯವರು ಭಜನಾ ಕಮ್ಮಟನ್ನು ಮಾಡಲಿಕ್ಕೆ ಇವತ್ತು ಇಲ್ಲಿಂದ ಕಲಶವನ್ನು ಕೊಂಡೋಗ್ತಾರೆ. ಹಾಗೆ ಕಡಬದಿಂದ ಆ ಕಡೆ ನಾವು ಮೊನ್ನೆ ಸಭೆ ಸೇರಿದಂಥ ಮರ್ದಾಳ ಮಹಾಲಿಂಗೇಶ್ವರ ದೇವಸ್ಥಾನ, ಅಲ್ಲಿಯ ಪ್ರಮುಖರು ಬಂದಿದ್ದಾರೆ. ಅವರ ಹತ್ರವೂ ಮಾತಾಡಿದೆವು, ಒಳ್ಳೆಯದು ಅಂತ ಹೇಳಿದ್ರು. ಇವತ್ತು ಅವರಿಗೂ ಕಲಶವನ್ನು ಕೊಡಲಿಕ್ಕಿದೆ. ಅವರು ಅಲ್ಲಿ ಈ ವರ್ಷ ಒಂದು 2 ಗ್ರಾಮ ಆದರೆ 2 ಗ್ರಾಮ ಮಾಡಿಕೊಂಡು ಅಲ್ಲೊಂದು ಭಜನಾ ಕಮ್ಮಟ ಮಾಡೋದು. ಇದು ನಿರಂತರ ಈ ಭಜನಾ ತಂಡಗಳು. ಯಾಕೆಂದರೆ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ನಾಶ ಆಗ್ತಾ ಇದೆ, ಅದು ಉಳಿಬೇಕು. ಅದಕ್ಕೋಸ್ಕರ ಪ್ರತಿ ಬಯಲಿನಲ್ಲಿ ಭಜನಾ ತಂಡಗಳು ನಮ್ಮ ಕಷ್ಟಗಳನ್ನು ಸರಿದೂಗಿಸಲಿಕ್ಕೋಸ್ಕರ ಒಂದು ಮತ್ತೊಬ್ಬರಿಗೆ ಉಪಕಾರ ಮಾಡುವಂಥ ಜೀವನ ತಂಡ. ಆಮೇಲೆ ಸಾಮರಸ್ಯ. ಹಿಂದೂ ಧರ್ಮದಲ್ಲಿ ಎಲ್ಲ ಹಿಂದೂ ಧರ್ಮದ ಎಲ್ಲ ಜಾತಿಗಳು ಹಿಂದೂ ಧರ್ಮದ ಆಸ್ತಿಗಳು. ಅವರವರ ಆಚಾರ, ಅವರವರ ಪದ್ಧತಿ, ಅದು ನಮ್ಮ ಆಸ್ತಿಗಳು. ಅದು ಅವರ ಇದರಲ್ಲೂ ಉಳಿಬೇಕು, ನಮ್ಮದರಲ್ಲೂ ಉಳಿಬೇಕು. ಅದಕ್ಕೋಸ್ಕರ ಹಿಂದೂ ಕುಟುಂಬ, ನಾವು ಉದಾಹರಣೆಗೆ ನಿಮಗೆ ಹೇಳಿದರೆ ಕೆಮ್ಮರ ಅತ್ಯಂತ ಪ್ರಭಾವಿತವಾಗಿದೆ ನಮ್ಮ ಬಯಲುವಾರಲ್ಲಿ. ಎಲ್ಲರೂ ಸೇರಿಕೊಂಡು ಅಂಗಳದಲ್ಲಿ ಭಜನೆ, ಅಂಗಳದಲ್ಲಿ ಊಟ, ಈ ರೀತಿಯ ಪದ್ಧತಿಯನ್ನು ಮಾಡಿದ್ದಾರೆ. ಅಲ್ಲಿಯೂ ಸಭೆಯನ್ನು ಸೇರ್ತಾ ಇದ್ದಾರೆ. ಅವರವರ ಕಷ್ಟಗಳನ್ನು ನಾವು ಹೇಗೆ ಪರಿಹಾರ ಮಾಡಿಕೊಳ್ಳೋದು ಇದನ್ನು ಮಾಡಿದೆ. ಇದು ನಮ್ಮ 12 ಬೈಲಲ್ಲಿ ಆಗಬೇಕು ಅನ್ನೋದು ಒಂದು ಅಪೇಕ್ಷೆ. ಹೀಗೆ ಇಡೀ ಕಡಬ ತಾಲೂಕಲ್ಲಿ ಈ ರೀತಿಯ ಒಳ್ಳೆಯ ರೀತಿ ಆಗಬೇಕು. ನಮ್ಮ ಸದಾಶಿವ ದೇವಸ್ಥಾನದ ಈ ಪವಿತ್ರವಾದಂತಹ ಮಣ್ಣಿಗೆ ನಿಮ್ಮ ಪಾದ ಸ್ಪರ್ಶದಿಂದ ನಮಗೆ ನಮ್ಮ ದೇವಾಲಯ, ನಮ್ಮ ಕೊಯ್ಲ ಗ್ರಾಮದ ವ್ಯಕ್ತಿಗಳು ಪಾವನವಾದಂತೆ, ನಮ್ಮ ಕೊಯ್ಲ ಗ್ರಾಮದ ಎಲ್ಲ ವ್ಯಕ್ತಿಗಳು, ಎಲ್ಲ ಸಮಿತಿಯವರು ಯಾವುದು ಬೇಕು ಅದು ಎಲ್ಲವನ್ನ ನಾವು ಇಷ್ಟೆಲ್ಲ ಯೋಚನೆ ಮಾಡಿದ್ದೇವಲ್ಲ. ಇದು ನಿನ್ನೆ ರಾತ್ರಿ ನಾನು ಬಂದಿದ್ದೆ, ಇವತ್ತು ಬೆಳಿಗ್ಗೆ ಆಗುವ ಈ ರೀತಿ ಇದೆ. ಯುವಕರು ಬಂದಷ್ಟು ಮಾಡಿ ಕೆಲಸ ಮಾಡಿ ಹೋಗಿದ್ದಾರೆ. ಖುಷಿ ಆಯಿತು. ಹಣ ನಿಮಗೆ ಎಷ್ಟು ಕೊಡಬೇಕು ನಾನು, ಇದೆಲ್ಲ ದಾನಿಗಳ ರೂಪದಲ್ಲಿ ಬಂದಿದೆ. ನಾವೇನು ಕೆಲಸ ಮಾಡಲಿಲ್ಲ. ಕಮಿಟಿ ಇದೆ, ಕಮಿಟಿಯವರು ಮತ್ತು ಊರಿನವರ ಈ ಸಹಕಾರದಿಂದ ಇಷ್ಟೆಲ್ಲ ಒಂದು ಚಂದದ ಕೆಲಸ ಆಗಿದೆ. ನಮ್ಮ ಈ ಜಾಗದಿಂದ ನಾವು ಬಂದಂಥ ಎಲ್ಲ ತಂಡಗಳು ಒಂದು ಸ್ಮರಣಿಕೆ ಮತ್ತು ತಂಡದ ಪ್ರಮುಖರಿಗೆ ಗೌರವ ಅರ್ಪಣೆ, ಅದು ಪ್ರಸಾದ ಅಂತ ಗ್ರಹಿಸಿಕೊಳ್ಳಬೇಕು. ಹಾಗೆ ಇನ್ನು ಮುಂದಿನ ತಂಡಗಳು ಹೀಗೆ ಇರಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಈ ಭಜನೋತ್ಸವದ ಉದ್ದೇಶ ಏನು, ತಾವು ಹಾಕಿಕೊಂಡಿರುವಂತಹ ಕಾರ್ಯಕ್ರಮಗಳೇನು ಅನ್ನೋದರ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನೀಡಿದಂಥ ಪ್ರಾಸ್ತಾವಿಕ ನುಡಿಯನ್ನು ಮಾಡಿದಂಥ ಶ್ರೀಯುತ ಯದುಶ್ರೀ ಆಣಗುಂಡಿಯವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ನಮ್ಮ ಇದೇ ವೇದಿಕೆಯಲ್ಲಿ ಭಜನೆ ತರಬೇತಿಯನ್ನು ನೀಡಿದವರಿಗೆ ಗೌರವಾರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಗೌರವಾರ್ಪಣಾ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಗೌರವವನ್ನು ಪಡೆಯುವವರು ಶ್ರೀ ಸುಂದರ ಬಿಳನೆಲೆ,
ಶ್ರೀ ಜನಾರ್ದನ ಬಿಲನೆಲೆ, ಶ್ರೀ ಸದಾನಂದ ಆಚಾರ್ಯ ಕಾಣಿಯೂರು, ಶ್ರೀ ರಕ್ಷಿತ್ ಕುದುಮಾರ್, ಶ್ರೀ ರಾಮಕೃಷ್ಣ ಹೊಸಮನೆ ಹಿರೇಬಂಡಾಡಿ, ಯೋಗಿತಾ ವೈ ಕೊಯ್ಲ, ಶ್ರೀಮತಿ ರಕ್ಷಿತಾ ಬರಮೇಲು, ಹಾಗೆ ಶ್ರೀ ಚಂದ್ರಶೇಖರ ನಾಯ್ಕ ಮುರದ ಮೇಲು ಹಿರೇಬಂಡಾಡಿ. ನಾವು ಇಲ್ಲಿ ಒಬ್ಬೊಬ್ಬರ ಪರಿಚಯವನ್ನು ಮಾಡಿಕೊಂಡು ಹೋಗ್ತೇವೆ. ಈ ಪರಿಚಯವನ್ನು ಮಾಡಲಿಕ್ಕೆ ಪ್ರಥಮವಾಗಿ 4 ಜನರ ಪರಿಚಯವನ್ನು ಮಾಡಲಿಕ್ಕೆ ಮಧುರ ಪಲ್ಲಡ್ಕ ಅವರು ವೇದಿಕೆ ಬರಬೇಕಂತ ಅವರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅವರು ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಅವರು ಯಾರನ್ನು ಪರಿಚಯ ಮಾಡ್ತಾ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಶ್ರೀ ಸುಂದರ ಬಿಲಿನೆಲೆ, ಇವತ್ತಿನ ಪ್ರಮುಖ ಭಜಕರು ಮತ್ತು ಭಜನಾ ತರಬೇತುದಾರರು. ಶ್ರೀ ಗೋಪಾಲಕೃಷ್ಣ ಭಜನಾ ಪರಿಷತ್ ಇದರ ಸದಸ್ಯರು ಕೂಡ ಆಗಿದ್ದಾರೆ. ಇವರು ತಾವುಗಳು ವೇದಿಕೆಯಲ್ಲಿ ತಮ್ಮ ಸಣ್ಣ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಬೇಕಾಗಿ ಇವರಲ್ಲಿ ತವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರಿಗೆ ನಮಿಸುತ್ತಾ ಮುಂದುವರಿಸಿ. ಶ್ರೀಯುತ ಸುಂದರಗೌಡ ಬಿಲನೆಲೆ, ತಾವು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸಣ್ಣ ಗೌರವಾರ್ಪಣೆಗಾಗಿ. ಜೈ ಶ್ರೀರಾಮ್. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರಿಗೆ ನಮಿಸುತ್ತಾ ವೇದಿಕೆಯ ಮೇಲೆ ಸನ್ಮಾನಿತಗೊಳ್ಳುವವರಲ್ಲಿ ಮೊದಲಿಗರು ಸುಂದರಗೌಡ ಬಿಳಿನೆಲೆ. ಶ್ರೀಯುತರು ಬಿಳಿನೆಲೆ ಗ್ರಾಮದ ಒಗ್ಗು ನಿವಾಸಿ, ಚಿಕ್ಕದಾದ ಹೋಟೆಲ್ ಉದ್ಯಮ ನಡೆಸುತ್ತಾ ತನ್ನ ವೃತ್ತಿ ಜೀವನ ನಡೆಸುತ್ತಿದ್ದಾರೆ. ಭಜನೆಯನ್ನು ಪ್ರವೃತ್ತಿಯನ್ನಾಗಿಸಿಕೊಂಡಿರುವ ಇವರು ವಿದ್ಯಾಭೂಷಣರ ಪರಮ ಅಭಿಮಾನಿ. ಅವರ ಆಶೀರ್ವಾದದಿಂದ ಭಜಕರಾಗಿ ಯಶಸ್ಸನ್ನು ಪಡೆದುಕೊಂಡಿದ್ದಾರೆ. ಬಿಳಿನೆಲೆಯ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯರು. ಇವರ ಭಜನಾ ಸಮೂಹಕ್ಕೆ ಒಳಗಾಗದವರೇ ಇಲ್ಲ. ಧರ್ಮಸ್ಥಳ ಭಜನಾ ಪರಿಷತ್ತು ಕಡಬ ತಾಲೂಕು ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಸದಾ ಸಕ್ರಿಯರಾಗಿರುವ ಇವರು ಭಜನಾ ಸ್ಥಳಗಳಿಗೆ ಹೋಗಿ ತನ್ನ ಸುಶ್ರಾವ್ಯ ಕಂಠದಿಂದ ಎಲ್ಲರಿಗೂ ಸ್ಫೂರ್ತಿಯ ಚಿಲುಮೆ, ಪ್ರೇರಕ ಶಕ್ತಿಯಾಗಿದ್ದಾರೆ. ಭಜನಾ ಸೇವೆಯೊಂದಿಗೆ ಸಾರ್ಥಕ ಬದುಕನ್ನು ಬಾಳುತ್ತಿರುವ ಇವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಶ್ರೀ ಸದಾಶಿವ ಭಜನಾ ಪರಿಷತ್ತು, ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆತೂರು ಕೊಯ್ಲ ಹಾಗೂ ಕಡಬ ತಾಲೂಕು ದೇವಾಲಯಗಳ ಸಹಯೋಗದೊಂದಿಗೆ ನಡೆದ ಭಜನೋತ್ಸವದಲ್ಲಿ ತಮ್ಮ ಸೇವಾ ಚಟುವಟಿಕೆಯನ್ನು ಗುರುತಿಸಿ ಈ ಸನ್ಮಾನವನ್ನು ತಮಗೆ ಅರ್ಪಿಸಲಾಗಿದೆ. ಬಹುಕಾಲ ಕಲಾ ಸೇವೆಯನ್ನು ಮಾಡುವ ಆಯುರಾರೋಗ್ಯ ಭಾಗ್ಯವನ್ನು ಶ್ರೀ ಸದಾಶಿವ ಮಹಾಗಣಪತಿ ದೇವರು ಕರುಣಿಸಿ ಕಾಪಾಡಲೆಂದು ಪ್ರಾರ್ಥಿಸುತ್ತೇವೆ. ಮುಂದೆ ಶ್ರೀ ಜನಾರ್ದನ ಬಿಲನೆಲೆಯವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜನಾರ್ದನಗೌಡ ಬಿಳಿನೆಲೆ. ಶ್ರೀಯುತರು ಬಿಳಿನೆಲೆ ಗ್ರಾಮದ ಸೂಡ್ಲು ಮನೆ ನಿವಾಸಿ, CPCRIಯ ನಿವೃತ್ತ ಉದ್ಯೋಗಿಯಾಗಿರುವ ಇವರು ಪ್ರಸ್ತುತ ಬೇರೆ ಬೇರೆ ಕಡೆಗಳಿಗೆ ತೆರಳಿ ಭಜನಾ ತಂಡಗಳನ್ನು ಕಟ್ಟಿ ಭಜಕರನ್ನು ಸಂಘಟಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಕಡಬ ತಾಲೂಕು ಇದರ ಸಕ್ರಿಯ ಸದಸ್ಯರಾಗಿದ್ದಾರೆ. ಒಟ್ಟಾಗಿ ಇದುವರೆಗೆ 15 ತಂಡಗಳನ್ನು ಕಟ್ಟಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇವರಿಗೆ ಶ್ರೀ ಸದಾಶಿವ ಭಜನಾ ಪರಿಷತ್ತು, ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆತೂರು ಕೊಯ್ಲ ಹಾಗೂ ಕಡಬ ತಾಲೂಕು ದೇವಾಲಯಗಳ ಸಹಯೋಗದೊಂದಿಗೆ ನಡೆದ ಭಜನೋತ್ಸವದಲ್ಲಿ ತಮ್ಮ ಸೇವಾ ಚಟುವಟಿಕೆಯನ್ನು ಗುರುತಿಸಿ ಈ ಸನ್ಮಾನವನ್ನು ತಮಗೆ ಅರ್ಪಿಸಲಾಗಿದೆ. ಬಹುಕಾಲ ಕಲಾ ಸೇವೆಯನ್ನು ಮಾಡುವ ಆಯುರಾರೋಗ್ಯ ಭಾಗ್ಯವನ್ನು ಶ್ರೀ ಸದಾಶಿವ ಮಹಾಗಣಪತಿ ದೇವರು ಕರುಣಿಸಿ ಕಾಪಾಡಲೆಂದು ಪ್ರಾರ್ಥಿಸುತ್ತೇವೆ. ಮುಂದೆ ಶ್ರೀ ಸದಾನಂದ ಆಚಾರ್ಯ ಕಾಣಿಯೂರು ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾಣಿಯೂರಿನ ಶ್ರೀ ಅಣ್ಣು ಆಚಾರ್ಯ ಮತ್ತು ಶ್ರೀಮತಿ ಸಂಜೀವಿ ದಂಪತಿಗಳ ಏಕಮಾತ್ರ ಪುತ್ರನಾಗಿ ಜನಿಸಿ ವಿದ್ಯಾರ್ಥಿ ದೆಸೆಯಿಂದಲೇ ಭಜನೆ ಹಾಗೂ ಕುಣಿತ ಭಜನೆಯನ್ನು ಕಲಿತು ಬೆಳೆದವರು. ಕಾಣಿಯೂರಿನಲ್ಲಿ ಕಣ್ವರ್ಷಿ ಸಾಂಸ್ಕೃತಿಕ ಕಲಾ ಕೇಂದ್ರವನ್ನು ಸ್ಥಾಪಿಸಿ ಭಜನೆ, ನೃತ್ಯ, ಯಕ್ಷಗಾನವನ್ನು ಕಲಿಸಿ
ಹಲವಾರು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಹಲವಾರು ಪ್ರತಿಭೆಗಳಿಗೆ ಬೆಳಕಾದವರು. ಕರ್ನಾಟಕ ಹಾಗೂ ಕೇರಳ ರಾಜ್ಯದಲ್ಲಿ ಒಟ್ಟು 38 ಭಜನಾ ತಂಡವನ್ನು ಕಟ್ಟಿ 3,000ಕ್ಕೂ ಅಧಿಕ ಭಜಕರನ್ನು ರೂಪಿಸಿದ ಸಾಧಕರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಕಡಬ ತಾಲೂಕಿನ ಕಾರ್ಯದರ್ಶಿಯಾಗಿ, ಶೌರ್ಯ ನಿರ್ವಹಣಾ ಘಟಕದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡುತ್ತಾ ಜನಪ್ರೀತಿಯನ್ನು ಗಳಿಸಿ ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ಸೌರಭ ಪ್ರಶಸ್ತಿ ಪುರಸ್ಕೃತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಹಸ್ತದಿಂದ ಪಡೆದ ಯುವ ಸಾಧಕ ಪ್ರಶಸ್ತಿ ಪುರಸ್ಕೃತ ಶ್ರೀ ಸದಾನಂದ ಆಚಾರ್ಯ ಕಾಣಿಯೂರು ಇವರಿಗೆ ಶ್ರೀ ಸದಾಶಿವ ಭಜನಾ ಪರಿಷತ್ತು, ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆತೂರು ಕೊಯ್ಲ ಹಾಗೂ ಕಡಬ ತಾಲೂಕು ದೇವಾಲಯಗಳ ಸಹಯೋಗದೊಂದಿಗೆ ನಡೆದ ಭಜನೋತ್ಸವದಲ್ಲಿ ತಮ್ಮ ಸೇವಾ ಚಟುವಟಿಕೆಯನ್ನು ಗುರುತಿಸಿ ಈ ಸನ್ಮಾನವನ್ನು ತಮಗೆ ಅರ್ಪಿಸಲಾಗಿದೆ. ಬಹುಕಾಲ ಕಲಾ ಸೇವೆಯನ್ನು ಮಾಡುವ ಆಯುರಾರೋಗ್ಯ ಭಾಗ್ಯವನ್ನು ಶ್ರೀ ಸದಾಶಿವ ಮಹಾಗಣಪತಿ ದೇವರು ಕರುಣಿಸಿ ಕಾಪಾಡಲೆಂದು ಪ್ರಾರ್ಥಿಸುತ್ತೇವೆ. ಈಗ ನಮ್ಮೊಟ್ಟಿಗೆ ಇವತ್ತಿನ ಮುಖ್ಯ ಅತಿಥಿಯಾಗಿರುವಂಥ ಶ್ರೀಮತಿ ಸುಜಾತ, ಆಡಳಿತಾಧಿಕಾರಿಗಳು ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಕೊಯ್ಲ ಇವರು ಸೇರಿಕೊಂಡಿದ್ದಾರೆ. ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಆಲಂಕಾರು. ಇವರಿಗೆ ಜಯಲಕ್ಷ್ಮಿ ಬರಮೇಲು ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಜಯಲಕ್ಷ್ಮಿ ಬರಮೇಲು ಇವರು. ಮುಂದೆ ಶ್ರೀ ರಕ್ಷಿತ್ ಕುದ್ಮಾರ್ ಇವರು ಗೌರವಾರ್ಪಣೆಗಾಗಿ ವೇದಿಕೆಗೆ ಅಲಂಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಕ್ಷಿತ್ ಕುದ್ಮಾರಿನ ಶ್ರೀಯುತ ಹರೀಶ್ ಹಾಗೂ ಶ್ರೀಮತಿ ಪಾರ್ವತಿ ದಂಪತಿಗಳ ಮಗನಾಗಿ ಜನಿಸಿ ಕಪಿಲೇಶ್ವರ ಕಲಾ ಸಮಿತಿ ಚೆಂಡೆ ಇದರ ಸದಸ್ಯನಾಗಿ ಕುಣಿತ ಭಜನೆಯನ್ನು ಕಲಿಸಿಕೊಡುತ್ತಿರುವ ತಮಗೆ ಶ್ರೀ ಸದಾಶಿವ ಭಜನಾ ಪರಿಷತ್ತು, ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆತೂರು ಕೊಯ್ಲ ಹಾಗೂ ಕಡಬ ತಾಲೂಕು ದೇವಾಲಯಗಳ ಸಹಯೋಗದಲ್ಲಿ ನಡೆದ ಭಜನೋತ್ಸವದಲ್ಲಿ ತಮ್ಮನ್ನು ಗುರುತಿಸಿ ಸನ್ಮಾನಿಸಲಾಗಿದೆ. ಸ್ಥಳ ದೇವರು ತಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಲೆಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇವೆ. ಮುಂದೆ ಶ್ರೀ ರಾಮಕೃಷ್ಣ ಹೊಸಮನೆ ಹಿರೇಬಂಡಾಡಿ ಇವರು ಗೌರವಾರ್ಪಣೆಗಾಗಿ ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತದೆ. ಇವರ ಪರಿಚಯವನ್ನು ಶ್ರೀಮತಿ ದಿವ್ಯ ಚೇತನ್ ಇವರು ಮಂಡಿಸಲಿಕ್ಕಿದ್ದಾರೆ. ಶ್ರೀ ರಾಮಕೃಷ್ಣ ಹೊಸಮನೆ ಸನ್ಮಾನ್ಯರು, ಹಿರೇಬಂಡಾಡಿ ಷಣ್ಮುಖ ಭಜನಾ ಮಂಡಳಿಯ ಅಧ್ಯಕ್ಷರು, ನಮ್ಮ ಗ್ರಾಮದ ಸಬಳೂರು ಒಳಕಡಮ ಭಜನಾ ತಂಡಗಳಿಗೆ ಕುಣಿತ ಭಜನೆಯ ತರಬೇತಿಯನ್ನು ನೀಡಿದ್ದಾರೆ. ಸುಮಾರು 100ಕ್ಕೂ ಮಿಕ್ಕಿ ಭಜನಾ ತಂಡಗಳಿಗೆ ತರಬೇತಿಯನ್ನು ನೀಡಿರುವುದು ಇವರ ಹೆಗ್ಗಳಿಕೆ. ಇವರ ಈ ಕಲಾ ಸೇವೆಯು ನಿರಂತರವಾಗಿ ಸಾಗಲಿ ಎಂದು ಇವರ ಸೇವೆಯನ್ನು ಗುರುತಿಸಿ ಭಕ್ತಿಭಾವದ ಈ ವೇದಿಕೆಯಲ್ಲಿ ಅಭಿನಂದಿಸುತ್ತಿದ್ದೇವೆ. ಮುಂದೆ ಯೋಗಿತಾ ವೈ ಕೊಯ್ಲಾ. ಕುಮಾರಿ ಯೋಗಿತಾ ಇವರು ಕೊಯ್ಲಾ ಗ್ರಾಮದ ವೈಪಾಲ್ ಶ್ರೀ ಶೇಖರಗೌಡ ಮತ್ತು ಶ್ರೀಮತಿ ವಾರಿಜಾ ದಂಪತಿಗಳ ಸುಪುತ್ರಿ. ಕೊನೆಮಜಲು ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯೆ. ಕುಣಿತ ಭಜನೆಯ ತರಬೇತಿಯನ್ನು ಪಡೆದು ಇವರು ಆನೆಗುಂಡಿ ಶ್ರೀ ದುರ್ಗಾ ಭಜನಾ ತಂಡದ ಮಕ್ಕಳ ಹಾಗೂ ಮಹಿಳಾ ತಂಡಕ್ಕೆ ತರಬೇತಿಯನ್ನು ನೀಡಿದ್ದಾರೆ. ಹಲವಾರು ಧಾರ್ಮಿಕ ಸಂಘ ಸಂಸ್ಥೆಗಳು ಸಂಘಟಿಸಿದ ಕುಣಿತ ಭಜನಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇನ್ನು ಮುಂದೆಯೂ ಹೆಚ್ಚಿನ ತಂಡಗಳನ್ನು ರೂಪಿಸುವಲ್ಲಿ ಇವರ ಭಜನಾ ಸೇವೆಯು ನಿರಂತರವಾಗಿ ಸಾಗಲಿ ಎಂದು ಹಾರೈಸುತ್ತೇವೆ. ಅಭಿನಂದನೆಗಳು ಕುಮಾರಿ ಯೋಗಿತಾ ಇವರಿಗೆ. ಮುಂದೆ ಶ್ರೀಮತಿ ರಕ್ಷಿತಾ ಬರಮೇಲು ಧಾರ್ಮಿಕ ಶಿಕ್ಷಣಕ್ಕಾಗಿ. ಶ್ರೀಮತಿ ರಕ್ಷಿತಾ ಅಶ್ವಿನ್ ಇವರು ಕೊಯ್ಲಾ ಗ್ರಾಮದ ಪೆರ್ಲ ಬರಮೇಲು ನಿವಾಸಿ ಶ್ರೀ ಕಾಲಪ್ಪಗೌಡ ಮತ್ತು ಶ್ರೀಮತಿ ಜಯಲಕ್ಷ್ಮಿ ದಂಪತಿಗಳ ಸುಪುತ್ರಿ. ಶ್ರೀಮತಿ ರಕ್ಷಿತಾರವರು ಕಳೆದ ಸುಮಾರು 3 ವರ್ಷಗಳಿಂದ ನಮ್ಮ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನದಲ್ಲಿ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಇವರಿಂದ ಶಿಕ್ಷಣ ಪಡೆದ ಅನೇಕ ಮಕ್ಕಳು ಭಜನೆ ಮತ್ತು ಕುಣಿತ ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಸಂಸ್ಕಾರಯುತ ಮಕ್ಕಳಾಗಿ ಬೆಳೆಯುತ್ತಿದ್ದಾರೆ. ಇವರನ್ನು ಭಜನಾ ಉತ್ಸವದ ಭಕ್ತಿಭಾವದ ವೇದಿಕೆಯಲ್ಲಿ ಅವರ ಸೇವೆಯನ್ನು ಗುರುತಿಸಿ ಅಭಿನಂದಿಸುತ್ತಿದ್ದೇವೆ. ಮುಂದೆ ಶ್ರೀ ಚಂದ್ರಶೇಖರ್ ನಾಯ್ಕ ಮುರದ ಮೇಲು ಹಿರೇಬಂಡಾಡಿ ಇವರು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಚಂದ್ರಶೇಖರ ನಾಯ್ಕ್
ಇವರು ಹಿರೇಬಂಡಾಡಿ ಗ್ರಾಮದ ಮುರದಮೇಲು ನಿವಾಸಿ. ಮಂಜುಶ್ರೀ ಭಜನಾ ತಂಡದ ಸಕ್ರಿಯ ಸದಸ್ಯರು ಆಗಿರುವ ಇವರು ಅನೇಕ ಭಜನಾ ತಂಡಗಳಿಗೆ ಭಜನೆ ಮತ್ತು ಕುಣಿತ ಭಜನೆಯನ್ನು ತರಬೇತಿಯನ್ನು ನೀಡಿರುತ್ತಾರೆ. ಇನ್ನು ಮುಂದೆಯೂ ಭಜನಾ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಇವರನ್ನು ಈ ಭಕ್ತಿಭಾವದ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ವೇದಿಕೆಯಲ್ಲಿ ಈಗಾಗಲೇ ಆಸೀನರಾಗಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಇವರಿಗೆ ಶಾಲು ಮತ್ತು ಸ್ಮರಣಿಕೆ ನೀಡಿ ನಮ್ಮ ಭಜನಾ ಪರಿಷತ್ತಿನ ಸಣ್ಣ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವೇದಿಕೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಣ್ಣ ಗೌರವಾರ್ಪಣೆ ತಮ್ಮ ಮುಂದಿನ ಜೀವನದಲ್ಲಿ ಇನ್ನೂ ಹೆಚ್ಚಿನ ತರಬೇತುಗಳನ್ನು ನೀಡಿ ಇನ್ನು ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಧಾರ್ಮಿಕ ಸಂಸ್ಕೃತಿಯನ್ನು ಹೆಚ್ಚಿಸುವಂತೆ ಆ ದೇವರು ತಮ್ಮಲ್ಲಿ ಕರುಣಿಸಲಿ. ಮುಂದೆ ತಮಗೆ ಸದಾ ಆಯುರಾರೋಗ್ಯ ಭಾಗ್ಯ ಆ ದೇವರು ಕರುಣಿಸುವಂತ ನಾವು ವಿನಮ್ರ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ಇದ್ದೇವೆ. ಶುಭವಾಗಲಿ ತಮಗೆ. ಗೌರವಾರ್ಪಣೆ ಮಾಡಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಹಾಗೆಯೇ ಗೌರವವನ್ನು ಸ್ವೀಕಾರ ಮಾಡಿದಂಥ ನಮ್ಮ ಧಾರ್ಮಿಕ ಮುಂದಾಳುಗಳಿಗೆ ನಮ್ಮ ಸದಾಶಿವ ಮಗಣಪತಿ ದೇವರ ಗದುಗಲ ಇದೆಯೋ ಆಯುರಾರೋಗ್ಯ ನೀಡಿ ಹರಸಲಿ ಅಂತ ವಿನಮ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮುಂದೆ ನಾವು ಈ ಸಮಾರಂಭದ ಒಂದು ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಇವತ್ತಿನ ಪ್ರಮುಖ ದಿಕ್ಸೂಚಿ ಭಾಷಣಕಾರರಾಗಿರುವಂಥ ಸೀತಾರಾಮ್ ಸುಲ್ಯ ಅವರಿಂದ ದಿಕ್ಸೂಚಿ ಭಾಷಣಕ್ಕಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದೆ. ಇವರು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತದ ಸೇವಾ ಪ್ರಮುಖರು ಕೂಡ ಆಗಿದ್ದಾರೆ. ಅದೇ ರೀತಿ ದೇವಾಲಯಗಳ ಸಂವರ್ಧನಾ ಸಮಿತಿ ಪ್ರಮುಖ
ಕಡಬ ತಾಲೂಕು ಇದರ ಕಾರ್ಯವನ್ನು ಕೂಡ ತಾವು ನಿರ್ವಹಿಸುತ್ತಿದ್ದು ಒಬ್ಬ ಶ್ರೇಷ್ಠ ಹಿಂದುತ್ವದ ಮುಂದಾಳುಗಳು ಹೌದು. ಈಗಾಗಲೇ ಹಲವಾರು ಪ್ರಮುಖ ಭಾಷಣಕಾರರಾಗಿ ಹಿಂದೂಗಳನ್ನು ಬಡಿದೆಬ್ಬಿಸಿದ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಮುಂದಿದ್ದಾರೆ. ಇವರ ಒಂದು ದಿಕ್ಸೂಚಿ ಭಾಷಣಕ್ಕಾಗಿ ತಾವುಗಳೆಲ್ಲ ಕಿವಿಯಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದ್ಸರ್ತಿ ಜೋರಾಗಿ ಜಯ ಘೋಷಣೆ ಮಾಡುವ ಹಾಗೆ ಮೈದಾನದಲ್ಲಿ ಅಲ್ಲಲ್ಲಿ ಬಹುಶಃ ಸಾಕಷ್ಟು ಸುಸ್ತಾಗಿದೆ. 3 ಗಂಟೆಯಿಂದಲೇ ಬಿಸಿಲಿನಲ್ಲಿ ಬಂದು ಕಾದು ಕುಳಿತು ಅದಾದ ನಂತರ ಈ ಒಂದು ಭಕ್ತಿ ಭಾವದಲ್ಲಿ ನಾವೆಲ್ಲ ಮಿಂದೆದ್ದಿದ್ದೇವೆ. ಹಾಗಾಗಿ ಈಗ ಹೆಚ್ಚು ಮಾತುಗಳನ್ನು ಕೇಳುವಷ್ಟು ನಮ್ಮಲ್ಲಿ ಮಾನಸಿಕ ಸಿದ್ಧತೆ ಇರಲಿಕ್ಕಿಲ್ಲ. ಆದರೂ ಒಂದು ಸ್ವಲ್ಪ ಹೊತ್ತು ನಾವೆಲ್ಲರೂ ಈ ಕಡೆಗೆ ಗಮನ ಕೊಡಬೇಕು. ಅದಕ್ಕೋಸ್ಕರ ನಮ್ಮ ಪುಟಾಣಿಗಳು ಸಹಮಿತ್ರರು ಎಲ್ಲರೂ ಅಲ್ಲಲ್ಲೇ ಕೂತು ಸ್ವಲ್ಪ ಸಹಕರಿಸಬೇಕು. ಒಟ್ಟಿಗೆ ಜೋರಾಗಿ ಒಂದು ಘೋಷಣೆಯನ್ನು ಹಾಕುವ, ರಾಷ್ಟ್ರೀಯ ಘೋಷಣೆಯನ್ನು. ಬೋಲೋ ಭಾರತ್ ಮಾತಾ ಕೇ. ಭಗವಂತ ನಮಗೆ ಕೈ ಕೊಟ್ಟಿದ್ದಾನೆ, ಅದು ಒಳ್ಳೆಯದನ್ನು ಮಾಡಲಿಕ್ಕೆ. ಹಾಗಾಗಿ ತಾಯಿ ಭಾರತಿಗೆ ಜಯಕಾರ ಹಾಕುವಾಗ 2 ಕೈಗಳನ್ನು ಎತ್ತಿ ನಮ್ಮ ಶಕ್ತಿಯ ಒಂದು ದರ್ಶನ ಮಾಡಿಕೊಳ್ಬೇಕು. ಹಾಗಾಗಿ ಇನ್ನೊಂದು ಸರ್ತಿ ಬೋಲೋ ಭಾರತ್ ಮಾತಾ ಕೇ, ಸಿಯಾವರ ರಾಮಚಂದ್ರ ಕೇ, ಪವನ ಸುತ ವೀರ ಹನುಮಾನ್ ಕೇ, ಹರ ಹರ. ನಮ್ಮ ಸದಾಶಿವ ಭಜನಾ ಪರಿಷತ್ ಕೊಯ್ಲಾ ಹಾಗೂ ಸದಾಶಿವ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಜೊತೆಗೆ ಈ ಗ್ರಾಮದ ಒಂದು ಸಜ್ಜನ ಶಕ್ತಿ ಎಲ್ಲರೂ ಕೈ ಜೋಡಿಸಿಕೊಂಡು ಇವತ್ತು ಬಹುಶಃ ಅನೇಕ ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಅದರಲ್ಲಿ ತೊಡಗಿಯೂ ಅನುಭವ ಇದೆ, ನೋಡಿಯೂ ಸಾಕಷ್ಟು ಅನುಭವ ಇದೆ. ಆದರೆ ಒಂದು ಗ್ರಾಮದ ಅದು ಬಹಳ ಒಂದು ಈ ಥರ ಒಳಭಾಗದಲ್ಲಿರ್ತಕ್ಕಂಥ, ಹೊರಗಿನ ಹೆಚ್ಚು ಜಂಜಾಟಗಳಿಲ್ಲದಂಥ ಈ ಒಂದು ಪುಟ್ಟ ಗ್ರಾಮದ ಈ ದೊಡ್ಡ ಮನಸ್ಸುಗಳು ಇವತ್ತು ಬಹಳ ದೊಡ್ಡ ಒಂದು ಸಮಾಜದಲ್ಲಿ ಪರಿವರ್ತನೆಯನ್ನೇ ಮಾಡುವಂಥ ಒಂದು ಸಾಹಸದ ದರ್ಶನ ಇವತ್ತು ಆಗಿರುವಂಥದ್ದು ಅತ್ಯಂತ ಅವಿಸ್ಮರಣೀಯ. ಹಾಗಾಗಿ ಮೊಟ್ಟ ಮೊದಲಿಗೆ ಎಲ್ಲರನ್ನು ಸಂಬೋಧಿಸಲಿಕ್ಕೆ ಮೊದಲು ಇಲ್ಲಿನ ಗ್ರಾಮಸ್ಥರಿಗೆ ಮತ್ತು 2 ಸಂಸ್ಥೆಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಅವರಿಗೂ ಒಂದು ಜಯಕಾರವನ್ನು ಹಾಕಬೇಕು. ಅದನ್ನು ಭಾರತ ಮಾತೆಗೆ ಜಯಕಾರ ಹಾಕಬೇಕು. ಬೋಲೋ ಭಾರತ್ ಮಾತಾ ಕೇ. ವಿಶೇಷವಾಗಿ ಈ ಕಾರ್ಯಕ್ರಮದ ಇಂದಿನ ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ವಂದನೀಯ ಮಾತಾ ಭಗಿನಿಯರೇ, ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ಭಗವದ್ ಭಕ್ತರೇ, ಮಾಧ್ಯಮದ ಮಿತ್ರರೇ, ನಮ್ಮ ಸನಾತನ ಹಿಂದೂ ಧರ್ಮ ಜಗತ್ತಿಗೆ ಒಂದು ಮನುಕುಲದ ವಿಕಾಸವನ್ನು, ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಧರಿಸಿಕೊಂಡು ತಾನು ಒಳ್ಳೆಯದಾಗಬೇಕು ಮಾತ್ರವಲ್ಲ, ಇಡೀ ವಿಶ್ವವೇ ಒಳಿತನ್ನ ಕಾಣಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಹಿರಿಯರು ಇದನ್ನು, ಈ ಒಂದು ದೇವರ ನಾಮಸ್ಮರಣೆಗಳನ್ನು, ಆ ಥರದ ಸಂಸ್ಕಾರದ ವಿಚಾರಗಳನ್ನು, ಚಿಂತನೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ನಮ್ಮನ್ನು ಇದುವರೆಗೂ ಈ ಒಂದು ಜೀವನ ಪ್ರವಾಹದಲ್ಲಿ ನಮ್ಮನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಬಹುಶಃ ಜಗತ್ತಿನ ಇನ್ಯಾವ ನಾಗರಿಕತೆಯಲ್ಲೂ ಕಾಣದಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ
ಒಂದು ಶಕ್ತಿ ಈ ಸಮಾಜದಲ್ಲಿ ಅದು ಬಹಳ ಶಾಂತವಾಗಿ ಮತ್ತು ಅವಶ್ಯಕತೆ ಬಿದ್ದಾಗ ಅದೊಂದು ದೊಡ್ಡ ಪರಿಣಾಮಕಾರಿಯಾಗಿ ಎಲ್ಲರಿಗೂ ಗೋಚರಕ್ಕೆ ಬರುವಂಥ ರೀತಿಯಲ್ಲೂ ಕೂಡ ಆ ಶಕ್ತಿ ನಮಗೆ ದರ್ಶನ ಆಗ್ತಾ ಇದೆ. ನಾವು ನೋಡ್ತಾ ಇರ್ಬೋದು ನಮ್ಮೆಲ್ಲ ಆ ದೈವತ್ವವನ್ನ ಧರಿಸಿದಂಥ ಆ ಎಲ್ಲ ಶಕ್ತಿಗಳು ಅಥವಾ ಮಹಾತ್ಮರುಗಳ ಜೀವನ, ಆ ಚಟುವಟಿಕೆ, ಅವರ ಯೋಚನೆ, ಚಿಂತನೆ ಇದೆಲ್ಲವೂ ಕೂಡ ಸ್ವತಃ ತಾವು ಅದನ್ನು ಧರಿಸಿಕೊಂಡು ಅಭ್ಯಾಸ ಮಾಡಿಕೊಂಡು ತಮ್ಮನ್ನು ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಪರಿಣಾಮವಾಗಿ ಅವರೆಲ್ಲರೂ ಇವತ್ತು ನಮಗೆ ಪುಣ್ಯಾತ್ಮರು, ಮಹಾತ್ಮರು ಮತ್ತು ಸಾಕ್ಷಾತ್ ದೇವರಾಗಿಯೇ ನಮ್ಮ ಮುಂದೆ ಇದ್ದಾರೆ. ಬಹುಶಃ ಜಗತ್ತಿನಲ್ಲಿ ಭಾರತವನ್ನು, ಈ ನೆಲವನ್ನು ಇದು ಧರ್ಮಭೂಮಿಯಾಗಿ, ಪುಣ್ಯಭೂಮಿಯಾಗಿ, ಕರ್ಮಭೂಮಿಯಾಗಿ ಅಂತಿಮವಾಗಿ ನಾವೆಲ್ಲರೂ ಅಪೇಕ್ಷೆ ಪಡುವಂಥ ಮೋಕ್ಷ ಭೂಮಿಯಾಗಿ ಕೂಡ ಇಡೀ ವಿಶ್ವದಲ್ಲಿ, ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ನೆಲ ಇದ್ದರೆ ಅದು ನಮ್ಮ ಭಾರತ, ಈ ಹಿಂದೂ ಭೂಮಿ ಮಾತ್ರ. ಯಾಕಂದರೆ ಇಲ್ಲಿ ಆ ರೀತಿಯಾದಂಥ ಒಂದು ಆವಿರ್ಭಾವ, ಅಂಥ ಒಂದು ಶಕ್ತಿ ಆಗಿಂದಾಗೆ ಸಮಾಜ ಅದನ್ನು ರೂಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ವಿಶ್ವದ ಮೂಲೆ ಮೂಲೆಗಳಿಂದ ಈ ಧರ್ಮದ ಮೇಲೆ, ಈ ಸಂಸ್ಕೃತಿಯ ಮೇಲೆ ಸಾವಿರಾರು ವರ್ಷಗಳಿಂದ ಅನೇಕ ಪ್ರಕಾರದ ಒಂದು ಆಕ್ರಮಣಗಳು, ದೌರ್ಜನ್ಯಗಳು, ಹಲ್ಲೆಗಳು ಇದೆಲ್ಲವೂ ನಾವು ಚರಿತ್ರೆಯಲ್ಲಿ ನೋಡ್ತಾ ಬಂದಿದ್ದೇವೆ. ಆದರೆ ಇತ್ತೀಚೆಗಿನ ವರ್ಷಗಳಲ್ಲಿ ಅದಕ್ಕೆಲ್ಲ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕಂಡುಕೊಳ್ಳುತ್ತಾ ಈ ಹಿಂದೂ ಸಮಾಜ ಆ ರೀತಿಯಾದಂಥ ಒಂದು ಆತ್ಮವಿಸ್ಮೃತಿಯಿಂದ ಇವತ್ತು ಅದೆಲ್ಲವನ್ನ ಪಕ್ಕಕ್ಕೆ ಸರಿದು ನಾನು ಏನು, ನಾನು ಯಾರು, ನಾನು ಏನಾಗಬೇಕು, ಈ ರೀತಿಯಾದಂಥ ಒಂದು ಅರಿವು ಇವತ್ತು ಸಮಾಜದಲ್ಲಿ ಇವತ್ತು ನಮ್ಮೆಲ್ಲರ ಗಮನಕ್ಕೆ ಬರುವ ಹಾಗೆ ಇವತ್ತು ಗೋಚರಕ್ಕೆ ಬಂದಿರುವಂಥದ್ದು. ಇದರ ಹಿಂದೆ ಊರುಗಳಲ್ಲಿ ಈ ರೀತಿಯಾದಂಥ ಸಂಘ ಸಂಸ್ಥೆಗಳ ಮುಖಾಂತರ, ಸಂಘಟನೆಗಳ ಮುಖಾಂತರ ಅನೇಕ ವಿಚಾರಗಳನ್ನು ತುಂಬಿಕೊಳ್ಳುವ ಮುಖಾಂತರ ಯಾವುದನ್ನು ನಾವು ಒಂದು ಹಂತದಲ್ಲಿ ಕಳ್ಕೊಂಡಿದ್ದೇವೋ ಅದು ಪುನರಪಿ ಅಂಥ ವಿಚಾರಗಳಿಗೆ ಶಕ್ತಿ ತುಂಬುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡುವ ಪರಿಣಾಮ ಈ ರೀತಿಯಾದಂಥ ಒಂದು ಶಕ್ತಿಯ ದರ್ಶನ ಇವತ್ತು ಎಲ್ಲೆಂದರಲ್ಲಿ ನಮಗೆ ಕಾಣ್ತಾ ಇದೆ. ಒಂದು 8 ವರ್ಷಗಳ ಹಿಂದೆ ನಮ್ಮ ಇವತ್ತಿನ ವರ್ತಮಾನದ ಪ್ರಧಾನಿ, ವಿಶ್ವ ಕಂಡ ಒಂದು ಅಪರೂಪದ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಶಕ್ತಿ ಚೇತನ ಅಂತ ನಾಯಕ, ಅವರು ವಿಶ್ವಸಂಸ್ಥೆಗೆ ಹೋಗಿ ಭಾರತದ ಈ ಸನಾತನ ಧರ್ಮದ ಸಂಸ್ಕೃತಿಯ ಕೆಲವು ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಒಂದು ಅಂಶವನ್ನು ಅವರು ಉಲ್ಲೇಖ ಮಾಡಿದರು, ಯೋಗ. ನಮ್ಮ ಯೋಗ ಗುರುಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ನೀವೊಂದು 50 ವರ್ಷಗಳ ಹಿಂದೆ, 25 ವರ್ಷಗಳ ಹಿಂದೆ ಯಾವುದಾದ್ರೂ ಊರಿನಲ್ಲಿ ಯೋಗ ಅಭ್ಯಾಸ ಮಾಡುವ, ಯೋಗವನ್ನು ನಾವು ಕಲಿಯುವ, ಅದನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಅಂತ ಹೇಳಿದರೆ ವಿಶೇಷವಾಗಿ ಯುವ ಸಮೂಹ ಅದನ್ನು ತುಂಬ ಲಘುವಾಗಿ ಕಾಣ್ತಾ ಇತ್ತು. ಯಾರೋ ಯೋಗ ಮಾಡ್ತಾನೆ ಅಂದರೆ ಅವರಿಗೆ ಒಂದು ರೀತಿಯ ರೋಗ ಇದೆ ಅಂತಲೇ ಅವನನ್ನು ಕಾಣುವಂಥ ಒಂದು ಸ್ಥಿತಿ ಇತ್ತು. ಯಾಕಂದರೆ ಅದರ ಸತ್ವ, ಅದರ ಸಾರ ಅದು ಏನು ಅನ್ನುವಂಥ ಒಂದು ಅರಿವು, ಆ ರೀತಿಯಾದಂಥ ಒಂದು ತಿಳುವಳಿಕೆಯ ಕೊರತೆ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಇತ್ತು. ಆದರೆ ಅನೇಕ ಜನ, ಅದು ಪತಂಜಲಿಯಿಂದ ಹಿಡಿದು ಅನೇಕ ಋಷಿಮುನಿಗಳಾದಿಯಾಗಿ ಇವತ್ತು ವರ್ತಮಾನದಲ್ಲೂ ಕೂಡ ಆ ಯೋಗವನ್ನು ಇನ್ನಷ್ಟು ಅದನ್ನು ಶಕ್ತಿ ತುಂಬುವಂಥ, ಅದನ್ನು ಸಮಾಜಕ್ಕೆ ತಲುಪಿಸುವಂಥ ಕಾರ್ಯಗಳನ್ನು ಅನೇಕ ವರ್ಷಗಳಿಂದ ಮಾಡ್ತಾನೆ ಬಂದಿದ್ರು. ಮತ್ತು ಅದು ಗೊತ್ತಿಲ್ಲ ಅಂತ ಅಲ್ಲ. ಆದರೆ ವಿಶ್ವದ ವಿಜ್ಞಾನದ ಒಂದು ಆರ್ಭಟದಲ್ಲಿ, ಇವತ್ತಿನ ಬದಲಾದ ಒಂದು ಆಧುನಿಕತೆಯ ಜೀವನದ ಒಂದು ತರಾತುರಿಯಲ್ಲಿ ಇಂಥ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಮನುಷ್ಯನನ್ನಾಗಿ ರೂಪಿಸುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕಾರ ಅದು. ಆ ಯೋಗ ಅದು ನಮ್ಮಲ್ಲಿ ದುರ್ಬಲ ಆಗಿತ್ತು. ಆದರೆ ಇದೆಲ್ಲ ಯಾವಾಗ ಸಾಕಾರ ಆಗ್ತದೆ ಅಂತ ಹೇಳಿದರೆ, ಯಾರಾದರೂ ಹೇಳಬೇಕಂದ್ರೆ ಯಾರಾದರೂ ಹೇಳಿದರೆ ಸಾಕಾಗೋದಿಲ್ಲ. ಅದು ಸ್ವಲ್ಪ ಅದರೊಳಗೆ ಸಾಧನೆ, ಸಾಮರ್ಥ್ಯ ಇದ್ದಂಥ ಮತ್ತು ಅವನ ಹಿಂದೆ ಸ್ವಲ್ಪ ಶಕ್ತಿಯೂ ಇರಬೇಕು.
ಆಗ ಹೇಳಿದರೆ ಸಮಾಜ ಅದನ್ನು ಕೇಳ್ತದೆ. ನಮ್ಮ ಊರಿನಲ್ಲಿ ಕೂಡ ನೋಡಿ, ಯಾವುದೋ ಒಳ್ಳೆ ಕೆಲಸಗಳನ್ನು ಯಾರೋ ಒಬ್ಬ ಬಿಡಾಡಿ ತಿರುಗಾಡಿ ಹೇಳಿದರೆ ಅದೇನು ಊರಿನ ಜನ ಕೇಳ್ತಾರೆ ಅಂತೇನಿಲ್ಲ. ಯಾರು ಹೇಳಬೇಕು ಅವ್ರು ಹೇಳಿದರೆ ಅದನ್ನು ಕೇಳಿಸಿಕೊಳ್ತಾರೆ. ಹಾಗಾಗಿ ಅಂಥ ಶಕ್ತಿ ಇರ್ತಕ್ಕಂಥ, ಸಾಮರ್ಥ್ಯ ಇರ್ತಕ್ಕಂಥ ಪ್ರಧಾನಿಗಳು ವಿಶ್ವದ ಮುಂದೆ ಇದನ್ನು ವಿಚಾರ ಇಟ್ಟಾಗ ಸನಾತನ ಈ ಧರ್ಮವನ್ನು, ಹಿಂದುತ್ವವನ್ನು ಏನಕ್ಕೇನ ಪ್ರಕಾರಗಳಿಂದ ವಿರೋಧ ಮಾಡ್ತಾ ಇದ್ದಂಥ ಮತ್ತು ಇದನ್ನು ತುಂಬ ಹಗುರವಾಗಿ ಕಾಣ್ತಾ ಇದ್ದಂಥ ಅನೇಕ ದೇಶಗಳು ಕೂಡ, ಅನೇಕ ಮಾತ್ರ ಅಲ್ಲ, ಬಹುತೇಕ ನಮ್ಮದ ವಿಶ್ವದ ಒಂದು 200ಕ್ಕಿಂತ ಹೆಚ್ಚು ದೇಶಗಳು, ಅಂದರೆ ಎಲ್ಲ ದೇಶಗಳು ಕೂಡ ಅದನ್ನು ಸ್ವೀಕಾರ ಮಾಡಿ ಅವರೆಲ್ಲರೂ ಯೋಗ ಅಭ್ಯಾಸದ ಕಡೆಗೆ ಹೊರಟರು. ಅಂದರೆ ಯೋಗದಲ್ಲಿ ಏನಿರುವ ಎರಡೇ ಸಂಗತಿ, ಮತ್ತೆ ಯೋಗಾಚಾರ್ಯರಲ್ಲಿ ಅದನ್ನು ಹೆಚ್ಚು ಅಭ್ಯಾಸ ಮಾಡ್ಬೋದು. ಅವರೇ ಹೇಳಿದಂಥ, ನಮಗೆ ಗೊತ್ತಿದ್ದಂಥ ಒಂದು 2 ಸಂಗತಿ. ಏನು ಯೋಗದಲ್ಲಿ ತುಂಬ ವಿಶೇಷ? ಏನು ತುಂಬ ವಿಶೇಷ ಏನಿಲ್ಲ. ಒಟ್ಟು ಯೋಗ ಅಂದರೆ ಕೂಡುವುದು ಅಂತ. ಯಾವುದು ಕೂಡಬೇಕಾದ್ದು? ನಮ್ಮ ಹೃದಯ, ಮನಸ್ಸು, ಬುದ್ಧಿ ಇದೆಲ್ಲ ಒಂದು ಸಂತುಲಿತವಾಗಿ ಕೂಡಬೇಕು. ಯಾವಾಗ ಸಮಾಜ ಹಾಳಾಗ್ತದಂದರೆ ಮನುಷ್ಯನ ಬದುಕನ್ನು ನೋಡಿ, ಅವನ ವ್ಯಕ್ತಿಗತ ಜೀವನ ನೋಡಿ, ಅವನು ಹೇಗೆ, ಅವನ ಶರೀರ ಅದು ಕಾಯಿಲೆಗೆ ಒಳಗಾದರೆ ಅವನ ಮನಸ್ಸು ಅದು ಅಸಂತುಲಿತಗೊಳ್ಳುತ್ತದೆ. ಮನಸ್ಸು ಒಂದ್ಸರ್ತಿ ಹಾಳಾದಾಗ ಅವನು ಸುತ್ತಲಿನ ಸಮಾಜವನ್ನು ಸಹಜವಾಗಿಯೇ ಹಾಳು ಮಾಡಲಿಕ್ಕೆ ಇನ್ನೇನು ಬೇರೆ ಚಟುವಟಿಕೆ ಮಾಡಬೇಕಾಗಿಲ್ಲ. ಹೀಗಾಗಿ ಸಮಾಜವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದ್ರೆ, ಅದೊಂದು ಸಮಸ್ಥಿತಿಯಲ್ಲಿ ಇರಬೇಕಾದ್ರೆ, ಸಂತುಲಿತ ಭಾವದಿಂದ, ಸಮಾಧಾನದಿಂದ, ಶಾಂತಿಯಿಂದ ಇರಬೇಕಾದ್ರೆ ಅಂಥ ಸಂತುಲಿತ ಭಾವ ತುಂಬಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ತಯಾರಾಗಬೇಕು. ಅಂಥ ಸಮಾಜದಲ್ಲಿ ಆ ಮನಸ್ಥಿತಿ ನಿರ್ಮಾಣ ಆಗಬೇಕು. ಯೋಗದಿಂದ ಅದು ಸಾಧ್ಯ ಆಗುತ್ತದೆ. ವ್ಯಕ್ತಿಗತವಾಗಿ ನಮ್ಮ ಶರೀರವನ್ನು ನಾವು ಸೌಖ್ಯದಲ್ಲಿ ಅಥವಾ ಆರೋಗ್ಯದಲ್ಲಿ ಕಾಪಾಡಿಕೊಳ್ಳಿಕ್ಕಾಗ್ತದೆ. ತನ್ಮೂಲಕ ಇಡೀ ಸಮಾಜವನ್ನದ ಆರೋಗ್ಯವನ್ನು ಕೂಡ ಇದರಿಂದ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಯೋಗಕ್ಕಿಂತ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಇಂಥ 100 ಪ್ರಕಾರಗಳು ನಮ್ಮ ಹಿಂದೂ ಜೀವನದ, ಹಿಂದೂ ಸಂಸ್ಕೃತಿಯಲ್ಲಿ, ಭಾರತೀಯ ಜನಜೀವನದ ಒಳಗೆ ನಮ್ಮ ಹಿರಿಯರು ಇದನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅದರೊಳಗೆ ಈ ರೀತಿಯಾದಂಥ ಒಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಭಗವನ್ನಾಮ ಸ್ಮರಣೆ ಇದೇನು ಸಾಮಾನ್ಯ ಸಂಗತಿ ಅಲ್ಲ. ನಮ್ಮ ಸಮಾಜವನ್ನು ಆವರಿಸಿದಂಥ ಅನೇಕ ದೋಷಗಳನ್ನು, ಅನೇಕ ಸವಾಲುಗಳನ್ನು ಎದುರಿಸಲಿಕ್ಕೆ ನಮ್ಮ ಅನೇಕ ಮಹಾಪುರುಷರು ಈ ಭಕ್ತಿ ಪ್ರಧಾನ ಕಾರ್ಯಗಳನ್ನು, ಇದನ್ನು ಸಮಾಜದ ಮಧ್ಯೆ ಇಟ್ಕೊಂಡು ಅವರೆಲ್ಲರನ್ನು ಸಂಘಟಿಸುವ ಮೂಲಕ ಸಮಾಜದಲ್ಲಿ ಪರಿವರ್ತನೆಗಳನ್ನು, ಬದಲಾವಣೆಗಳನ್ನು ತಂದಿರುವಂಥದ್ದು ಇತಿಹಾಸದ ಪುಟದಲ್ಲಿ ಸಾಕಷ್ಟು ಇದೆ. ಅಂದರೆ ಅದರಿಂದಲೂ ಕೂಡ ವ್ಯಕ್ತಿಯ ಮನಸ್ಥಿತಿಯನ್ನು, ಸಮಾಜದ ಒಂದು ಸಂತುಲಿತ ಭಾವವನ್ನು, ಸಮಸ್ಥಿತಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ನಾವೆಲ್ಲರೂ ಪುಣ್ಯ ಕಟ್ಕೊಳ್ಳಿಕ್ಕೆ ಎಲ್ಲಿ ಹೋಗ್ತೇವೆ? ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ. ಆದರೆ ಅಲ್ಲಿ ಎಲ್ಲ ಒಳ್ಳೆಯದೇ ಸಿಗ್ತದೆ. ಹಾಗಾಗಿ ಅದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ. ಅಲ್ಲಿ ಆ ನದಿಯಲ್ಲಿ ಮುಳುಗಿ ತೀರ್ಥ ಸ್ನಾನ ಮಾಡಿ, ದರ್ಶನ ಮಾಡಿ ಅಲ್ಲಿ ಸುತ್ತು ಬಂದರೆ ನಮ್ಮ ಎಲ್ಲ ಪಾಪ ಫಲಗಳನ್ನು ನಾವು ತೊಳೆದು ಹಾಕಿ ಪುಣ್ಯವನ್ನು ಕಟ್ಟಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇದೊಂದು ನಂಬಿಕೆ. ಇದು ಅದೇನು ಸುಳ್ಳಲ್ಲ. ಆದರೆ ಕೇವಲ ಅಂಥ ಕೇಂದ್ರಗಳು, ಕ್ಷೇತ್ರಗಳು ಮಾತ್ರ ತೀರ್ಥಕ್ಷೇತ್ರಗಳಲ್ಲ. ಇದನ್ನು ಮನಸ್ಸು ಮಾಡಿದರೆ ಒಂದು ಗ್ರಾಮ ಕೂಡ ತೀರ್ಥಕ್ಷೇತ್ರ ಆಗಬಹುದು. ಯಾವಾಗ ಅದು ತೀರ್ಥಕ್ಷೇತ್ರ ಆಗ್ತದೆ? ಆ ಗ್ರಾಮದ ಜನರು ಅಲ್ಲಿ ಎಲ್ಲ ಪ್ರಕಾರಗಳಲ್ಲೂ ಕೂಡ ಒಂದು ಒಳ್ಳೆಯ ಬದುಕನ್ನು, ಒಂದು ಒಳ್ಳೆಯ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ಹಿತ ಆಗುವಂಥ, ಇನ್ನೊಬ್ಬರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಯಾರು ಬದುಕ್ತಾರ, ಸಮಷ್ಟಿಯನ್ನು ಅಂದರೆ ಈ ಎಲ್ಲ ಸೃಷ್ಟಿಯ ಎಲ್ಲ ಪ್ರಕಾರಗಳನ್ನು ಕೂಡ ಪೋಷಣೆ ಮಾಡುವಂಥ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ತಾರ, ಆ ಗ್ರಾಮಗಳು ಕೂಡ ತೀರ್ಥಕ್ಷೇತ್ರಗಳು ಅಂತ ಕಳೆದ 10 ವರ್ಷಗಳಿಂದ ಹಿರಿಯರು ಇದನ್ನು ಅನೇಕ ಬಾರಿ ಹೇಳ್ತಾರೆ. ಅಂದರೆ ನಮ್ಮ ಭಾರತವನ್ನು ಗಾಂಧೀಜಿಯವರೇ ದೇಶದ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಂಥ ಅವರು ಹೇಳ್ತಾ ಇದ್ರು, ಇದು ಗ್ರಾಮ ಭಾರತ, ಈ ಗ್ರಾಮ ಭಾರತ ಅದು ರಾಮ ಭಾರತ ಆಗಬೇಕು, ಇದು ರಾಮರಾಜ್ಯ ಆಗಬೇಕು ಅಂತ. ಅದಕ್ಕೆ ಹಿಂದಿಯಲ್ಲಿ ಒಬ್ಬ ಕವಿ ಒಂದು ಹಾಡನ್ನು ಬರೆದಿದ್ರು, ಚಂದನ್ ಹೈ ದೇಶ್ ಕಿ ಮಾಟಿ ತಪೋಭೂಮಿ ಹರ ಗ್ರಾಮ ಹೈ, ಹರ್ ವಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ನಮ್ಮ ಮನೆಗಳಲ್ಲಿ ಹುಟ್ಟುವಂಥ ಪ್ರತಿಯೊಂದು ಮಗುವಿನಲ್ಲೂ ಕೂಡ
ಅಂಥ ಸದ್ಗುಣಗಳು, ಅಂಥ ಸಂಸ್ಕಾರಗಳು ತುಂಬಿಕೊಂಡಾಗ ಆ ನೆಲ, ಆ ಗ್ರಾಮ, ಆ ಪ್ರದೇಶ ಅದು ಗಂಧದಂತೆ ಅತ್ಯಂತ ಎಲ್ಲರಿಗೂ ಸೌಗಂಧವನ್ನು ನೀಡುವಂಥ, ಶಕ್ತಿಯನ್ನು ಕರುಣಿಸುವಂಥ ಒಂದು ಸಾಧನಾ ಕ್ಷೇತ್ರವಾಗಿ ಎಲ್ಲರಿಗೂ ಹಿತವನ್ನು ನೀಡುವಂಥ ಒಂದು ಗ್ರಾಮ ಆಗುತ್ತದೆ. ಅಂಥ ಗ್ರಾಮದಿಂದ ರಾಮರಾಜ್ಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾಯಶಃ ಆ ನಿಟ್ಟಿನಲ್ಲಿ ನಮ್ಮ ಕೊಯ್ಲಾ ಗ್ರಾಮದ ಎಲ್ಲ ಬಂಧುಗಳು ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು ನಾನು ಮತ್ತೊಮ್ಮೆ ಈ ಗ್ರಾಮದ ಎಲ್ಲ ಸಂಘಟಕರಾದಿಯಾಗಿ ಎಲ್ಲ ಬಂಧುಗಳಿಗೆ, ಎಲ್ಲ ಮನೆಯ, ವಿಶೇಷವಾಗಿ ನಮ್ಮ ಹೆತ್ತವರಿಗೆ, ತಾಯಂದಿರಿಗೆ ವಿಶೇಷವಾಗಿ ನಾನು ಶತ ಪ್ರಣಾಮಗಳ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಹುಶಃ ಅದು ಎಷ್ಟು ಅಭಿನಂದನೆ ಹೇಳಿದರೂ ಸಾಧ್ಯ ಆಗಲಿಕ್ಕಿಲ್ಲ. ಆ ರೀತಿಯಾದಂಥ ಒಂದು ಚಮತ್ಕಾರವನ್ನು, ಅಂಥ ಒಂದು ವಿಶೇಷ ಸಾಧನೆಯನ್ನು ಈ ಗ್ರಾಮದಲ್ಲಿ ಮಾಡಿದರು. 3 ವರ್ಷದ ಹಿಂದೆ ಯದುಶ್ರೀಯವರು ಅವರಿಗೆ ದೇವಸ್ಥಾನದ ಜವಾಬ್ದಾರಿ ಸಿಕ್ಕಿದಾಗ ಏನು ಮಾಡೋದು? ಸಾಮಾನ್ಯವಾಗಿ ಇವತ್ತು ದೇವಸ್ಥಾನದ ಜವಾಬ್ದಾರಿ ಸಿಕ್ಕಿದಾಗ ಎಲ್ಲ ಉರುಡಾಟ, ಸುಬ್ರಹ್ಮಣ್ಯದ ಟ್ರಸ್ಟಿ ಆಗೋದು, ಕೊಲ್ಲೂರಿನ ಟ್ರಸ್ಟಿ ಆಗೋದು, ಅಥವಾ ಇಲ್ಲೇ ಸೌತಡ್ಕದ ಟ್ರಸ್ಟಿ ಆಗೋದು, ಈ ಥರ. ಯಾಕೆ ಅಲ್ಲಿ? ಯಾಕಂದರೆ ಅಲ್ಲಿಗೆ ಭಕ್ತರ ಕಾಣಿಕೆ ಬೇಕಾದಷ್ಟಿದೆ, ಪೈಸೆ ಬೇಕಾದಷ್ಟು ಆಗ್ತದೆ, ಮತ್ತು ಅದನ್ನು ಖರ್ಚು ಮಾಡಲಿಕ್ಕೆ ಬುದ್ಧಿ ತೋರಿಸಿದರೆ ಸಾಕು ಅಂತ ಸ್ವಲ್ಪ ಅಲ್ಲಿ ಉರುಡಾಟಗಳೆಲ್ಲ ಜಾಸ್ತಿಯೇ ಇರ್ತದೆ. ಆದರೆ ಈ ಗ್ರಾಮಗಳ ಇಂಥ ದೇವಸ್ಥಾನಗಳಿಗೆ ಬಹುಶಃ ಕೆಲವರನ್ನು ಕೈ ಹಾಕಿ ಮುಂದೆ ದುಡಬೇಕು, ನೀನು ಸ್ವಲ್ಪ ಇಲ್ಲಿ ಕೆಲಸ ಮಾಡು ಅಂತ. ಹಿಂದೆಲ್ಲ ಈ ಸಮಿತಿ ಆಗುವಂಥದ್ದು ಇರಲಿಲ್ಲ. ನಾವು ಯೋಚನೆ ಮಾಡಬೇಕಾದ್ದು, ನಮ್ಮ ಹಿರಿಯರು ದೇವಸ್ಥಾನ ಯಾಕೆ ಕಟ್ಟಿದ್ರು? ನಾವು ಯಾರಾದರೂ ಒಂದು ದಿನ ಒಂದು ಕ್ಷಣ ಯೋಚನೆ ಮಾಡಿದಾರಾ? ದೇವಾಲಯವನ್ನು ಕಟ್ಟಿದ್ದು ದೇವರಿದ್ದಾರೆ ಅನ್ನೋದಕ್ಕೋಸ್ಕರ, ಅದು ಸತ್ಯ 100ಕ್ಕೆ 100. ಆದರೆ ದೇವಾಲಯ ಕೇಂದ್ರಿತವಾಗಿ ಒಂದು ಸಮಾಜ ನಿರ್ಮಾಣದ ಎಲ್ಲ ಪ್ರಕಾರಗಳ ಬಗ್ಗೆ ಯೋಚನೆ ಮಾಡಿಕೊಂಡೇ ದೇವಾಲಯ ನಿರ್ಮಾಣ. ನೀವು ದೇವಾಲಯಗಳ ಹಿಂದೆ ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಅದನ್ನು ಸಂಶೋಧನೆ ಮಾಡ್ತಾ ಹೋದರೆ ಹಿಂದಿನ ಎಲ್ಲ ನಮ್ಮ ಹಿರಿಯರು ಆ ರೀತಿಯ ದೇವಾಲಯಗಳ ಮೂಲಕ ಇಡೀ ಗ್ರಾಮದ ಸುತ್ತಲಿನ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, ಸರ್ಕಾರದ ವ್ಯವಸ್ಥೆ ಅದು. ಇವತ್ತು ಅವರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು. ಆದರೆ ಹಿಂದೆ ಅಭಿವೃದ್ಧಿ ಅಧಿಕಾರಿ ಯಾರಿದ್ದದು? ಹೀಗೆ ಸದಾಶಿವನೋ ಮಹಾಗಣಪತಿಯೋ, ಅಂದರೆ ಊರಿನ ದೇವರನ್ನೇ ಅಧಿಕಾರಿಯಾಗಿ ಆ ರೀತಿಯಾದಂಥ ಒಂದು ಸ್ಥಾನದಲ್ಲಿಟ್ಟುಕೊಂಡು ಆ ಊರಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ, ಸಾಮಾಜಿಕ ವ್ಯವಸ್ಥೆಗಳು, ಆರ್ಥಿಕ ವ್ಯವಸ್ಥೆಗಳು, ಆರೋಗ್ಯದ ಚಿಂತನೆಗಳು, ಹೀಗೆ ಜ್ಞಾನ, ವಿಜ್ಞಾನ ಎಲ್ಲ ಸಂಗತಿಗಳನ್ನು ಕೂಡ ಎಲ್ಲಿಂದ ಕೊಡಲ್ಪಡ್ತಿತ್ತು? ದೇವಾಲಯ ಕೇಂದ್ರಿತವಾಗಿ ಸಮಾಜಕ್ಕೆ ಇದನ್ನು ತಲುಪಿಸುವಂಥ ಪ್ರಯತ್ನ ಆಗ್ತಾ ಇತ್ತು. ಹೀಗಾಗಿ ಈ ಎಲ್ಲ ಹಿನ್ನೆಲೆಯಿಂದ, ಯಾಕಂದರೆ ಸಮಾಜ ಆ ರೀತಿ ಒಳ್ಳೆಯ ರೀತಿಯಲ್ಲಿ ಮುಂದೆ ಅರಳಬೇಕು, ಆ ಶಕ್ತಿಯನ್ನು ಗಳಿಸಬೇಕು ಅಂತ. ಆದರೆ ಕಾಲಕ್ರಮೇಣವಾಗಿ ದೇವಾಲಯಗಳು ಮತ್ತು ಅಲ್ಲಿ ಮಾಡುವಂಥ ಏನು ಕೆಲಸ ಕಾರ್ಯಗಳು ಅದು ಬೇರೆ ಬೇರೆ ಕೊರತೆಗಳೂ ತುಂಬಿಕೊಂಡಿತ್ತು. ಅದರಿಂದ ಸಮಾಜದಲ್ಲಿ ಒಂದು ರೀತಿಯಾದಂಥ ಮತಭೇದಗಳು, ಅಭಿಪ್ರಾಯ ವ್ಯತ್ಯಾಸಗಳು ಆಗಿರುವಂಥದ್ದು. ಇದೆಲ್ಲದರ ಪರಿಣಾಮ ಹಿಂದೂ ಸಮಾಜ ಕೂಡ ಇದರಿಂದ ದುರ್ಬಲ ಆಗಿರುವಂಥದ್ದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಹಿರಿಯರು ಯೋಚನೆ ಮಾಡಿದ್ದಾರೆ, ಮತ್ತೆ ಈ ದೇವಾಲಯಗಳು ಅದು ಏನು ಮಾಡಬೇಕಾಗಿದೆ? 3 ಹೊತ್ತು ಪೂಜೆ ಮಾಡುವಂಥದ್ದು, ಮಂಗಳಾರತಿ ಮಾಡುವಂಥದ್ದು, ಪ್ರಸಾದ ವಿತರಣೆ ಮಾಡುವಂಥದ್ದು ಮತ್ತು ಸೌಕರ್ಯಗಳನ್ನು ಮಾಡುವಂಥದ್ದು ಅದು ಇದೇ ಇದೆ. ಅದೇನು ಬೇಡ ಅಂತಲ್ಲ. ಮನುಷ್ಯನಿಗೆ ಇವತ್ತಿನ ಕಾಲಧರ್ಮಗಳಲ್ಲಿ ಆಗಬೇಕಾದಂಥ ಈ ರೀತಿಯಾದಂಥ ಪ್ರಾಥಮಿಕ ಸೌಲಭ್ಯಗಳು ಎಲ್ಲ ಹಂತಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಸಿಗಬೇಕು. ಆದರೆ ನಿಜಕ್ಕೂ ಮಾಡಬೇಕಾದ್ದು ಆ ರೀತಿಯಾದಂಥ ಮನಸ್ಸುಗಳ ನಿರ್ಮಾಣ, ಹೃದಯಗಳಿಗೆ ಕೊಡಬೇಕಾದಂಥ ಸಂಸ್ಕಾರ ಮತ್ತು ಮುಂದಿನ ಪೀಳಿಗೆ ಯಾವ ದಿಕ್ಕಿನಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ಒಂದು ಸಂದೇಶ, ಇದೆಲ್ಲವೂ ಕೂಡ ದೇವಾಲಯಗಳಿಂದ, ನಮ್ಮ ದೇವರ ಈ ಪ್ರಸಾದದ ಮೂಲಕ ಅದು ಸಮಾಜವನ್ನು ತಲುಪಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತಿನ ಈ ಪಶ್ಚಿಮದ ಅನೇಕ ವ್ಯತಿರಿಕ್ತವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಸಮಾಜದ ಒಳಗೆ ಪ್ರವೇಶ ಮಾಡಿದ ಪರಿಣಾಮವಾಗಿ ಗೊಂದಲದ ಗೂಡಾಗಿರ್ತಕ್ಕಂಥ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದ ಈ ಎಲ್ಲ ಮುಖಗಳಲ್ಲಿ, ಎಲ್ಲ ಭಾಗಗಳಲ್ಲಿ ಮತ್ತೊಮ್ಮೆ ಪುನರಪಿ ಅದನ್ನು ಹಿಂದಿನ ಆ ಪರಮ ವೈಭವದ ಒಂದು ಪರಿಕಲ್ಪನೆಯ ಕಡೆಗೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕು, ಸನ್ನದ್ಧರಾಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ,
ಕಳೆದ ಅನೇಕ ದಿನಗಳಿಂದ ಈ ಭಗವನ್ನಾಮ ಸ್ಮರಣೆ ಊರುಗಳಲ್ಲಿ ಮನೆಗಳಲ್ಲಿ ಎಲ್ಲೆಂದರಲ್ಲಿ ಕೇಳ್ತಾ ಇದೆ. ಈಗಾಗಲೇ ಒಬ್ಬರು ಹೇಳಿದರು, ಸರ್ವಂ ರಾಮಮಯಂ. ಕೇವಲ ಭಾರತ ಮಾತ್ರ ಅಲ್ಲ, ಇವತ್ತು ವಿಶ್ವವೇ ರಾಮಮಯ ಆಗ್ತಾ ಇದೆ. ವಿಶ್ವವೇ ರಾಮಮಯ. ಯಾಕಂದ್ರೆ ಇದನ್ನ ರೂಪಿಸುವಂತ ಅದರ ಹೊಣೆಗಾರಿಕೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಮಾತ್ರ ಹಕ್ಕು ಇರುವಂಥದ್ದು, ಆ ವಾರಸುದಾರಿಕೆ ಇರುವಂಥದ್ದು. ಜಗತ್ತಿನಲ್ಲಿ ಕೃಣ್ವಂತೋ ವಿಶ್ವಮಾರ್ಯಂ, ಜಗತ್ತಿನೆಲ್ಲ ಜೀವಕೋಟಿಗಳು ಎಲ್ಲರೂ ಅಲ್ಲಿ ಒಳಿತನ್ನು ಕಾಣುವಂತ, ಅವರೆಲ್ಲರೂ ಒಳ್ಳೆಯದಾಗಬೇಕು ಅಂತ ಸಾರಿ ಹೇಳಿದಂಥ ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಜನಾಂಗ ಇದ್ರೆ ಅದು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾದ್ದು ಅದು ಹಿಂದೂ ಸಮಾಜ, ಹಿಂದೂ ಧರ್ಮ, ಹಿಂದೂ ಜನಾಂಗ. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಹಾಗಾದ್ರೆ ಉಳಿದವರೆಲ್ಲ ಶಾಂತಿಯ ಬಗ್ಗೆ ಪಾಠ ಮಾಡ್ತಾರಲ್ಲ, ನಿಮ್ಮ ಶಾಂತಿಯ ಪಾಠದಿಂದ ಏನಾಗಿದೆ? ಕಳೆದ 1,500-2,000 ವರ್ಷಗಳಿಂದ ಬಂದಿರತಕ್ಕಂಥ ಈ ಅನ್ಯ ವಿಚಾರಗಳು, ಆ ಮತಗಳು, ಅವರನ್ನು ಧರ್ಮ ಅಂತ ಹೇಳ್ತಾರೆ. ಧರ್ಮ ಅಲ್ಲ, ಅದು ಒಬ್ಬ ವ್ಯಕ್ತಿಯ ಅಭಿಪ್ರಾಯ. ಅದರಿಂದ ರೂಪಿತವಾಗಿರ್ತಕ್ಕಂಥ ಒಂದು ಪಂಥ, ಒಂದು ಪಂಗಡ, ಅವರ ಇವತ್ತು ಇಡೀ ವಿಶ್ವವನ್ನ ತಮ್ಮ ಕಪಿಮುಷ್ಟಿಯ ಒಳಗೆ, ತಮ್ಮ ಅಧಿಕಾರ ವ್ಯಾಪ್ತಿಯ ಒಳಗೆ, ತಮ್ಮ ದೇವರು ಅಂತ ಕಲ್ಪಿಸಿಕೊಂಡಂತ ಅದರ ಅಡಿಗೆ ತರುವಂತ ಪ್ರಕಾರಗಳಲ್ಲಿ ಅವರು ಮಾಡಿರ್ತಕ್ಕಂಥ ರಾದ್ಧಾಂತಗಳು, ಅದರ ಪರಿಣಾಮ ಇಡೀ ಜಗತ್ತಿನಲ್ಲಿ ರಕ್ತದ ಕೊಡಿಯ ಹರಿಯಿತು, ದುಃಖದ ಪರ್ವತಗಳೇ ಎದ್ದು ಹೋಯಿತು. ದೇಶಕ್ಕೆ ದೇಶಗಳೇ, ಸಮಾಜಕ್ಕೆ ಸಮಾಜಗಳೇ, ನಾಗರಿಕತೆಗಳು ನಾಶದ ಅಂಚಿಗೆ ತಲುಪಿದವು. ಅದೆಲ್ಲವನ್ನು ಸಹಿಸಿಕೊಂಡು ಮತ್ತೆ ಪುನರಪಿ ವಿಶ್ವದ ಕಲ್ಯಾಣವನ್ನ ಸಾಧಿಸುವಂತ ಏಕಮಾತ್ರ ಜನಾಂಗ, ಏಕಮಾತ್ರ ಸಮಾಜ, ಏಕಮಾತ್ರ ಧರ್ಮ ಇದ್ರೆ ಅದು ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ ಅಂತ ನಾವು ಅತ್ಯಂತ ಅಭಿಮಾನದಿಂದ ಹೆಮ್ಮೆಯಿಂದ ಪಟ್ಕೊಳ್ಬೇಕು. ನೀವು ನೋಡಿ ಹಿಂದೂ ಸಮಾಜದ ತಾಳ್ಮೆ ಎಷ್ಟಿದೆ ಮಾರ್ರೆ. ಒಂದು ರಾಮ ಜನ್ಮಭೂಮಿಗೆ ಇತ್ತೀಚೆಗಿನ ಕೆಲವು ವರ್ಷಗಳ ಹಿಂದೆ ಅದರ ಬಗ್ಗೆ ವಿಕೃತವಾಗಿ ಹಿಂದೂಗಳೇ ಮಾತನಾಡಿದಿದೆ. ಇರಲಿ, ಒಂದು ರಾಮ ಜನ್ಮಭೂಮಿಗೆ, ಒಂದು ಪುಣ್ಯಕ್ಷೇತ್ರಕ್ಕೆ, ಒಂದು ತೀರ್ಥಕ್ಷೇತ್ರಕ್ಕೆ ಅದನ್ನು ಒಂದು ಮುಕ್ತವಾಗಿ ಒಂದು ಒಳ್ಳೆಯ ಮಂದಿರವಾಗಿ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು ಸ್ವಾಮಿ? ನಮಗೆ 500 ವರ್ಷಗಳ ಕಾಲ. ನೋಡಿ ಹಿಂದೂ ಸಮಾಜದ ತಾಳ್ಮೆ, ಸಹನೆ ಇದು ಎಷ್ಟಿದೆ ಜಗತ್ತಿನಲ್ಲಿ. ಇನ್ಯಾವ ನಾಗರಿಕತೆಗೆ, ಇನ್ಯಾವ ಮತ ಸಂಪ್ರದಾಯದವರಿಗೆ ಇಂಥ ತಾಳ್ಮೆ ಇರಲಿಕ್ಕೆ ಸಾಧ್ಯ ಇದೆಯಾ? ಅವರು ತಾಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? 500 ವರ್ಷಗಳ ಕಾಲ. ಬಹುಶಃ ನಮಗೆ ಗೊತ್ತಿದೆ, ಆ ಹೋರಾಟದಲ್ಲಿ 77 ಬಾರಿ ಯುದ್ಧಗಳಾಯಿತು. ಸ್ವತಂತ್ರ ಭಾರತದ ನಂತರ ಒಂದು ಯುದ್ಧ, ಅದರ ಹಿಂದೆ 76 ಯುದ್ಧಗಳಲ್ಲಿ 3.5 ಲಕ್ಷ ರಾಮಭಕ್ತರ ಬಲಿದಾನ ಆಯಿತು. ಆದರೂ ಹಿಂದೂ ಸಮಾಜ ಅತ್ಯಂತ ತಾಳ್ಮೆಯಿಂದ, ಸಹನೆಯಿಂದ ತಾವೇ ರೂಪಿಸಿಕೊಂಡ ಕಾನೂನು ಕಾಯಿದೆಗಳ ಎಲ್ಲ ವ್ಯಾಪ್ತಿಯ ಒಳಗೆ ಎಲ್ಲರ ಮನಸ್ಸುಗಳನ್ನು ಒಪ್ಪಿಸುವಂತ, ಅವರೆಲ್ಲರನ್ನು ಒಲಿಸಿಕೊಳ್ಳುವಂತ ಆ ಶಕ್ತಿ, ಸಾಧನೆ, ಆ ಸಾಮರ್ಥ್ಯ, ಒಂದು ಸಂಘಟಿತ ಶಕ್ತಿಯಿಂದ ಅದನ್ನು ಇವತ್ತು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಹಳ್ಳಿಯಲ್ಲಿ ಹಿಂದೆ ಹೇಳ್ತಾ ಇದ್ರು, ಈ ಸತ್ಯ, ಧರ್ಮ, ಈ ನ್ಯಾಯ ಇದು ಎಲ್ಲಿದೆ ಅಂತ ಕೇಳಿದರೆ ಹಳ್ಳಿಯವರು ಹಿರಿಯರೆಲ್ಲ ಹೇಳ್ತಾರೆ, ಕೂಸಪ್ಪಣ್ಣ ಅಂತ ನಮ್ಮ ಇವರೆಲ್ಲ ಹಳ್ಳಿ ಭಾಷೆ ತುಳುವಿನಲ್ಲಿ ಹೇಳ್ತಾರೆ, ಅವು ದೊಣ್ಣೆತ ಕೊಡಿಟ್ಟುಂಡು ಅಂತ. ದೊಣ್ಣೆ ಅಂದರೆ ಅದು ಶಕ್ತಿ ಅಂತ ಹೇಳ್ತಾರೆ, ಅದು ಶಕ್ತಿಯ ಸಂಕೇತ. ಅಂದರೆ ದೊಣ್ಣೆ ಯಾರ ಕೈಯಲ್ಲಿದೆ ಅಂದರೆ ಶಕ್ತಿ ಎಲ್ಲಿದೆಯೋ ಸತ್ಯ, ಧರ್ಮ, ನ್ಯಾಯ ಎಲ್ಲ ಅಲ್ಲೇ ಬಂದು ನಿಂತ್ಕೊಳ್ತದೆ. ಯಾಕಂದ್ರೆ 500 ವರ್ಷಗಳ ಕಾಲ ಎಷ್ಟು ವಕೀಲರುಗಳು, ಎಷ್ಟು ಜನರ ಮುಂದೆ ಹಿಂದೂ ಸಮಾಜ ಈ ಅವಲತ್ತನ್ನ, ಈ ರೀತಿಯಾದಂಥ ಒಂದು ಪ್ರಾರ್ಥನೆಯನ್ನ, ವಿನಂತಿಯನ್ನ ಮಾಡಿಕೊಂಡು ಬಂತು. ಯಾರೂ ಕಿವಿಗೆ ಹಾಕೊಳ್ಳಿಲ್ಲ. ಸ್ವತಂತ್ರ ಭಾರತದ ನಂತರ ನಮ್ಮ ಸುಪ್ರೀಂ ಕೋರ್ಟ್ ಆದಿಯಾಗಿ ಎಲ್ಲ ನ್ಯಾಯಾಧೀಶರ ಮುಂದೆ ಇದನ್ನು ಕೇಳಲಿಕ್ಕೆ ಹೋಯಿತು. ಯಾರು ಇದಕ್ಕೆ ತೀರ್ಮಾನ ಕೊಡಲಿಕ್ಕೆ ತಯಾರಾಗಿರಲಿಲ್ಲ. ಆದರೆ ಯಾವಾಗ ಹಿಂದೂ ಸಮಾಜಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಹಂತಗಳಲ್ಲಿ ಆ ಶಕ್ತಿಯನ್ನ, ಸಂಘಟನೆಯನ್ನ, ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತಾ, ಆವಾಗ ಅಲ್ಲಿ ಕೂತವರು ಕೂಡ ಯೋಗ್ಯ ತೀರ್ಪನ್ನು ಕೊಡಲಿಕ್ಕೆ ಧೈರ್ಯವನ್ನು ತಗೊಂಡು. ಯಾಕಂದ್ರೆ ಇಲ್ಲ ಇದ್ರೆ ಅವರಿಗೂ ಭಯ ಆಯಿತು, ನಾನೆಲ್ಲಾದರೂ. ಯಾಕಂದ್ರೆ ದೇವರು ಕೂಡ ಅಂಥದ್ದೇ ನ್ಯಾಯ ಮಾಡೋದು ಮರ್ರೆ. ನಾವು ಒಂದು ಶ್ಲೋಕ ಕೇಳ್ತೇವೆ, ಅಶ್ವನ್ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಂ ಪುತ್ರ ಬಲಿಂದದ್ಯ ದೇವೋ ದುರ್ಬಲಘಾತಕ ಅಂತ. ದೇವರು ಯಾರನ್ನು ಬಲಿ ಕೇಳ್ತಾನೆ? ಅವನಿಗೆ ಅಶ್ವಂ ನೈವ, ಕುದುರೆ ಬೇಡ, ಯಾಕೆಂದ್ರೆ ಒದೀತದೆ ಮತ್ತೆ ಕಂಡಾಬಟ್ಟೆ ಓಡುತ್ತದೆ. ಗಜಂ ನೈವ, ಆನೆ ಬೇಡ, ಆನೆ ಅಂತೂ ನಮ್ಗೆ ಗೊತ್ತಿದೆ, ಸುತ್ತಮುತ್ತ ಎಲ್ಲ ದಾಳಿ ಮಾಡ್ತಾ ಇದೆ, ಎಲ್ಲ ಹೆದರಿ ನಾವು ಭೀಕರ ಓಡಿ ಹೋಗ್ತಾವೆ. ವ್ಯಾಘ್ರಂ ನೈವಚ ನೈವಚ, ಹುಲಿ ಅಂತೂ ಬೇಡವೇ ಬೇಡ ಅಂತ ದೇವರು ಕೂಡ ಹೇಳಿದ್ದಾನಂತೆ. ಕೊನೆಗೆ ಯಾರ್ದು ಬೇಕು? ಆ ಬೆಬ್ಬೆಬ್ಬೆ ಹೇಳಿದಂಥ ಆಡು, ಕುರಿ, ಅದು ನನಗೆ ಬಲಿಬೇಕು ಅಂತ. ಸಮಾಜ ಯಾವಾಗಲೂ ಹೀಗೆ.
ನಾವು ದುರ್ಬಲರಾದರೆ ನಮ್ಮನ್ನು ಎಲ್ಲರೂ ಬಲಿ ಹಾಕೊಳ್ಳಿಕ್ಕೆ ತಯಾರಾಗಿ ಇರ್ತಾರೆ. ಯಾಕಂದರೆ ದೇವರು ಕೂಡ ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಅಂಥ ಶಕ್ತಿಯನ್ನ, ಅಂಥ ಸಾಧನೆಯನ್ನ, ಅಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು. ಹಾಗಾಗಿ ನಮ್ಮ ದೇವಾಲಯಗಳು, ಭಜನಾಲಯಗಳು, ನಮ್ಮ ಮನೆಗಳು ನಾನು ಹೇಳ್ತೇನೆ, ನಮ್ಮ ಮನೆಗಳು ಅದು ಯಾವುದೋ ಒಂದು ಭೌತಿಕ ವಸ್ತುವಿನ ಕಟ್ಟಡಗಳಲ್ಲ. ಅದಕ್ಕೆ ನೀವು ಎಷ್ಟು ಬಣ್ಣ ಅಥವಾ AC ಎಷ್ಟು ಹಾಕಿದರೂ ಕೂಡ ಅದು ಮನೆ ಆಗೋದಿಲ್ಲ, ಅದೊಂದು ಕಟ್ಟಡ ಆಗುತ್ತೆ. ಅದು ಮನೆ ಆಗಬೇಕಾದ್ರೆ ಆ ಮನೆಯ ಒಳಗೆ ಇರ್ತಕ್ಕಂಥ ಗೃಹ ಮುಚ್ಚತೆ ಅಂದರೆ ಅಲ್ಲೊಬ್ಬಳು ಗೃಹಿಣಿ ಇರ್ತಾಳೆ, ಅವಳ ಮನಸ್ಸು ಅವ್ರದ್ದು ಎಷ್ಟು ಪ್ರಕಾರಗಳಲ್ಲಿ ಅರಳುತ್ತದೆ. ಆ ಇಡೀ ಮನೆಯನ್ನು ಅವಳು ಹೇಗೆ ತಗೊಂಡೋಗ್ತಾಳೆ ಅಂದರೆ ಮನೆಯ ಒಳಗಿರ್ತಕ್ಕಂಥ ಮನಸ್ಸುಗಳು, ಹೃದಯಗಳು ಅದು ಹೇಗೆ ಸಂವೇದನೆಗೆ ಒಳಪಡುತ್ತದೆ, ಅಂದರೆ ಆ ಸಂಸ್ಕಾರ ಹೇಗೆ ಸಿಗುತ್ತದೆ. ಹಾಗಾಗಿ ನಮ್ಮಲ್ಲಿ ಹೇಳಿದ್ದಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿರುವಂಥದ್ದು. ನಮ್ಮ ಮನೆಗಳಲ್ಲಿ ಇಂಥ ಮನಸ್ಸುಗಳು ಅರಳಬೇಕು, ಅಂಥ ಸಂಸ್ಕಾರಗಳು ಸಿಗಬೇಕು. ಅದರ ಹೊರಗೆ ಬಂದಾಗ ನಮ್ಮ ಭಜನಾಲಯಗಳು, ನಮ್ಮ ದೇವಾಲಯಗಳು, ನಮ್ಮ ಶೈಕ್ಷಣಿಕ ಕೇಂದ್ರಗಳಲ್ಲಿ ಎಲ್ಲ ಕಡೆಗಳಲ್ಲಿ ಇಂಥ ಸಂಸ್ಕಾರ ಪ್ರಧಾನವಾಗಿರತಕ್ಕಂಥ ವ್ಯವಸ್ಥೆಗಳು ಅದು ರೂಪಿತ ಆಗಬೇಕು. ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಬಹುಶಃ ವರ್ತಮಾನದ ಈ ಸಮಾಜ ನಾವೆಲ್ಲರೂ ಬಹುಶಃ ಬಹಳ ಪುಣ್ಯಶಾಲಿಗಳು. 80ರ ದಶಕದಲ್ಲಿ ಈ ರೀತಿ ಹಿಂದೂ ಸಮಾಜದ ಬಗ್ಗೆ, ಉದಾಹರಣೆಗೆ ಇವತ್ತು ಎಲ್ಲ ಸರ್ವತ್ರ ಕೇಸರಿಮಯಂ. ನನಗೆ ಗೊತ್ತಿದೆ, ನಾನು ಸಂಘದ ಕಾರ್ಯಕರ್ತನಾಗಿ ಇದನ್ನು ನೋಡಿ ಹೇಳ್ತೇನೆ. ಇಲ್ಲಿದ್ದಂಥ ಯಾರು 70 ವರ್ಷ ಆಗಿರ್ತಕ್ಕಂಥ ಹಿರಿಯರಿಗೆ ಕೇಳಿ, ನೀವೆಲ್ಲಾದರೂ ಒಂದು 85ನೇ ಇಸವಿಗಿಂತ ಮೊದಲು ಯಾರದಾದರೂ ಒಬ್ಬ ಹಿಂದೂ ಮಗನ ಹೆಗಲ ಮೇಲೆ ಒಂದು ಕೇಸರಿ ಸಾಲು ಅಥವಾ ಒಂದು ಕೇಸರಿ ಪಂಚೆ ಕಂಡದ್ದಿದೆಯಾ? ದೇವಸ್ಥಾನಗಳ ಮುಂದೆ ಕೇಸರಿ ಇರಲಿಲ್ಲ, ಧೈರ್ಯವೇ ಇರಲಿಲ್ಲ ಮಾರ್ರೆ. ನಮ್ಮನ್ನು ಮಾನಸಿಕವಾಗಿ ಇಷ್ಟು ಜರ್ಜರಿತಗೊಳಿಸಿದ್ರು. ಮತ್ತು ಅದಕ್ಕೆ ಅದು ನಮ್ಮ ತ್ಯಾಗ ಮತ್ತು ಸಮರ್ಪಣೆಯ ಸಂಕೇತವನ್ನು ಜಗತ್ತಿಗೆ ಸಾರಿ ಹೇಳಿದಂಥ ಆ ಬಣ್ಣ, ಆ ರೀತಿಯಾದಂಥ ಒಂದು ಚಿಂತನೆ, ಅದನ್ನು ನಮ್ಮದು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ತಾಕತ್ತು ಹಿಂದೂ ಸಮಾಜಕ್ಕಿರಲಿಲ್ಲ. ನಮ್ಮ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 81ನೇ ಇಸವಿಯಲ್ಲಿ ಒಂದು ಬೈಠಕ್ನಲ್ಲಿ ನಿರ್ಣಯ ಮಾಡಿತು, ಸಂಘದ ಕಾರ್ಯಕರ್ತರು ಈ ಇಚ್ಛೆಯನ್ನು, ಈ ಧೈರ್ಯವನ್ನು ತಗೊಳ್ಳಿ, ಕೇಸರಿ ರಾಖಿ ಕಟ್ಟಿ ವರ್ಷಕ್ಕೊಂದ್ಸರ್ತಿ ಕೇಸರಿ ಧ್ವಜಗಳನ್ನು ನಿಮ್ಮ ಮನೆ ಮೇಲೆ ಹಾಕ್ಕೊಳ್ಳಿ. ಮತ್ತು ಹಿಂದುತ್ವದ ಹೆಸರಲ್ಲಿ, ಯಾಕಂದರೆ ಶಾಖೆಗೆ ಯಾರು ಬರುವುದಿಲ್ಲ, ನಮ್ಗೆ ಗೊತ್ತಿದೆ. ಇವತ್ತು ನಮ್ಮ ಗ್ರಾಮಗಳಲ್ಲಿ ಶಾಖೆಗೆ ಯಾರು 4 ಬಾಲಕರು 2 ಶಿಶುಗಳು, ತರುಣರಿಗೆ ಪುರುಸೊತ್ತಿಲ್ಲ, ಬಿಡಿ, ತೊಂದರೆ ಇಲ್ಲ. ಆದರೆ ಸಮಾಜ ತಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಲ್ಲ. ಹಾಗಾಗಿ ಹಿಂದೂ ಸಮಾಜೋತ್ಸವಗಳನ್ನು ಮಾಡುವಂಥರ ಸಮಾಜದ ಸರ್ವ ಸಂಸ್ಕೃತಿಗಳ ಪ್ರಕಾರಗಳನ್ನು ಒಟ್ಟು ಸೇರಿಸಿ ನಾವೆಲ್ಲ ಒಂದು ಅನ್ನತಕ್ಕಂಥ ಒಂದು ಸಿಂಹಗರ್ಜನೆಯನ್ನು ಮಾಡುವಂಥ ಅವಕಾಶವನ್ನು ಸಂಘಟನೆ ಕಲ್ಪಿಸಿತ್ತು. ಅಲ್ಲಿಂದ ನಂತರ ಬದಲಾದ್ದು 90ರಲ್ಲಿ ಬಂದಂಥ ರಾಮನ ಈ ಒಂದು ಹೋರಾಟ ಇದೆಯಲ್ಲ, ರಾಮನ ಹೋರಾಟದ್ದು ಇಲ್ಲಿ ಒಂದು ಸ್ವಲ್ಪ ಹೇಳಬೇಕಾಗ್ತದೆ. ನಿಮಗೆ ಪುರುಸೊತ್ತಿರಲಿಕ್ಕಿಲ್ಲ, ಯಾಕಂದರೆ ತುಂಬ ಆಯಾಸಾಗಿದ್ದೀರಿ. ಆದರೆ ನಾನು ಹೇಳದೆ ನಿರ್ವಾಹ ಇಲ್ಲ. ಇವತ್ತು ಕೇಳಿಸಿಕೊಳ್ಳಲಿಕ್ಕೆ ನಮಗೆ ತಾಳ್ಮೆ ಇಲ್ಲದಿದ್ದರೆ ನಾವು ಇವತ್ತು ಗಳಿಸುವಂಥ ಆ ಭವ್ಯ ಮಂದಿರ, ಅದರ ಭವಿಷ್ಯ ಏನು ಅಂತ ನಾವು ಚಿಂತೆ ಮಾಡಬೇಕು. ಯಾಕಂದರೆ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಮನಸ್ಥಿತಿ, ಆ ರೀತಿಯಾದಂಥ ಒಂದು ಸಮಾಜ ನಿರ್ಮಾಣಕ್ಕೆ ಇವತ್ತೇ ನಾವು ಅಡಿಗಲ್ಲು ಹಾಕಬೇಕು. ಇದಾಗಬೇಕಾದ್ರೆ ನಾವು ಬಂದ ದಾರಿಯನ್ನು ಸ್ವಲ್ಪ ಸಿಂಹಾವಲೋಕನ, ಸಿಂಹ ಕಾಡಿನಲ್ಲಿ ಸುಮ್ಮನೆ ರಾಜ ಆಗಲಿಲ್ಲ, ಅದು ತಾನು ಬಂದ ದಾರಿಯನ್ನು ತಾನೇ ನೋಡ್ತದೆ. ಹಾಗಾಗಿ ಹಿಂದೂ ಸಮಾಜ ಮತ್ತೆ ಮತ್ತೆ ತಾನು ಕ್ರಮಿಸಿ ಬಂದ ದಾರಿಯನ್ನು ನೋಡಬೇಕು. ನಾನು ಎಡವಿದ್ದೇನೋ, ಮುಂದೆ ಎಷ್ಟು ಹೋಗಬೇಕಾಗಿದೆ ಇದನ್ನು ಗಮನಿಸಬೇಕು. ನಮ್ಮ ರಾಮ ಜನ್ಮಭೂಮಿಯ ಹೋರಾಟ ಅದು ಬಹಳ ಸುಲಭ ಇರಲಿಲ್ಲ. ಆಗ ಇಟ್ಟಿಗೆ ಹೊತ್ತದ್ದು ಯಾರು ಹೇಳಿದರು, ನಮ್ಗೆ ಗೊತ್ತಿದೆ. ಈ ತಾಲೂಕುಗಳಲ್ಲಿ ಎಲ್ಲ ನಾವು ಆಗಲೇ ಓಡಾಡ್ತಿದ್ದೀವಿ. ಇಡೀ ತಾಲೂಕಿನಲ್ಲಿ ಶಿಲಾಪೂಜನೆಗೆ ರಾಮನಿಗೋಸ್ಕರ ಒಂದು ಸಮಿತಿ ಅಂತ 3 ಬಾರಿ 4 ಬಾರಿ ಟಾಮ್ ಹೊಡೆದ್ರು ಕೂಡ 6 ಜನಕ್ಕಿಂತ ಹೆಚ್ಚು ಜನ ಸಿಗ್ತಾ ಇರಲಿಲ್ಲ. ಅದು ಸ್ವಲ್ಪ ಅವರ ಕಾಲರ್ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಬಂದು ನಾವು ಕೂರಿಸ್ಬೇಕು 6 ಜನರನ್ನು. ಅದಕ್ಕಿಂತ ಹೆಚ್ಚು ಹಿಂದೂ ಸಮಾಜ ಸೇರಿಕೊಳ್ಳಿಲ್ಲ. ಆದರೆ ಒಂದು ಸರ್ತಿ ಶಿಲಾಪೂಜನೆ ಹೊರಲಿಕ್ಕೆ ಮೊದಲನೇ ದಿವಸ ಪಾಪ ಅಲ್ಲಿ ಯಾರೋ ಭಜನೆ ಮಾಡ್ತಾ ಇದ್ದಂಥ 4 ಜನ ಹೊತ್ತುಕೊಂಡು ತಿರುಗಾಡಿದರು. ಅವರಿಗೆ ಮೊದಲನೇ ದಿನ ತುಂಬ ನಿರಾಸೆ ಆಯಿತು. ಮನೆಗಳಲ್ಲಿ ಎಂಥ ವಾತಾವರಣ ಇತ್ತು, ನಾನೇ ಪ್ರತ್ಯಕ್ಷವಾಗಿ ಅನುಭವಿಸಿದ್ದನ್ನು ಹೇಳ್ತೇನೆ. ಮೊದಲ ದಿನ ಹೋದಾಗ ಅನೇಕ ಮನೆಗಳಲ್ಲಿ ಗೇಟಿಗೆ ಬೀಗ ಹಾಕಿದ್ರು. ಯಾಕಂದರೆ ಅವತ್ತಿನ ವೈಚಾರಿಕ ಸಂಘರ್ಷ ಆಗಿತ್ತು. ಎಲ್ಲರೂ ಜಾತ್ಯತೀತತೆಯ ಸೋಗಲಾಡಿತನದಲ್ಲಿ ಇನ್ಯಾರೋ ತುಷ್ಟೀಕರಣ ಮಾಡಬೇಕು, ನಾಳೆ ಅವರ ಓಟು ನಮಗೆ ಸಿಗಲಿಕ್ಕಿಲ್ಲ, ಇನ್ನೇನೋ ನಮ್ಮ ಅಧಿಕಾರಗಳೆಲ್ಲ ಕಳಚಿ ಹೋಗಬಹುದು ಅಂತ ಹೇಳುವಂಥ ಗಡಿಬಿಡಿಯಲ್ಲಿ ಇದರಲ್ಲಿ ನಾವು ಸೇರಿಕೊಳ್ಳಬಾರದು. ನಮ್ಮ ಹಿಂದೂ ಸಮಾಜದ ಅನೇಕ ಮನೆಗಳು ಅವತ್ತು ಬೀಗ ಹಾಕಿದ್ವು, ಇಲ್ಲ ಬರಬೇಡಿ, ನಮ್ಮ ಹತ್ರ ಶಿಲಾ ಪೂಜನೆ ಅವಕಾಶ ಇಲ್ಲ ಅಂತ. ಅನೇಕರು ಹೇಳಿದ್ರು ಒಳಗೆ ಬರಬೇಡಿ ಅಂತ.
ಹೀಗೆ ಬೇರೆ ಬೇರೆ ರೀತಿಯಾಗಿಯೇ ಅವತ್ತು ನಮ್ಮ ಹಿಂದೂ ಸಮಾಜದ ಮಾನಸಿಕತೆ ಇತ್ತು. ಆದರೆ ಅವತ್ತು ಆ ಇಚ್ಛಾಶಕ್ತಿಯನ್ನು ಪ್ರಕಟಪಡಿಸಿದಂಥ ಕಾರ್ಯಕರ್ತರು ಹೇಗೆ ಆ ಒಂದು ವಾತಾವರಣದಲ್ಲಿ ಘೋಷಣೆಯನ್ನು ಹಾಕ್ತಿರೋದಿರಲ್ಲ, ಕೂನು ಬಿದೆಂಗೆ ಪ್ರಾಣ ಬಿದೆಂಗೆ ಮಂದಿರ ವಹಿ ಬನಾಯಂಗೆ ಅಂತ. ಪ್ರಾಣವನ್ನು ಕೊಡ್ತೇವೆ, ರಕ್ತವನ್ನು ಚೆಲ್ತೇವೆ, ಮಂದಿರ ಅಲ್ಲೇ ಕಟ್ತೇವೆ ಅಂತ. ಅಯೋಧ್ಯೆಯಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ, ಉತ್ತರ ಪ್ರದೇಶ ಅಂದರೆ ಅದು ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಆದರೂ ಇಲ್ಲಿದ್ದಂಥ ಈ ಕಾರ್ಯಕರ್ತರು, ಇಲ್ಲಿರ್ತಕ್ಕಂಥ ರಾಮಭಕ್ತರು ಹೇಳ್ತಿರು, ಕೂನ್ ಬಿದೆಂಗೆ ಪ್ರಾಣ ಬಿದೆಂಗೆ ಮಂದಿರ ವಹಿ ಬನಾಯಂಗೆ ಅಂತ. ನಾವು ಅಲ್ಲೇ ದೇವಸ್ಥಾನ ಕಟ್ತೇವೆ ಅಂತ. ನೋಡಿ ಎಂತಹ ಚಮತ್ಕಾರ ಆಯಿತು, ಪ್ರಾಣವನ್ನು ಕೊಟ್ಟಿತ್ತು. ಮೊದಲ ಕಾರ್ಯಸೇವೆಯಲ್ಲಿ ಬಂಗಾಳದಿಂದ ಬಂದಂಥ 19-20 ಒಂದೇ ಮನೆಯ ಒಂದೇ ತಾಯಿಯ ಗರ್ಭದಿಂದ ಬಂದಿರತಕ್ಕಂಥ ಅವಳಿ ಮಕ್ಕಳು ಅವತ್ತಿನ ಗುಂಡಿಗೆ ಬಲಿಯಾಗಿ ಪ್ರಾಣಾರ್ಪಣೆ ಮಾಡಿದರು. 100 ಜನ ಸಾಧು ಸಂತರುಗಳ ಬಲಿದಾನ ಆಯಿತು. ಇಡೀ ಹಿಂದೂ ಸಮಾಜ ಆಕ್ರೋಶದಿಂದ ಮೈ ಕೊಡವಿ ಮೇಲೆದ್ದಿತ್ತು. ಅಲ್ಲಿಂದ ನಂತರ ಇಡೀ ಜಗತ್ತು ಹಿಂದೂ ಸಮಾಜವನ್ನು ನೋಡುವಂಥ ದೃಶ್ಯ ಬದಲಾಯಿತು. ಹಿಂದೂ ಸಮಾಜ ತಾನು ಏನು ಅನ್ನುವಂಥದ್ದನ್ನು ಜಗತ್ತಿಗೆ ಸಾರಿ ಹೇಳಿತು. ಆಮೇಲೆ ತಿರುಗಿ ನೋಡಲಿಲ್ಲ. ಮುಂದಿನ 2 ವರ್ಷಗಳಲ್ಲಿ 500 ವರ್ಷಗಳಿಂದ ಈ ಹಿಂದೂ ಸಮಾಜದ ಮೇಲೆ, ಈ ಧರ್ಮದ ಮೇಲೆ, ಈ ಸಂಸ್ಕೃತಿಯ ಮೇಲೆ ಕರಾಳ ಛಾಯೆಯಾಗಿ, ಕಪ್ಪು ಚುಕ್ಕೆಯಾಗಿ ಕಳಂಕಿತವಾಗಿದ್ದಂಥ ಆ ಕಳಂಕಿತ ಕಟ್ಟಡವನ್ನು ಕ್ಷಣ ಮಾತ್ರದಲ್ಲಿ ಹನುಮಂತನೇ ಆವಿರ್ಭವಿಸಿಕೊಂಡು ಮೈಧರಿಸಿಕೊಂಡು ಬಂದಂಥ ರೀತಿಯಲ್ಲಿ ಯಾವುದೇ ಸಾಧನಗಳಿಲ್ಲದೆ, ಯಾಕೆಂದರೆ ಪ್ರತ್ಯಕ್ಷ ಆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ ನಾನು. ಅದೇ ಮುಲಾಯಂ ಸಿಂಗ್ ಅವತ್ತಿನ ವ್ಯವಸ್ಥೆ ಮಾಡಿದಂಥ ಆ ಬೇಲಿಯನ್ನೇ, ಆ ಕಬ್ಬಿಣದ ಬೇಲಿಗಳನ್ನು ಆ ಬಲಿಷ್ಠ ಬಾಹುಗಳಿಂದ ಕುಟ್ಟಿ ಪುಡಿ ಪುಡಿ ಮಾಡಿ ಅದನ್ನೇ ಸಾಧನವಾಗಿ ಬಳಸಿಕೊಂಡು ಆ ಕಳಂಕಿತ ಕಟ್ಟಡವನ್ನು ಕುಟ್ಟಿ ನೆಲಸಮ ಮಾಡಿತ್ತು. 500 ವರ್ಷಗಳ ತನ್ನ ಮೇಲಿದ್ದಂಥ ಆ ಅವಮಾನವನ್ನು ದರಾಶಾಹಿ ಮಾಡಿತ್ತು. ಹಾಗೆಂತೇಳಿ ತಕ್ಷಣ ಶುರುವಾಗಲಿಲ್ಲ. ಮತ್ತೆ ನ್ಯಾಯಾಲಯ, ಕಾನೂನು, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಕಟಕಟೆಯ ಒಳಗೇನೆ ತಂದು ಎಲ್ಲರನ್ನು ಒಪ್ಪಿಸಿ ಒಲಿಸಿಕೊಳ್ಳುವ ಮೂಲಕ ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಇದೊಂದು ದೇವಸ್ಥಾನ ಕಟ್ಟುವ ಕೆಲಸ ಅಲ್ಲ ಸ್ವಾಮಿ. ದೇವಸ್ಥಾನ ಯಾರು ಕಟ್ಟಬಹುದು, ಎಷ್ಟು ಜನ ದುಡ್ಡಿದ್ದರೆ ಎಲ್ಲಿ ಬೇಕಾದ್ರೂ ಕಟ್ಕೊಳ್ಬೋದು, ಎಷ್ಟು ಭವ್ಯವಾಗಿ ಕಟ್ಟಿಕೊಳ್ಳೋದು, ಕಟ್ತಾ ಇದ್ದಾರೆ ಇವತ್ತು. ಅದಲ್ಲ, ಇದು ರಾಮ ಜನ್ಮಸ್ಥಾನ. ಅದು ನಮ್ಮ ಅಸ್ಮಿತೆಯ ಪ್ರಶ್ನೆ, ಅಸ್ಮಿತೆಯ ಪ್ರಶ್ನೆ. ಕಳೆದ 1000 ವರ್ಷಗಳಿಂದ ಆದ ಆಕ್ರಮಣದಿಂದ ಹಿಂದೂ ಸಮಾಜ ತನ್ನನ್ನು ತಾನು ಏನು ಅನ್ನುವಂಥದ್ದು ಮರೆತು ಹೋಗಿತ್ತು. ರಾಮನಿಗೂ ನನಗೆ ಏನು ಸಂಬಂಧ? ಭಜನೆ ಹೇಳ್ತೇವೆ, ಹರಿಕೆ ಹಾಕ್ತೇವೆ, ಎಲ್ಲ ಆಗ್ತದೆ. ಆದರೆ ಅಯೋಧ್ಯೆಗೆ ಏನಾಯಿತು ಅಂತ ಕೇಳಿದರೆ ಗಡಿಬಿಡಿ. ಅವು ಮತ್ತೆ ಬರ್ಚಿ ಅಂಕಲ್ನ ರಾಮ ಮಂದಿರ ರಾಮೇವಲ್ಲಿ ಅವು ಯಾರು ಅಂತ. ಇಂಥ ದುರ್ಬಲ ಮನಸ್ಸುಗಳು ನಮ್ಮನ್ನು. ಹಾಗಾಗಿ ಭಾರತ ಜಗತ್ತಿಗೆ ಜಗದ್ಗುರುವಾಗಿದ್ದು ಜಗತ್ತಿನ ಎಲ್ಲರೂ ನಮಗೆ ಗುರು ಅಂತ ಹೇಳ್ಕೊಳ್ಳಿಕ್ಕೆ ಶುರುವಾಯಿತು. ನಾವು ಅವರ ಮುಂದೆ ಭಿಕ್ಷಾಟನೆ ಮಾಡುವಂಥ ಪರಿಸ್ಥಿತಿ. ಆದರೆ ಯಾವಾಗ ಸಂಘಟನೆ, ಸಾಮರ್ಥ್ಯ, ಸಮಾಜದಲ್ಲಿ ಈ ಥರದ ಒಂದು ಪರಿವರ್ತನೆ, ಸಾಮಾಜಿಕ ಬದಲಾವಣೆಗಳ ಪ್ರಕ್ರಿಯೆ ಶುರುವಾಯಿತೋ, ಇವತ್ತು ಜಗತ್ತಿನ ಜನ ಅವರೇ ಹೇಳ್ತಾರೆ, ಭಾರತ ಅದು ಜಗತ್ತಿಗೆ ಜಗದ್ಗುರು ಆಗುವತ್ತ ಇವತ್ತು ಬರ್ತಾ ಇದೆ, ಬರಬೇಕಾಗಿದೆ. ನಮ್ಮೆಲ್ಲರ ವಿಶ್ವದ ಮನುಕುಲದ ಉಳಿವಿಗೋಸ್ಕರ ಈ ಸನಾತನ ಹಿಂದೂ ಸಂಸ್ಕೃತಿ, ಭಾರತೀಯ ಜೀವನ ಶೈಲಿ ಅದು ಜಗತ್ತಿಗೆ ಬೇಕಾಗಿದೆ, ವಿಶ್ವಕ್ಕೆ ಬೇಕಾಗಿದೆ. ವಿಶ್ವ ಕಲ್ಯಾಣ ಈ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ ಅನ್ನುವಂಥ ಇವತ್ತು ನಿರ್ಧಾರಕ್ಕೆ ಇವತ್ತು ಜಗತ್ತು ಬರ್ತಾ ಇದೆ. ಹಾಗಾಗಿ ಇವತ್ತು ಎಲ್ಲರೂ ರಾಮನ ಪದತಳಕ್ಕೆ ಜಗತ್ತಿನ ಎಲ್ಲೆಡೆಗಳಿಂದ ಇವತ್ತು ಬರುವ ಹಾಗೆ ಸಾಧ್ಯ ಆಗಿದೆ. ಬಂಧುಗಳೇ, ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಹುಶಃ ಹಿಂದೂಗಳಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಬಹುಶಃ ನಾವೆಲ್ಲರೂ ಇವತ್ತು ಈ ಕಾರ್ಯದಲ್ಲಿ ತೊಡಗಿಕೊಳ್ಳಿಕ್ಕೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಫಲವಾಗಿ ಯಾಚಿ ದೇಹಿ ಯಾಚಿ ಡೋಳ 500 ವರ್ಷಗಳ ಹಿಂದೆ ಹೋರಾಟ ಮಾಡಿದಂಥವರೆಲ್ಲ ಅವರಿಗೆ ಇಚ್ಛೆ ಇತ್ತು, ನನ್ನ ಕಣ್ಣುಗಳಿಂದ ಕಾಣಬೇಕು ಆ ಮಂದಿರವನ್ನು ಅಂತ. ಆದರೆ ಅವರಿಂದ ಆಗಲಿಲ್ಲ. ಆದರೆ ವರ್ತಮಾನದಲ್ಲಿ ಇವತ್ತು ನಮ್ಮ ಕಣ್ಣುಗಳು, ನಮ್ಮ ಶರೀರಗಳಿಂದಲೇ ಇವತ್ತು ಆ ಸಾಧನೆಯನ್ನು, ಆ ಸಾಮರ್ಥ್ಯವನ್ನು ಮತ್ತು ಅದರಲ್ಲಿ ನಮ್ಮ ಭಾಗವಹಿಸುವಿಕೆಯನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಸಾಮಾನ್ಯ ಸಾಧನೆಯಲ್ಲ. ಇದೆಲ್ಲದಕ್ಕೂ ಕಾರಣ ಇಂಥ ಗ್ರಾಮಗಳಲ್ಲಿ, ಮತ್ತೆ ನಾನು ಹೇಳ್ತೇನೆ ಮನೆಗಳಲ್ಲಿ ರಾಮ, ಸೀತೆ, ಈ ರೀತಿಯಾದಂಥ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಮನಸ್ಸುಗಳು, ವ್ಯಕ್ತಿಗಳು, ಹೃದಯಗಳು ಇದು ನಿರ್ಮಾಣ ಆಗಬೇಕಾಗಿದೆ. ಅದಕ್ಕೆ ಎಲ್ಲ ನಾವು ಸಂಕಲ್ಪ ಮಾಡಿಕೊಳ್ಬೇಕು. ಆ ಹಿನ್ನೆಲೆಯಿಂದ 2-3 ಸಂಗತಿಗಳನ್ನು ನಾವು ಮಾಡಬಹುದಾ? ಸಾಮಾಜಿಕ ಪರಿವರ್ತನೆ, ಸಮಷ್ಟಿ ಹಿತದ ಹಿನ್ನೆಲೆಯಲ್ಲಿ ಒಂದು ನಾಗರಿಕ ಶಿಷ್ಟಾಚಾರ, ನಾವು ಇದನ್ನು ಇವತ್ತು ಮಕ್ಕಳಿಗೆ ನಾವು ಕಲಿಸಬೇಕು. ಬಹುಶಃ ಪ್ರಧಾನಿಗಳು ಅಂತ ಅನೇಕ ಸಂಗತಿಗಳನ್ನು ತಂದಿದ್ರು, ಸ್ವಚ್ಛ ಭಾರತ್ ಅಭಿಯಾನ ಇತ್ಯಾದಿ ಎಲ್ಲ. ಅದರ ಪರಿಣಾಮ ಇವತ್ತು ಸಮಾಜದಲ್ಲಿ ಗೋಚರಕ್ಕೆ ಬರ್ತಾ ಇದೆ.
ಹಿಂದೆಲ್ಲ ಬಸ್ ಸ್ಟ್ಯಾಂಡ್ಗಳು ಹೇಗಿತ್ತು? ಚಾಕ್ಲೇಟ್ ತಿನ್ನೋದು ಅಲ್ಲೇ ಹಾಕೋದು, ಬೀಡ ಹಾಕೋದು ಅಲ್ಲೇ ಒಗೆಯೋದು. ಈಗ ಚಾಕ್ಲೇಟ್ ತಿಂದ ಮೇಲೆ ಅವ ನೋಡ್ತಾನೆ ಸುತ್ತಮುತ್ತ ಎಲ್ಲ ಕಸ ಎಲ್ಲಿಯಾದರೂ ಇದ್ದರೆ ಹಾಕೋದು, ಇಲ್ಲ ಕಸ ಎಲ್ಲಿಲ್ಲ ಅಂದರೆ ಕಿಸೆಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಇವತ್ತು ಅಷ್ಟು ಸಂಸ್ಕಾರ ಇವತ್ತು ಬರಲಿಕ್ಕೆ ಶುರುವಾಗಿದೆ. ಹೀಗೆ ಅನೇಕ ಸಂಗತಿಗಳಲ್ಲಿ ಇವತ್ತು ಮನ ಪರಿವರ್ತನೆ, ಸಮಾಜ ಪರಿವರ್ತನೆ, ಬದಲಾವಣೆಗಳಾಗಬೇಕು. ನಮ್ಮ ಅನೇಕ ಸಂಗತಿಗಳಿಂದ, ನಮ್ಮ ಜನಜೀವನದ ಶೈಲಿಗಳಿಂದ ನಾವು ಯಾವುದನ್ನು ತೀರ್ಥವಾಗಿ ಕಾಣ್ತಿರುವಂಥ ನಮ್ಮ ನೀರು, ಸ್ವಾಮಿ ಇಲ್ಲಿದ್ದಂಥ ಗ್ರಾಮಸ್ಥರಲ್ಲಿ ಕೇಳಿ, ಒಂದು 50 ವರ್ಷಗಳ ಹಿಂದೆ ನೀರು ದುಡ್ಡು ಕೊಟ್ಟು ಕುಡಿಯುವಂಥ ಒಂದು ಕಾಲ ಬರ್ಬೋದು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಗ್ರಾಮದ ಹಳ್ಳಿಯ ಮೂಲೆಯಲ್ಲಿದ್ದಂಥ ಮನೆಯಲ್ಲೂ ಮದುವೆ ಸಮಾರಂಭ ಇದ್ದರೆ ಅಲ್ಲಿಗೆ ಪೈಸೆ ಕೊಟ್ಟ ನೀರೇ ಕುಡಿಯುವಂಥ ಸ್ಥಿತಿ ಬಂದಿದೆ. ಅಕಸ್ಮಾತ್ ಬಾವಿಯ ನೀರು ಎಲ್ಲಾದರೂ ಡ್ರಮ್ಮಲ್ಲಿ ಹಾಕಿಟ್ರೆ ಅವ ಬಂದು ಕೇಳ್ತಾನೆ, ಬಂದವ ಅವು ಗುವೆಲ್ತಾ ನೀರ ಮಿನರಲ್ ವಾಟ್ರ ಅಂದರೆ ಇದೆಲ್ಲ ಯಾಕೆ ಪರಿಸ್ಥಿತಿ ಬಂತು? ಆ ನೀರನ್ನು ಅಷ್ಟು ಕಲುಷಿತ ಮಾಡಿದಂಥ ಹೊಣೆಗಾರಿಕೆ, ಆ ರೀತಿಯಾದಂಥ ಕಾರ್ಯ ಯಾರಿಂದ ಆಯಿತು? ನಾವೇ ಮಾಡಿರೋದು. ನಮ್ಮ ಅತಿರೇಕದ ಬದುಕು, ಈ ರೀತಿಯಾದಂಥ ಸ್ವಾರ್ಥದಿಂದಾಗಿ ಇವತ್ತು ಇಡೀ ಸೃಷ್ಟಿಯ ಮೇಲೆ, ಈ ಜಗನ್ಮಾತೆಯ ಮೇಲೆ, ಈ ಭೂಮಿಯ ಮೇಲೆ, ಈ ಪ್ರಕೃತಿಯ ಮೇಲೆ ಇನ್ನೆಲ್ಲದ ಆಕ್ರಮಣವನ್ನು, ದೌರ್ಜನ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಸಿಕ್ಕಿರದಂಥ ಪಶ್ಚಿಮದ ಶಿಕ್ಷಣದ ಪರಿಣಾಮವಾಗಿ ನಮ್ಮ ಮನಸ್ಸುಗಳು ಇಂಥ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದೆ. ಇದಕ್ಕೊಂದು ಇತಿಮಿತಿ ಹಾಕಬೇಕಲ್ಲ. ನಮ್ಮ ಗೋವುಗಳ ಸಂರಕ್ಷಣೆ, ಕೃಷಿಯನ್ನು ಇವತ್ತು ಸಹಜ ಕೃಷಿಯ ರೀತಿಯಲ್ಲಿ ಬೆಳೆಸಬೇಕಾದಂಥ ಶೈಲಿ ಎಲ್ಲಿವರೆಗೆ ಮುಟ್ಟಿದೆ? ಇವತ್ತು ಮಣ್ಣು, ಒಬ್ಬರು ಭಾಷಣ ಮಾಡ್ತಾ ಹೇಳಿದರು, ಮಣ್ಣೆಲ್ಲ ಸಾಯ್ತಾ ಇದೆ ಅಂತ. ಯಾರೋ ಕೆಲವರು ಮಕ್ಕಳಲ್ಲಿ ಕೂತವರು ಎದುರಿದಂಥ ತರುಣರೆಲ್ಲ ನಗಾಡಲಿಕ್ಕೆ ಶುರುವಾಯಿತು. ಮನುಷ್ಯ ಸಾಯುವುದು ಎಲ್ಲ ಗೊತ್ತಿದೆ, ಗಿಡ ಮರ ಸಾಯುವುದು ನಮಗೆ ಕಾಣ್ತಾ ಇದೆ, ಈ ಮಣ್ಣು ಸಾಯುವುದಂದರೆ ಹೇಗೆ ಮರೆಯೋದು ಅಂತ. ಅಂದರೆ ಇಷ್ಟು ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ಮಣ್ಣಿನ ಬಗ್ಗೆ ಇರುವಂಥ ಒಂದು ಜ್ಞಾನ ಎಷ್ಟು ಕೊರತೆ ಇದೆ ಅಂತ. ಈ ಮಣ್ಣಿಗೆ ಜೀವ ಇದೆ ರೀ. ಯಾವ ಮಣ್ಣಿನಲ್ಲಿ ನೀವು ಹಾಕಿದಂಥ ಬೀಜ, ಅದಕ್ಕೆ ಸಕಾಲದಲ್ಲಿ ನೀರು, ಗೊಬ್ಬರ ಸಿಕ್ಕಿದಾಗ ಅದನ್ನು ಸಿಡಿದು ಮೇಲೆ ಬರ್ತದಲ್ಲ, ಹಾಗಿದ್ರೆ ಮಾತ್ರ ಆ ಮಣ್ಣು ಜೀವ ಇದೆ. ಅದು ಬರಲಿಲ್ಲ ಅಂದರೆ ಅಲ್ಲೇನೋ ದೋಷ ಇದೆ ಅಂತ. ಇವತ್ತು ನಮ್ಮ ಕೃಷಿ ಜೀವನದ ಪರಿಣಾಮ ಎಷ್ಟಿದೆ ಅಂದರೆ ಜಗತ್ತಿನ 30% ಭೂಮಿ ಮಣ್ಣು ಸತ್ತು ಹೋಗಿದಂತೆ. ಯಾಕಂದರೆ ಅದಕ್ಕೆ ವಿಷವನ್ನು ಹಾಕಿದ್ದೇವೆ. ನಮಗೆ ಹೆಚ್ಚು ಹೆಚ್ಚು ಉತ್ಪಾದನೆ ಆಗಬೇಕು, ಕೃಷಿ ಹೆಚ್ಚು ಸಿಗಬೇಕು ಅಂತ ಇನ್ನಿಲ್ಲದ ರಾಸಾಯನಿಕ ವಿಷ ಪದಾರ್ಥಗಳನ್ನು ಹಾಕುವ ಮುಖಾಂತರ ಮಣ್ಣನ್ನು ನಮ್ಮ ಕೈಯಾರೇ ಕೊಲ್ತಾ ಇದ್ದೇವೆ. ಒಂದು ಕಡೆಯಿಂದ ಭೂಮಿಯನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ. ಕೃಷಿ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಈ ನೆಲವನ್ನು ಅಗಿಬೇಕಾದ್ರೆ ಆ ಮಾತೃಭೂಮಿ ಅಂತ ಕರೆದು ಅವಳನ್ನು ಆರಾಧನೆ ಮಾಡ್ತಾ ಮಾಡ್ತಾ ಅವಳ ಹೊಟ್ಟೆಯನ್ನು ಬಗೆಯುವಂಥ, ಅವಳಿಗೆ ವಿಷವನ್ನು ಹಾಕುವಂಥ ಕೆಲಸಗಳು ನಮ್ಮ ಕೈಯಿಂದ ಆಗ್ತಾ ಇದೆ. ಗ್ರಾಮದ ಜನರು ಯೋಚನೆ ಮಾಡಬೇಕು. ನಮ್ಮ ನೀರು ತೀರ್ಥವಾಗಿ ಉಳಿಬೇಕು. ನಮ್ಮ ಈ ನೆಲ, ಈ ಭೂಮಿ, ಈ ಮಣ್ಣು ಅದು ಪಾವನವಾಗಿರಬೇಕು. ಅದು ಮಾತೃಭೂಮಿ ಆಗಬೇಕು. ನಮ್ಮೆಲ್ಲರನ್ನು ಸಲಹುವ ಭೂಮಿ ಆಗಬೇಕು. ನಮ್ಮ ತಾಯಿ 9 ತಿಂಗಳು ನಮ್ಮನ್ನು ಜನ್ಮ ಕೊಡಲಿಕ್ಕೆ ಹೊತ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಗೋವು ಸ್ವಲ್ಪ ಹಾಲು ಕೊಟ್ಟು ನಮ್ಮನ್ನು ಸಾಕಬಹುದು. ಆದರೆ ಬೆಳೆದು ನಿಂತಂಥ ನಮ್ಮನ್ನು ಹೊತ್ತುಕೊಳ್ಳುವ ತಾಕತ್ತಿರುವುದು, ಆ ಸಾಮರ್ಥ್ಯ ಇರುವುದು ಅದು ಈ ಭೂಮಿಗೆ ಮಾತ್ರ. ಈ ಭೂಮಿಗೆ ಮಾತ್ರ. ಮನುಕುಲದ ಇಷ್ಟೆಲ್ಲ ಜೀವಕೋಟಿಗಳನ್ನು ಹೆತ್ತು ಅವಳನ್ನು ಸಾಕಿ ಸಲಹುವಂಥ ಸಾಮರ್ಥ್ಯ ಇರುವುದು ಈ ನೆಲಕ್ಕೆ, ಈ ಮಣ್ಣಿಗೆ ಮಾತ್ರ. ಅಂಥ ಪವಿತ್ರವಾಗಿರ್ತಕ್ಕಂಥ ಮಣ್ಣನ್ನಿರ್ಬೋದು, ಗಾಳಿಯನ್ನಿರ್ಬೋದು. ದಿಲ್ಲಿಯಲ್ಲಿ ಶುರುವಾಗಿದೆ, ಈಗ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಕಲುಷಿತ ಒಂದು ವಾಯುಮಂಡಲ. ಬಹುಶಃ ಇನ್ನು ಸ್ವಲ್ಪವೇ ದಿನಗಳಲ್ಲಿ ಈಗಲೇ ಪ್ರಾರಂಭ ಆಗಿದೆ. ಬೆನ್ನಿಗೆ ಸಿಲಿಂಡರ್ ಕಟ್ಟಿಕೊಂಡು ಉಸಿರಾಟ ಪ್ರಾಣವಾಯುವನ್ನು ತಗೊಳ್ಳುವಂಥ ಪರಿಸ್ಥಿತಿ. ಮುಂದೆ ಕೊಯ್ಲಕ್ಕೆ ಬಂದರೂ ತಪ್ಪೇನಿಲ್ಲ. ಯಾಕಂದರೆ ನಮ್ಮ ಬದುಕು ಹೀಗೆ ಆದರೆ ಅದನ್ನು ನಾವು ಅನುಭವಿಸಬೇಕು. ಸ್ವಾಮಿ, ಗಾಳಿಯನ್ನು ಕೂಡ ದುಡ್ಡು ಕೊಟ್ಟು ತಗೊಳ್ಳುವಂಥ ಸ್ಥಿತಿ ಇದೆಲ್ಲ ಯಾಕೆ ನಿರ್ಮಾಣ ಆಗ್ತದೆ? ಇದೆಲ್ಲವೂ ನಾವು ಪಶ್ಚಿಮದ ವಿಚಾರಗಳನ್ನು ತಂದು ಸ್ವಾರ್ಥಿ ಜೀವನವನ್ನು ಮಾಡಿದ ನಮ್ಮ ಮನಸ್ಸುಗಳ ಇತಿಮಿತಿ ಇಲ್ಲದೆ ಎಲ್ಲೆಂದರಲ್ಲಿ ಅದನ್ನು ಹೊರಳಲಿಕ್ಕೆ ಬಿಟ್ಟ ಪರಿಣಾಮವಾಗಿ ಈ ಥರದ ನಾಶದ ಅಂಚಿಗೆ ಹೋಗದಂಥ ಈ ಸಮಾಜ ಮತ್ತೆ ದೇವರ ಹೆಸರಿನಲ್ಲಿ, ಸಂಸ್ಕೃತಿಯ ಹೆಸರಿನಲ್ಲಿ ಇಂಥ ಸತ್ಚಿಂತನೆಗಳ, ಸತ್ಸಂಗಗಳ ಮೂಲಕ ಮತ್ತೊಮ್ಮೆ ಈ ನೆಲವನ್ನು, ಈ ಒಂದು ಸಮಾಜವನ್ನು, ಈ ವಿಶ್ವವನ್ನು ಕಾಪಾಡುವಂಥ ಒಂದು ಮಹತ್ತರ ಹೊಣೆಗಾರಿಕೆ ಅದೆಲ್ಲವೂ ನಮ್ಮೆಲ್ಲರ ಹೆಗಲ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಈ ಸತ್ಕಾರ್ಯಗಳನ್ನು, ಈ ಚಿಂತನೆಗಳನ್ನು
ಇವತ್ತು ಕೊಯ್ಲ ಮಾತ್ರ ಅಲ್ಲ, ಇವತ್ತು ಆಗ ಹೇಳಿದರು 2 ಗ್ರಾಮದವರು ಮುಂದಿನ ವರ್ಷ ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ. 2 ಗ್ರಾಮ ಅಲ್ಲ, ಎಲ್ಲ ಗ್ರಾಮಗಳಲ್ಲಿ ಇದು ವಿಸ್ತಾರ ಆಗಬೇಕು. ಮನೆಗಳಲ್ಲಿ ಇಂಥ ಮನಸ್ಸುಗಳು ಅರಳಬೇಕು. ಅಂಥ ಸಂಸ್ಕಾರಗಳು, ಸಚ್ಚಿಂತನೆಗಳು, ಎಲ್ಲ ರೀತಿಯಾದಂಥ ಒಳ್ಳೆಯ ನಡವಳಿಕೆಗಳು ನಮ್ಮೆಲ್ಲರಲ್ಲಿ ತುಂಬಿ ಬರಲಿ. ಭಾರತ ಮತ್ತೊಮ್ಮೆ ಜಗತ್ತಿಗೆ ಜಗದ್ಗುರುವಾಗಲಿ, ಈ ನೆಲ ಪಾವನವಾಗಲಿ. ದೇವತೆಗಳು ಸಾರಿ ಹೇಳಿದಂಥ ಪುಣ್ಯಭೂಮಿ, ಧರ್ಮಭೂಮಿ, ಕರ್ಮಭೂಮಿ, ನಮ್ಮೆಲ್ಲರ ಮೋಕ್ಷ ಭೂಮಿಯಾಗಿ ಇದು ನಮ್ಮನ್ನು ಕಾಪಾಡಲಿ, ಕರುಣಿಸಲಿ. ಅಂತಹ ಒಂದು ನೆಲ, ಅದನ್ನು ಉಳಿಸುವಂಥ ಜಲ, ಅದನ್ನು ಇನ್ನಷ್ಟು ಅರಳಿಸುವಂಥ ವಾಯು, ಈ ರೀತಿಯಾದಂಥ ಎಲ್ಲ ಪೃಥ್ವಿ, ಆ ಪಂಚಭೂತ ಶಕ್ತಿಗಳು ಕೂಡ ಅದು ಮೈ ಕೊಡವಿ ಎದ್ದು ಅದನ್ನು ಪೋಷಣೆ ಮಾಡುವಂಥ ಹೊಣೆಗಾರಿಕೆಯನ್ನು ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಸ್ವಲ್ಪ ಹೆಚ್ಚು ಸಮಯವನ್ನು ನಿಮ್ಮ ಕಡೆಯಿಂದ ನಾನು ತಗೊಂಡಿದ್ದೇನೆ. ಆದರೂ ಶಾಂತ ರೀತಿಯಿಂದ ಆಲಿಸಿದಂಥ ನಿಮ್ಮೆಲ್ಲರ ಚರಣಗಳಿಗೆ ಮತ್ತೊಮ್ಮೆ ನನ್ನ ಶತಶತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವಕಾಶವನ್ನು ಮಾಡಿಕೊಟ್ಟ ಸಂಘಟಕರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಸಾನ್ನಿಧ್ಯ ಶಕ್ತಿಯಾಗಿರ್ತಕ್ಕಂಥ ಜಗತ್ತಿನ ಸರ್ವಶಕ್ತಿ ನಮ್ಮೆಲ್ಲರನ್ನು ಪೊರೆಯುವಂಥ ತಂದೆಯಾಗಿರ್ತಕ್ಕಂಥ ಸದಾಶಿವ, ಅವನ ಪುತ್ರ, ನಮ್ಮೆಲ್ಲರನ್ನು ಕಾಪಾಡುವಂಥ ವಿಘ್ನಗಳ ನಿವಾರಕನಾಗಿರ್ತಕ್ಕಂಥ ಆ ಮಹಾಗಣಪತಿ ಸದಾ ನಮ್ಮ ಬೆಂಗಾವಲಾಗಿ ನಿಂತುಕೊಂಡು ನಮ್ಮನ್ನು ಸದಾ ಹರಸಲಿ. ನಮ್ಮಲ್ಲಿ ಅತ್ತ ಸತ್ಚಿಂತನೆಗಳು ಅರಳ್ಳಿ ಅಂತ ಮತ್ತೊಮ್ಮೆ ಆ ಶಕ್ತಿಯನ್ನು ಅವನಿಂದ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಈ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಬೋಲೋ ಭಾರತ್ ಮಾತಾ ಕೆ, ಸನಾತನ ಹಿಂದೂ ಧರ್ಮ ಕೆ, ಸಿಯಾವರ ರಾಮಚಂದ್ರ ಕೆ, ಪವನ ಸುತ ವೀರ ಹನುಮಾನ್ ಕೆ, ಬೋಲೋ ಭಾರತ್ ಮಾತಾ ಕೆ, ಗಂಗಾ ಮಾತಾ ಕೆ, ಗೋ ಮಾತಾ ಕೆ, ವಂದೇ ಮಾತರಂ. ನಮ್ಮ ದೇಶದ ಶ್ರೇಷ್ಠ ಪ್ರಧಾನಿಯಾಗಿರುವಂತಹ ಮೋದಿಜಿಯವರು ಯೋಗದ ಮೂಲಕ ಹೇಗೆ ವಿಶ್ವದಲ್ಲಿ ಸಂಚಲನ ಮೂಡಿಸಿದರು, ಅದೇ ರೀತಿ ತಾವುಗಳು ಧಾರ್ಮಿಕ ಜೀವನ ಪದ್ಧತಿ ಹೇಗಿರಬೇಕು, ಹಾಗೆ ಹೇಗೆ ಜಾಗೃತ ಆಗಬೇಕು ಅನ್ನೋರ ಮೂಲಕ ತಮ್ಮ ಮಾತುಗಳಿಂದ ನಮ್ಮ ಹಿಂದೂಗಳಲ್ಲಿ ಒಂದು ಸಂಚಲನವನ್ನು ಮೂಡಿಸಿದ್ದೀರಿ. ತಮಗೆ ಧನ್ಯವಾದಗಳು ಸರ್. ಮುಂದೆ ಕೇಶವ್ ಅಮೇಯವರು SRK ಲಾಡರ್ನ ಮಾಲಕರು ಹಾಗೂ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಪ್ರಾಯೋಜಕರು ಶುಭ ಆರೈಕೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಮುಗಿಯುತ್ತದೆ. ಅನಂತರ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಯಾರೂ ಹೋಗಬಾರ್ದು, ಅದನ್ನು ಸ್ವೀಕರಿಸಿ ಹೋಗಬೇಕು ಅಂತ ವಿನಂತಿಸ್ತೇವೆ. ಶ್ರೀ ಸದಾಶಿವ ಭಜನಾ ಪರಿಷತ್ತು ಇದರ ಆತಿಥ್ಯದಲ್ಲಿ ನಡೆದಂತಹ ಭಜನೋತ್ಸವ, ಈ ಭಜನಾ ಸಂಭ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಭಜಕರೇ, ಆಗಮಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಭಜನೋತ್ಸವ ನಾನು ಅಂದುಕೊಂಡಿರಲಿಲ್ಲ. ನಿನ್ನೆ ತಾನೇ ಯದುಶ್ರೀ ಆನೆಗುಂಡಿ ಅವರು ನನಗೆ ಕರೆ ಮಾಡಿದರು, ನಾಳೆ ಭಜನೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು. ನಾನು ಇಲ್ಲ ಸರ್, ನಾನು ಪುತ್ತೂರಲ್ಲಿದ್ದೇನೆ ಅಂತ ಹೇಳಿದೆ. ಇಲ್ಲ, ಒಮ್ಮೆ ಬಂದು ಹೋಗಿ ಅಂತ ಹೇಳಿದರು. ಎಲ್ಲಾದರೂ ಬಾರದೇ ಇರ್ತಿದ್ರೆ ನನ್ನಿಂದ ಕೈತಪ್ಪಿ ಹೋಗ್ತಿತ್ತು. ಒಂದು ಅದ್ಭುತ ಕಾರ್ಯಕ್ರಮ. ಪ್ರಪ್ರಥಮವಾಗಿ ನಾನು ಇದರ ಸಂಘಟಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಕೋಯ್ಲಾ ಗ್ರಾಮದ ಯುವಕರು ಏನು ಅಂತ ತೋರಿಸ್ಕೊಟ್ಟಿದ್ರ. ಒಂದು ಬಯಲು ರಂಗಮಂದಿರದಲ್ಲಿ ಎಷ್ಟು ಚೆನ್ನಾಗಿ ಈ ಒಂದು ಭಜನೋತ್ಸವವನ್ನು ಆಯೋಜನೆ ಮಾಡಿದ್ರಿ. ಎಲ್ಲ ಕಾರ್ಯಕರ್ತರಿಗೆ ನಾನು ಈ ವೇದಿಕೆ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇದರ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಯದುಶ್ರೀ ಗೌಡ ಆನೆಗುಂಡಿ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನು ನನ್ನ ಸೌಭಾಗ್ಯ, ಬಿಳಿನೆಲೆ ನನ್ನ ಹುಟ್ಟೂರು. ಇಲ್ಲಿ ಆರಂಭಗೊಂಡ ಭಜನಾ ಕಾರ್ಯಕ್ರಮ ನಮ್ಮ ಸುಂದರಣ್ಣನ ಕೈಯಿಂದ ಆಗಿದೆ. ಅವರು ನನ್ನ ಬಾಲ್ಯದ ಒಡನಾಡಿ. ಅವರ ತಾಯಿ
ಹೋಟೆಲ್ ನಡೆಸ್ತಾ ಇದ್ರು. ಅವರೊಟ್ಟಿಗೆ ಇವರು ಸಹಾಯಕರು. ಹೋಟೆಲ್ನ ಪಕ್ಕದಲ್ಲಿ ಒಂದು ಶಾಲೆಯ ಬಾವಿ. ಆ ಬಾವಿಯ ಹತ್ರ ಹೋಗುವಾಗ ಕೊಡಪಾನ ಹಿಡ್ಕೊಂಡು ತಟ್ಟಿಕೊಂಡು ಹಾಡಿಕೊಂಡು ಅಲ್ಲಿಗೆ ತಲುಪ್ತಾ ಇದ್ರು. ಹಾಗೆ ನೀರನ್ನು ಸೇದುವಾಗ ಕೂಡ ಹಾಡಿಕೊಂಡೇ ನೀರು ಸೇದ್ತಾ ಇದ್ರು. ಹಾಗೆ ಅವರೊಬ್ಬ ದೊಡ್ಡ ಅಭಿಮಾನಿ, ನಮ್ಮ ವಿದ್ಯಾಭೂಷಣರ ಅಭಿಮಾನಿ ಸಂಘವನ್ನು ಕೂಡ ಬಿಲ್ನೆಲೆಯಲ್ಲಿ ಕಟ್ಟಿದ್ರು. ಸುಂದರಣ್ಣನಿಗೆ ಸರಿಯಾದ ಸಮಯದಲ್ಲಿ ಸಂಗೀತ ಶಿಕ್ಷಣವನ್ನು ಕೊಡಿಸ್ತಿದ್ರೆ, ಯಾಕಂದರೆ ಅವರಿಂದ ಸಾಧ್ಯ ಇರಲಿಲ್ಲ. ಅವರೊಬ್ಬ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದವರು. ಆ ಸಂದರ್ಭದಲ್ಲಿ ಅವರಿಗೆ ಸಂಗೀತ ಶಿಕ್ಷಣ ಏನಾದರೂ ನೀಡ್ತಿದ್ರೆ ಅವರೊಬ್ಬ ದೊಡ್ಡ ಗಾಯಕರಾಗ್ತಿದ್ರು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ಇನ್ನೊಬ್ಬರು ಜನಾರ್ದನ ಗೌಡ ಸೂಡ್ಲು, ಅವರು CPCRI ಉದ್ಯೋಗಿ. ಈಗ ನಿವೃತ್ತಿಯನ್ನು ಪಡೆದು 1-2 ವರ್ಷ ಆಯಿತು. ಅವರೊಬ್ಬ ಕ್ರೀಡಾಪಟು. ಬೆಳಿಗ್ಗೆ 6 ಗಂಟೆಗೆ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಆಟದ ಮೈದಾನಕ್ಕೆ ಬರ್ತಾ ಇದ್ರು. ಎಷ್ಟು ಸುತ್ತು ನಡೀತಾ ಇದ್ರು ಅಂದರೆ ಅಲ್ಲಿಗೆ ಹಾಳು ತರ್ತಾ ಇದ್ದ. ನಾನು ಅವರನ್ನು ನೋಡಿಯೇ ನಿಲ್ತಾ ಇದ್ದೆ. ಅಷ್ಟೊಂದು ವೇಗದ ನಡಿಗೆಗಾರ ಶ್ರೀ ಜನಾರ್ದನ ಗೌಡ ಅವರು ನೋಡುವಾಗ ಯಾರೋ ಒಬ್ಬರು ಅವರನ್ನು ಕ್ರೀಡಾಪಟು ಅಂತ ಹೇಳಲಿಕ್ಕಿಲ್ಲ. ಅವರೊಬ್ಬ ಉತ್ತಮ ಕ್ರೀಡಾಪಟು. ರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಕೂಡ ಅವರು ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಇಂದು ಇಲ್ಲಿ ಸನ್ಮಾನವನ್ನು ಮಾಡಿದ್ದೀರಾ. ಅವರೆಲ್ಲರಿಗೂ ನಾನು ಪ್ರತಿಯೊಬ್ಬರಿಗೂ ಸನ್ಮಾನವನ್ನು ಪಡೆದುಕೊಂಡಂತಹ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಘಟಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಂದನೆಗಳು. ತನ್ನ ಮನಸ್ಸಿನ ಅಂತರಾಳದಿಂದ ಶುಭ ಹಾರೈಸಿದಂಥ ಕೇಶವ್ ಅಮೆಯವರಿಗೆ ಧನ್ಯವಾದವನ್ನು ಸಮರ್ಪಿಸಿ, ಎಲ್ಲ ಭಗವತ್ ಭಕ್ತರಲ್ಲಿ ಹಾಗೂ ಎಲ್ಲ ಭಜನಾರ್ಥಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ದೇವಸ್ಥಾನದಲ್ಲಿ ದುರ್ಗಾ ಪೂಜೆ, ನಂತರ ಪ್ರಸಾದ ವಿತರಣೆ ಹಾಗೂ ರಾತ್ರಿ ಗಂಟೆ 9ರಿಂದ ಪ್ರಸಾದ ಭೋಜನ ನಡೆಯಲಿಕ್ಕೆ ತಾವು ಎಲ್ಲರೂ ಅದನ್ನು ಸ್ವೀಕರಿಸಿ ತೆರಳಬೇಕು. ಇದರೊಟ್ಟಿಗೆ ಮುಂದೆ ಶ್ರೀಮತಿ ಸುಜಾತ ಆಡಳಿತಾಧಿಕಾರಿಗಳು ಶ್ರೀ ಸದಾಶಿವಮಗಣಪತಿ ದೇವಸ್ಥಾನ ಆತುರುಕಳಿ ಇವರು ಶುಭ ಹಾರೈಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ಸೇರಿದಂತಹ ಭಕ್ತರೇ ಮತ್ತು ಭಜನಾ ಕುಣಿತ ತಂಡದವರೇ ಹಾಗೂ ಸಾರ್ವಜನಿಕರೇ, ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ಭಾಷಣ ಏನು ಮಾಡೋದಿಲ್ಲ, ಇಲ್ಲಿ ಯಾರು ಹೆದರ್ಕೊಳ್ಬೇಡಿ. ಇವತ್ತಿನ ಈ ಭಜನಾ ಕುಣಿತ ನಡೆಸಿದಂತಹ ನಮ್ಮ ಯದುಶ್ರೀ ಅವರು ಹಿಂದಿನ ಅಧ್ಯಕ್ಷರಾಗಿದ್ದರು. ನನ್ನ ಪರಿಚಯ ನಾನು ಹೇಳಿಕೊಳ್ಳಿಲ್ಲ. ನಾನು ಅಲಂಕಾರ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. 1-2 ತಿಂಗಳ ಹಿಂದೆ ಇವರ ಆಡಳಿತ ಮಂಡಳಿಯ ಅವಧಿಯ ಮುಗಿದ ಪ್ರಯುಕ್ತ ನನ್ನನ್ನು ಇಲ್ಲಿ ಆಡಳಿತಾಧಿಕಾರಿಯಾಗಿ ಈ ಸದಾಶಿವ ದೇವಸ್ಥಾನಕ್ಕೆ ಹಾಕಿದ್ದಾರೆ. ಹಾಗೆ ಈಗ ಈ ಮಧ್ಯಾಹ್ನದಿಂದ ಭಜನೆ ಮಾಡ್ತಾ ಇದ್ದೀರಾ, ಕುಣಿತ ಭಜನೆ ಅಂತ ಹೇಳ್ತಾರೆ. ನಮಗೆ ನಿಜವಾಗ್ಲೂ ಇದರದ್ದು ಯಾವ ಒಂದು ಇದೇ ಇಲ್ಲ. ಅಂದರೆ ಈ ಥರ ಒಂದು ಪ್ರೋಗ್ರಾಮ್ ಉಂಟು, ಅದು ಈ ಥರ ಭಜನೆ ಮಾಡ್ಬೋದು ಅಂತ ನಮಗೆ ಇದು ಗೊತ್ತಿಲ್ಲ. ಹಾಗೆ ಈಗ ಇಷ್ಟೊತ್ತಿಗೂ ಭಜನೆ ಎಲ್ಲ ಮಾಡಿದ್ದೀರಾ, ಕುಣಿತ ಭಜನೆ ಮಾಡಿದ್ದೀರಾ. ನಿಮಗೆಲ್ಲ ಹಾರ್ದಿಕ ಅಭಿನಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದ. ಆಡಳಿತಾಧಿಕಾರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಈ ಭಜನೋತ್ಸವಕ್ಕೆ ಶುಭ ಹಾರೈಸಿದ ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಮುಂದೆ ಈ ಸಮಾರಂಭದ ಪ್ರಮುಖ ಘಟ್ಟ ಅಧ್ಯಕ್ಷೀಯ ಮಾತುಗಳು ಶ್ರೀ ಶೀನಪ್ಪಗೌಡ ಒಳಕಡಮ್ಮ, ಅಧ್ಯಕ್ಷರು ಅಭಿವೃದ್ಧಿ ಸಮಿತಿ ಆತೂರು ಸದಾಶಿವಮಗಣಪತಿ ದೇವಸ್ಥಾನ ಇವರಿಂದ. ಸದಾಶಿವ ಮಹಾಗಣಪತಿ ದೇವರ ಪಾದಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಹಾಗೆ ಸಕಲ ಪರಿವಾರ ದೈವಗಳನ್ನು ಕೂಡ ಸ್ಮರಿಸುತ್ತಾ, ವೇದಿಕೆಯಲ್ಲಿರುವ ನಮ್ಮ ಮಾರ್ಗದರ್ಶಕರು ಆಗಿರುವಂಥ ಸೀತಾರಾಮಣ್ಣವರೇ, ಹಾಗೆ ಈ ಕೊಯ್ಲಾ ಗ್ರಾಮದ ಸದಾಶಿವ ದೇವಸ್ಥಾನದ ಪರಿಸರದಲ್ಲಿ ಹಲವಾರು ಚಟುವಟಿಕೆಗಳಿಗೆ ಕಾರಣಕ್ಕೆ ನಮಗೆ ಪ್ರೇರಣೆಯನ್ನು ಶಕ್ತಿ ನೀಡುವಂಥ ನಮ್ಮ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ನಮ್ಮ ಕಲಾಯಿಗುತ್ತಿನ ಕೇಶವ ಅಮ್ಮೆಯವರೇ, ದೇವಸ್ಥಾನದ
ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಯದುಸಿ ಅಣ್ಣನವರೇ, ಹಾಗೆ ಇಲ್ಲಿ ಆ ಬಿಸಿಲಲ್ಲೂ ಕೂಡ ಭಜಕರಾಗಿ ನಮ್ಮನ್ನೆಲ್ಲ ಒಂದು ಭಕ್ತಿ ಭಾವದಲ್ಲಿ ತೇಲಿರು ಮಾಡಿದಂಥ ಎಲ್ಲ ಭಜಕ ಬಂಧುಗಳೇ, ಇವತ್ತು ಬಹುಶಃ ಕೊಯ್ಲಾ ಗ್ರಾಮದ ಆತೂರು ದೇವಸ್ಥಾನದ ಈ ಪರಿಸರದಲ್ಲಿ ಒಂದು ಇತಿಹಾಸದಲ್ಲಿ ಬರೆಯುವಂಥ ಒಂದು ದಿವಸ. ಅಭೂತಪೂರ್ವ. ನಾವೇನೋ ಯೋಚನೆ ಮಾಡಿದ್ದೆವು, ಏನೋ ಒಂದು ಭಜನೆ ಕುಣಿತ ಭಜನೆ ಆಗ್ತಾ ಉಂಟು, ಪ್ರತಿ ಭಜನಾ ಮಂದಿರಗಳಲ್ಲಿ ವಾರ್ಷಿಕೋತ್ಸವ ಕುಣಿತ ಭಜನೆ ಆಗ್ತಾ ಉಂಟು. ಏನೋ ಇವರು ನಮ್ಮ ಯಶಣ್ಣವರು ವಾಟ್ಸಪ್ನಲ್ಲಿ ಹಲವಾರು ಸಂದೇಶಗಳು ಕಳಿಸ್ತಾ ಇದ್ದರು, ಏನು ಇವರಿಗೆ ಹುಚ್ಚು ಮಾರರೆ ಕಳಿಸದನ್ನೇ ಕಳಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದು. ಇಲ್ಲಿ ಬಂದು ನೋಡುವಾಗ ಒಂದು ಐತಿಹಾಸಿಕವಾದ ಕಾರ್ಯಕ್ರಮಕ್ಕೆ ರೂವಾರಿಯಾಗಿದ್ದಾರೆ ಯಶಣ್ಣವರು. ಅವರಿಗೆ ಮೊದಲ ಬಾರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಮೂರು ವರ್ಷಗಳ ಹಿಂದಿನಿಂದ ಈ ಆತೂರು ಸದಾಶಿವ ದೇವಸ್ಥಾನದ ಪರಿಸರದಲ್ಲಿ ಭಕ್ತಾದಿಗಳನ್ನು ಸೇರಿಸುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳ ಒಂದು ಸಂಕ್ರಾಂತಿ ಪೂಜೆಯನ್ನು ಮಾಡ್ತಾಯಿದ್ರು. ಇವತ್ತು ಆ ದಿವಸ ಕೂಡ ಅದೇ ಇಲ್ಲದಿದ್ದೇ ಹೋಗ್ತಿದ್ದರೆ ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೂ ಕೂಡ ಖರ್ಚಿಗೆ ಹಣ ಇರ್ತಿರಲಿಲ್ಲ. ಯಾವುದೂ ಕೂಡ ದುಡ್ಡಿನ ವ್ಯವಸ್ಥೆಯಲ್ಲಿ ಹರಕೆ ಅಥವಾ ದಕ್ಷಿಣ ಯಾವುದೂ ಇಲ್ಲಿ ಬೀಳ್ತಿರಲಿಲ್ಲ. ಇದಕ್ಕೆಲ್ಲ ಕಾರಣಕರ್ತರಾದಂಥ ದೇವಸ್ಥಾನ ಸಮಿತಿ ಅಧ್ಯಕ್ಷರ ಯದಿಸನವರು ಹಾಗೂ ಪ್ರತಿ ವಾರ್ಷಿಕ ಜಾತ್ರೋತ್ಸವದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮಾಡ್ತಾಯಿದ್ರು. ಬಹುಶಃ ಅವರಿಗೆ ಅದು ಕಲಿಸಿದ ಪಾಠ ಇರಬಹುದು. ನಮ್ಮ ಹಿರಿಯರು ಮಾರ್ಗದರ್ಶಿ ಆಗುವಂಥ ಸೀತಾರಾಮಣ್ಣನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ. ಇವತ್ತು ಸೀತಣ್ಣ ಸುಮಾರು ಮಾತಾಡಿದರು. ಬಹುಶಃ ನಾನು ಮೊದಲು ಹೇಳುವುದೆಂದರೆ ಈ ಒಂದು ಕಾರ್ಯಕ್ರಮವನ್ನು ನಾನು ಸುಮಾರು 2004ನೇ ಇಸವಿಯಲ್ಲಿ ನಾನು ಕೂಡ ಒಳಕಳಮ್ಮ ಭಜನಾ ಮಂದಿರ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಭಜನಾ ಕಮ್ಮಟ ಅಂತ ಒಂದು ಮಾಡಿದರು. ನಮ್ಮ ಕಡೆಯಿಂದ ಇಬ್ಬರನ್ನು ಭಜನಾ ತರಬೇತಿಗಾಗಿ ಕರೆಸಿಕೊಂಡಿದ್ದರು. ಕೊನೆಯ ದಿವಸದಲ್ಲಿ ಭಜನಾ ಕಮ್ಮಟದಾಗಿತ್ತು. ನಾವು ಕಮಿಟಿಯವರು ಅಲ್ಲಿ ಹೋಗಿದ್ದೇವೆ. ಅದೇ ರೀತಿಯ ಒಂದು ವಾತಾವರಣ ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ಒಂದನೇದಾಗಿ. ಎರಡನೇದಾಗಿ ಇವತ್ತು ಜಗತ್ತಿನಾದ್ಯಂತ ಹರಹರ ಮಹಾದೇವ ಜೈ ಶ್ರೀರಾಮ್ ಎನ್ನುವಂಥ ಒಂದು ಘೋಷಣೆಗಳು ಕೂಗುತ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಇದೊಂದು ಕಾರ್ಯಕ್ರಮ ಖಂಡಿತ ಐತಿಹಾಸಿಕವೇ. ಇನ್ನೇನು ಕೆಲವೇ ದಿನಗಳಲ್ಲಿ 7-8 ದಿವಸದಲ್ಲಿ ಭಾರತದ ಈಗ ತಾನೇ ಸೀತಾರಾಮಣ್ಣ ಹೇಳಿದರು 500 ವರ್ಷಗಳ ಹಿಂದಿನಿಂದ ನಾಶವಾದಂಥ ಒಂದು ಮಂದಿರವನ್ನು ಇವತ್ತು ಕಟ್ತಾ ಇದ್ದಾರೆ. 22ನೇ ತಾರೀಕಿಗೆ ರಾಮನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಅಂತ ನಮಗೆ ಇಲ್ಲಿ ಕಾಣಬಹುದು. ಈಗಾಗಲೇ ಹೇಳಿದರು 500 ವರ್ಷಗಳವರೆಗೆ ನಮ್ಮ ಹಿರಿಯರು ಕಾದು ಕುಳಿತರು. ಹೌದು, ತಾಳ್ಮೆಯವರು ನಮ್ಮ ಹಿಂದೂ ಸಮಾಜದವರು, ನಮ್ಮ ಹಿರಿಯರು, ನಮ್ಮ ಅಜ್ಜನವರು, ಪಿಜ್ಜನವರು, ನಮ್ಮ ಅಪ್ಪಂದಿರೆಲ್ಲ ತಾಳ್ಮೆಯಿಂದ ಕಾದು ಕುಳಿತರು. ಶ್ರೀರಾಮನ ಒಬ್ಬ ಭಕ್ತ ಇವತ್ತು ಹನುಮಾನ್ ಇಲ್ಲಿ ನಮ್ಮ ದೇಶದ ಒಬ್ಬ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರ ಭಕ್ತಿಯ ಪರಮ ಕಾಷ್ಠೆಯಿಂದ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಅಲ್ಲಿ ಆಗ್ತಾ ಇದೆ. ಹಾಗೆಯೇ ಹಿಂದೆ ಸುಮಾರು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಹೇಳಿದರು, ಬಲಿಷ್ಠ ಮಾಂಸಖಂಡ ಇರುವಂಥ ಕಬ್ಬಿಣದ ನರಮಂಡಲ ಇರುವಂಥ ಯುವಕರನ್ನು ಕೊಡಿ ಅಂತ ಸ್ವಾಮಿ ವಿವೇಕಾನಂದ ಹೇಳಿದರು. ಅದರಲ್ಲಿ ಒಬ್ಬ ಯುವಕನಾಗಿದ್ದು, ಹಿರಿಯರಾಗಿದ್ದರೂ ಯುವಕನ ಒಂದು ಉತ್ಸಾಹದಿಂದ ಕೆಲಸ ಮಾಡುವಂಥ ಒಬ್ಬ ದೇಶದ ನಾಯಕ ಇರುವುದರಿಂದ ಇವತ್ತು 22ನೇ ತಾರೀಕಿನಂದು ನಮ್ಮ ಹಿಂದೂ ದೇಶದಲ್ಲಿ ಹಿಂದೂ ಭಕ್ತ ದೇವರಾದಂಥ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯಲ್ಲಿ ಆಗ್ತಾ ಉಂಟು. ಐತಿಹಾಸಿಕವಾದ ದಿನ. ಇವತ್ತು ನಮ್ಮವರೇ ಆದಂಥ ನಮ್ಮ ಹಿಂದೂಗಳೇ ಆದಂಥ ಕೆಲವು ಅದರ ಬಗ್ಗೆ ಪರ ವಿರೋಧ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಮ್ಮ ಹಿರಿಯ ಸಂಸದರೊಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ಪರ ವಿರೋಧ ಚರ್ಚೆ ಇವತ್ತು ಆಗ್ತಾ ಉಂಟು. ನಾವು ಕೂಡ ಅನಂತಕುಮಾರ್ ಹೆಗಡೆ ಅವರ ಪರವಾಗಿಯೇ ಮಾತಾಡ್ತಿದ್ದೇವೆ. ಯಾಕೆಂದರೆ ಖಂಡಿತ ಯಾರು ಇದರ ಬಗ್ಗೆ ವಿರೋಧ ಮಾತನಾದ ವ್ಯಕ್ತಿ ಯಾರು ಇದ್ದರೂ ಕೂಡ ಖಂಡಿತ ಆ 100 ಯುವಕರೇನಿದ್ದಾರೆ ಅವರನ್ನು ಕೂಡ ಇವತ್ತು ನಿರ್ಮಾಣ ಮಾಡಲಿಕ್ಕೆ ತಯಾರಾಗಿದ್ದಾರೆ. ನಮ್ಮ ಮಧ್ಯದಲ್ಲಿ ಕೂಡ ಇದ್ದಾರೆ. ಅಂಥ ಒಂದು ಸನ್ನಿವೇಶವನ್ನು ನಾವು ಇನ್ನು ಮುಂದೆ ಕೂಡ ಇವತ್ತು ಏನು ಈ ಭಜನಾ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ, ಭಜಕರಾಗಿ ಪಾಲ್ಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳನ್ನು ಆ ರೀತಿಯ ಯುವಕರಾಗಿ ರೀತಿಯ ದೇಶ ಕಟ್ಟುವ ಪ್ರಜೆಗಳಾಗಿ ನಾವು ರೂಪಿಸಿಕೊಳ್ಳಲಿಕ್ಕೆ ಇದೊಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಹಾಗೆ ತಮ್ಮೆಲ್ಲರನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಒಂದು ಏನು ಈ ಭಕ್ತಿಯ ಭಜನೆ ಇರಬಹುದು ಅಥವಾ ನಮ್ಮೆಲ್ಲ ಹಿಂದುತ್ವದ ಕಾರ್ಯಕ್ರಮ ಇರ್ಬೋದು
ನಾವೆಲ್ಲ ಭಾಗಿಗಳಾಗಿ ನಮ್ಮ ಶಕ್ತಿಯನ್ನು ರೂಪಿಸುವಲ್ಲಿ, ನಮ್ಮ ಶಕ್ತಿಯನ್ನು ತೋರಿಸುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ಆಶಾದಾಯಕವನ್ನು ಹೊಂದುತ್ತಾ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ತಮಗೆಲ್ಲರೂ ಮತ್ತೊಮ್ಮೆ ವಂದನೆ ಮಾಡುತ್ತಾ ನನ್ನ ಮಾತಿಗಾಗಿ ವಂದಿಸುತ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಶ್ರೀರಾಮ್. ಅಧ್ಯಕ್ಷೆ ನುಡಿಯಲ್ಲಿ ನಮ್ಮ ದೇವಸ್ಥಾನದ ಪರಿಸ್ಥಿತಿ ಹಾಗೂ ನಾವು ಹೇಗೆ ಮುಂದೆ ಜಾಗೃತ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನುಡಿಗಳು ನೀಡಿದಂಥ ಶ್ರೀಯುತ ಶೀನಪ್ಪಗೌಡ ಒಳಕಡಮ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇವೆ. ಅದೇ ರೀತಿ ಮುಂದೆ ಒಂದು ವಿಶಿಷ್ಟ ಘಟ್ಟಕ್ಕೆ ನಾವು ಕಾಲಿಡ್ತಿದ್ದೇವೆ. ಅಂದರೆ ಮುಂದಿನ ವರ್ಷಗಳಲ್ಲಿ ಇಂತಹ ಭಜನೋತ್ಸವವನ್ನು ನಡೆಸುವಂಥ ಭಾಗ್ಯ ಹಳೆನೇರಿಂಕಿ ಮತ್ತು ಮರ್ದಾಳ ಗ್ರಾಮದವರಿಗೆ ಸಿಕ್ಕಿದೆ. ಅವರಿಗೆ ನಮ್ಮ ಈ ಒಂದು ಭಜನಾ ಪರಿಷತ್ತಿನ ವತಿಯಿಂದ ಕಳಶ ಹಸ್ತಾಂತರ ಮಾಡುವಂಥ ಒಂದು ವಿನೂತನವಾದಂಥ ನಮ್ಮ ಧಾರ್ಮಿಕ ಸಂಸ್ಕೃತಿಯನ್ನು ಇಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಅದನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ಈಗ ಮುಂದುವರಿಸ್ತಾ ಇದ್ದೇವೆ. ಇದಕ್ಕಾಗಿ ಹಳೆನೇರಿಂಕಿ ಗ್ರಾಮದ ಪ್ರಮುಖರು ಮತ್ತು ಮರ್ದಾಳ ಗ್ರಾಮದ ಪ್ರಮುಖರು ಸುನೀತ್ರಾಜ್ ಶೆಟ್ಟಿ, ನಮ್ಮ ನಿಕಟಪೂರ್ವ ಸದಾಶಿವ ದೇವಸ್ಥಾನದ ಅಧ್ಯಕ್ಷರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸುನೀತ್ರಾಜ್ ಶೆಟ್ಟಿ, ಬಂತೆಜಾಳ್, ಆರವಾರ, ತಾವುಗಳು ಎಲ್ಲಿದ್ದರೂ ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಹಳೆನೇರಿಂಕಿ ಗ್ರಾಮದ ಪ್ರಮುಖರು ಹಾಗೂ ಮರ್ದಾಳ ಗ್ರಾಮದ ಪ್ರಮುಖರು ವೇದಿಕೆಗೆ ಬಂದು ನಮ್ಮ ಕಳಶ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಅದನ್ನು ತಾವುಗಳು ಸ್ವೀಕರಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಹಳೆನೇರಿಂಕಿ ಭಜನಾ ಮಂದಿರದ ಅಧ್ಯಕ್ಷರಾದ ಚರಣ್, ನಿಕಟಪೂರ್ವ ಅಧ್ಯಕ್ಷರಾದ ಆನಂದ್ ಎತ್ತರಪಡ್ತು ಹಾಗೂ ಹಳೆನೇರಿಂಕಿಯ ಪ್ರಮುಖರೆಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಕಲಶ ಸ್ವೀಕರಿಸಲಿಕ್ಕಿರುವವರು ದಯವಿಟ್ಟು ಬೇಗ ಬರಬೇಕು, ವೇದಿಕೆಗೆ ಬರಬೇಕು. ಸಾಮಾನ್ಯವಾಗಿ ಸಮ್ಮೇಳನಗಳನ್ನು ನಡೆಸುವಾಗ ಮುಂದಿನ ವರ್ಷದ ಸಮ್ಮೇಳನ ಎಲ್ಲಿ ನಡೆಸುವುದು ಎನ್ನುವಂಥ ಧ್ವಜ ಹಸ್ತಾಂತರಿಸುವ ಮೂಲಕ ಇದನ್ನು ನೆರವೇರಿಸ್ತಾರೆ. ನಾವು ಇಲ್ಲಿ ಕಲಶವನ್ನು ಹಸ್ತಾಂತರಿಸುವ ಮೂಲಕ ಬರುವ ವರ್ಷದ ಭಜನೋತ್ಸವದ ಕಾರ್ಯಕ್ರಮ ಇದೇ ರೀತಿಯ ಬಹಳ ವ್ಯವಸ್ಥಿತವಾದಂಥ ಭಜನೋತ್ಸವವನ್ನು ನಡೆಸಿಕೊಡ್ಲಿಕ್ಕಿರುವವರು ನಮ್ಮ ಕಡಬ ತಾಲೂಕಿನಲ್ಲಿ ಹಳೆನೇರಿಂಕಿ ಗ್ರಾಮದವರು ಮತ್ತು ಮರ್ದಾಳ ಗ್ರಾಮದವರು ಮುಖಂಡರು ಇವತ್ತು ಕಲಶವನ್ನು ಸ್ವೀಕರಿಸ್ತಾ ಇದ್ದಾರೆ. ವೇದಿಕೆಯ ಗಣ್ಯಮಾನ್ಯ ಅತಿಥಿಗಳು ಅಧಿಕೃತವಾಗಿ ಕಲಶವನ್ನು ಹಸ್ತಾಂತರಿಸುವ ಮೂಲಕ ಮುಂದಿನ ವರ್ಷದ ಭಜನೋತ್ಸವದ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ. ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಒಂದು ಮಾದರಿಯ ಭಜನೋತ್ಸವವನ್ನು ಮರ್ದಾಳದ ಭಜಕರು ಮಾಡಲಿಕ್ಕಿದ್ದಾರೆ. ಮಾಲಿಂಗೇಶ್ವರ ದೇವಸ್ಥಾನದ ಮುಖಂಡರು ಇವತ್ತು ಕಲಶವನ್ನು ಸ್ವೀಕರಿಸಿದ್ದಾರೆ. ಹಳೆನೇರಿಂಕಿ ಭಜನಾ ಮಂಡಳಿಯ ಮುಖಂಡರು ದಯವಿಟ್ಟು ವೇದಿಕೆ ಬರಬೇಕು. ಹಳೆನೇರಿಂಕಿ ಭಜನಾ ಮಂಡಳಿಯ ಹಳೆನೇರಿಂಕಿ ಮರ್ದಾಳದ ಮಾಲಿಂಗೇಶ್ವರ ದೇವಸ್ಥಾನದ ಧನ್ಯವಾದಗಳು. ಮುಂದಿನ ವರ್ಷ ತುಂಬಾ ವ್ಯವಸ್ಥಿತವಾಗಿ ಹಳೆನೇರಿಂಕಿಯ ಮುಖಂಡರು ದಯವಿಟ್ಟು ಬನ್ನಿ, ಬೇಗ ಬರಬೇಕು. ಭಜನಾ ತಂಡ ಇದೆ, ತಂಡದವರು ಈ ಜವಾಬ್ದಾರಿಯನ್ನು ಸ್ವೀಕರಿಸಬೇಕು. ಬೇಗ ಬನ್ನಿ, ದಯವಿಟ್ಟು ಬೇಗ ಬನ್ನಿ, ದಯವಿಟ್ಟು ಬೇಗ ಬನ್ನಿ. ಹಲೋ, ಪೂರ್ಣಿಮಾ ಇರಿಂಜ ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಇನ್ನೂ ಕೂಡ ಯಾರಾದರೂ ಪ್ರಮುಖರಿದ್ದರೆ ವೇದಿಕೆ ಬಂದು ನಮ್ಮ ಹಸ್ತಾಂತರದಲ್ಲಿ ಭಾಗಿಯಾಗಬೇಕಂತ ವಿನಂತಿಯನ್ನು ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಧಾರ್ಮಿಕ ಸಂಸ್ಕೃತಿಯನ್ನು ಬೆಳೆಸುವಂಥ ರೀತಿಯಲ್ಲಿ ಭಜನೋತ್ಸವವನ್ನು ದಯವಿಟ್ಟು
ಎರಡೂ ಗ್ರಾಮದವರಿಗೂ ಕೂಡ ಹಳನೇರಂಕಿ ಮತ್ತು ಮರ್ದಾಲ ಗ್ರಾಮದವರಿಗೆ ಇದಕ್ಕಿಂತ ವಿಜೃಂಭಣೆಯಿಂದ ಈ ಭಜನೋತ್ಸವವನ್ನು ನಡೆಸುವಂಥ ಅವಕಾಶವನ್ನು ಆ ದೇವರು ಕರುಣಿಸಲಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದೆ ಒಂದು ಪ್ರಮುಖ ಘಟ್ಟಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕತ್ವವನ್ನು ಪಡ್ಕೊಂಡವರಿಗೆ ನಮ್ಮ ಭಜನಾ ಪರಿಷತ್ ವತಿಯಿಂದ ಸಣ್ಣ ಮಟ್ಟದ ಗೌರವಾರ್ಪಣೆಯನ್ನು ಮಾಡ್ತಾಯಿದ್ದೇವೆ. ಇದನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಾಯಿದ್ದೇವೆ. ನಾವು ಪ್ರಮುಖ ಪ್ರಾಯೋಜಕರನ್ನು ವೇದಿಕೆಗೆ ಕರೀತಾ ಇದ್ದೇವೆ. ಅವರು ಬಂದು ತಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಯನ್ನು ಮಾಡುತ್ತಾ ಪ್ರಾರಂಭದಲ್ಲಿ ಇವತ್ತಿನ ಚೆಂಡೆಯ ಪ್ರಾಯೋಜಕತ್ವವನ್ನು ಚೆಂಡೆಯ ಕರತಾಡನದ ಪ್ರಾಯೋಜಕವನ್ನು ಪಡೆದವರು ಶ್ರೀ ಅಖಿಲ್ ಪೂಜಾ ದಂಪತಿಗಳು ಆನೆಗುಂಡಿ. ಇವರು ಬಂದು ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಬೇಕು. ಅಖಿಲ್ ಪೂಜಾ ದಂಪತಿಗಳು ಆನೆಗುಂಡಿ ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವವರು. ತಾವು ದಯವಿಟ್ಟು ಬಂದು ವೇದಿಕೆಯಲ್ಲಿ ನಮ್ಮ ಈ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನದ್ದು ಉಪಹಾರ ಧ್ವನಿ ಬೆಳಕು ವೇದಿಕೆ ಪ್ರಚಾರ. ಇದಕ್ಕೆ ಸಂಬಂಧಪಟ್ಟು ಉಮೇಶ್ ಮಮತಾ ಪಲ್ಲಡ್ಕಪಟ್ಟೆ ತಾವು ದಯವಿಟ್ಟು ಎಲ್ಲಿದ್ದರೂ ಬರಬೇಕು. ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಕೊಯ್ಲಾ ಇದರ ಪ್ರಮುಖರು ಯಾರಿದ್ದರೆ ಬಂದು ಸ್ವೀಕಾರ ಮಾಡಬೇಕು. ಇಲ್ಲಾಂದರೆ ದಿನೇಶ್ ಪಲ್ಲಡ್ಕಪಟ್ಟೆ ಮನೆಯವರು ಯಾರಾದಿದ್ದರೂ ಬಂದು ಇಲ್ಲಿ ಸ್ವೀಕಾರ ಮಾಡಬಹುದು. ದಯವಿಟ್ಟು ಆದಷ್ಟು ಬೇಗ ಬಂದು ಇದನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯಾನಂದ ದಾಸ್ ಪಾಣಿಗ ಅಥವಾ ವಾಸುದೇವ ಕೆಮ್ಮಾರ ತಾವು ದಯವಿಟ್ಟು ಬಂದು ನಮ್ಮ ಈ ಚಿರು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಹರೀಶ್ ರಕ್ಷಾ ಪರಂಗಾಜೆ ವಾಸುದೇವ ಕೆಮ್ಮಾರವರು ಅದನ್ನು ಎಲ್ಲ ಅತಿಥಿ ಗಣ್ಯರವರಿಗೆ ನೀಡಿ ಸಹಕರಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಾಸುದೇವ ಕೆಮ್ಮಾರವರು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಮುಂದೆ ಹರೀಶ್ ರಕ್ಷಾ ಪಲ್ಲಡ್ಕ ಪ್ರದೀಪ್ ಕೆಮ್ಮರ ಅಥವಾ ಅವರ ಮನೆಯವರು ಯಾರಾದಿದ್ದರೆ ಬಂದು ಸ್ವೀಕಾರವನ್ನು ಮಾಡಬೇಕು. ಉಮೇಶ್ ಮಮತಾ ಅವರ ಮನೆಯವರು ಬಂದು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಜಯಪ್ರಕಾಶ್ ಕಡಂಬ್ಯಾಳು, ನಾಗೇಶ್ ಕಡಂಬ್ಯಾಳು, ವಂಶಿ ಡಾಟರ್ ಆಫ್ ನಿವೇದಿತಾ ಚಿದಾನಂದ ಪಾಣ್ಯಾಳು, ತಾವು ದಯವಿಟ್ಟು ಹೋಗಿ ಸ್ವೀಕಾರವನ್ನು ಮಾಡಬಹುದು. ಮುಂದೆ ನಳಿನಿ ಸಂಜೀವಗೌಡ ಕಾಯರಟ್ಟ, ತಾರಾ ಶ್ರೀನಿವಾಸಗೌಡ ಪಲ್ಲಡ್ಕಪಟ್ಟೆ, ಅದೇ ರೀತಿ ರಾಘವಗೌಡ ಆನೆಗುಂಡಿ, ಪುರಂದರಗೌಡ ದೇವಗಿರಿ ಪಲ್ಲಡ್ಕಪಟ್ಟೆ, ಶ್ರೀ ವಿನಾಯಕ ಈವೆಂಟ್ಸ್ ಕೇದಗದಡಿ ಇವರು ಇವತ್ತಿನ ವೇದಿಕೆಯ ಸಂಪೂರ್ಣ ಅಲಂಕಾರದ ವ್ಯವಸ್ಥೆಯನ್ನು ವಹಿಸಿಕೊಂಡವರು. ಇದರ ಪ್ರಮುಖರಾಗಿರುವಂಥ ಸುದರ್ಶನ್ ಕೆ ಹೋಗಿ ಮಹೇಶ್ ಕೆ, ದಿನೇಶ್ ಕೆ, ಶ್ರೀ ವಿನಾಯಕ ಈವೆಂಟ್ಸ್ ಕೇದಗದಡಿ ಇದರ ಪ್ರಮುಖರಾಗಿರುವಂಥ ಸುದರ್ಶನ್ ಕೆ, ಮಹೇಶ್ ಕೆ, ದಿನೇಶ್ ಕೆ ಯಾರು ಹೆಸರು ಹೇಳಿದವರು ತಯಾರಿದ್ದೀರೋ ಬಂದು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಒಂದು ವೇಳೆ ಯಾರಾದರೂ ಬರಲಿಕ್ಕೆ ಬಾಕಿ ಇದ್ದವರು ಮುಂದೆ ಬಂದು ಇದನ್ನು ಸ್ವೀಕಾರವನ್ನು ಮಾಡಬಹುದು. ಅಖಿಲ್ ಪೂಂಜ ದಂಪತಿಗಳಿದ್ದರೆ ಬರಬಹುದು. ಆಯ್ತಾ? ಓಕೆ. ದಯವಿಟ್ಟು ಇನ್ನು ಪಡ್ಕೊಳ್ಳಿಕ್ಕೆ ಬಾಕಿ ಇರುವವರು, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಲೈವ್ ನ್ಯೂಸ್ ಪುತ್ತೂರು ಇದರ ಪ್ರಾಯೋಜಕತ್ವವನ್ನು ಪಡೆದವರು ನಮ್ಮ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಹಾಗೂ ಅಭಿವೃದ್ಧಿ ಸಮಿತಿಯ ಸದಸ್ಯರಿಂದ ಇದರಲ್ಲಿ ಯಾರಾದರೂ ಪ್ರಮುಖರು ಪಡ್ಕೊಳ್ಳುವಂಥ ಇದನ್ನು ಬೇಕಾದರೆ ನಮ್ಮ ಅಧ್ಯಕ್ಷರೇ ಇವತ್ತು ಪಡ್ಕೊಳ್ಬೋದು.
ಯಾರ್ದಾದ್ರೂ ಬಾಕಿಯಾಗಿದ್ದರೆ ಮುಂದೆ ಬಂದು ವೇದಿಕೆಯಿಂದ ಈ ಕಿರು ಕಾಣಿಕೆಯನ್ನು ತಾವು ಪಡ್ಕೊಳ್ಬೋದು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದೆ ಈಗಾಗಲೇ ನಮ್ಮ ಭಜನೋತ್ಸವ ತಂಡದ ಪ್ರಮುಖರಿಗೆ ಮತ್ತು ಭಜನಾ ತಂಡಕ್ಕೆ ಗೌರವಾರ್ಪಣೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲ ತಂಡದವರು ಇಲ್ಲಿ ನಮ್ಮ ಇದರ ವ್ಯವಸ್ಥೆಯನ್ನು ಪ್ರಕಾಶ್ ಕೆಮ್ಮರ್ ಅವರು ಮುಂದುವರಿಸಲಿಕ್ಕಿದ್ದಾರೆ. ಇವರು ಹೆಸರು ಕೂಗಿದ ಹಾಗೆ ಬಂದು ಸಾಲಿನ ನಮ್ಮ ತಮ್ಮ ತಂಡದೊಂದಿಗೆ ಬಂದು ಸ್ವೀಕಾರ ಮಾಡಬೇಕಂತ ಎಲ್ಲ ಭಜನಾ ತಂಡದ ಪ್ರಮುಖರು ಹಾಗೂ ಭಜನಾರ್ಥಿಗಳಿಂದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹೌದು, ಕೃತಜ್ಞತೆಗಳು ಪರಮೇಶ್ವರಿಗೆ. ಈಗಾಗಲೇ ಸುಮಾರು 60ರಿಂದ 70ರಷ್ಟು ಭಜನಾ ತಂಡಗಳು ಇವತ್ತಿನ ಈ ಭಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮಗೆಲ್ಲರನ್ನ ಈ ಸಂದರ್ಭದಲ್ಲಿ ಗುರುತಿಸುವಂಥದ್ದು, ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ತಂಡದ ಹೆಸರನ್ನು ಮತ್ತು ಅದರ ಪ್ರಮುಖರ ಹೆಸರನ್ನು ನಾವು ಇಲ್ಲಿ ಹೇಳ್ತೇವೆ. ದಯವಿಟ್ಟು ನೀವೆಲ್ಲ ತಂಡದ ಸದಸ್ಯರ ಸಹಿತವಾಗಿ ಬಂದು ನಮ್ಮ ಒಂದು ದಯವಿಟ್ಟು ಅಲ್ಲಿ ಕೂತ್ಕೊಳ್ಳಿ. ದೇವಸ್ಥಾನದಲ್ಲಿ ಸಂಕ್ರಾಂತಿ ಪ್ರಯುಕ್ತ ದುರ್ಗಾ ಪೂಜೆ ಆಗ್ತಾ ಇದೆ, ಸಂಕ್ರಾಂತಿ ಪೂಜೆ ಆಗ್ತಾ ಇದೆ. ಈಗಾಗಲೇ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಅನ್ನಪ್ರಸಾದ ಕೆಲವೇ ಹೊತ್ತಲ್ಲಿ ನಮ್ಮ ಇಲ್ಲಿ ಬಂದು ತಲುಪಲಿಕ್ಕಿದೆ. ಎಲ್ಲರೂ ನಾವು ಅನ್ನಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಎಲ್ಲರಿಗೂ ಅನ್ನಪ್ರಸಾದ ಆದ ನಂತರ ನಾವೆಲ್ಲರಿಗೂ ನಮ್ಮ ನಮ್ಮ ಮನೆಗಳಿಗೆ ತೆರಳೋಣ. ಈಗ ಭಜನಾ ತಂಡಗಳು, ನಾನು ಪಟ್ಟಿ ಹೆಸರನ್ನು ಓದುತ್ತೇನೆ. ಪ್ರಮುಖರ ಸಹಿತ ಬಂದು ತಂಡದ ಎಲ್ಲ ಸದಸ್ಯರು ನಮ್ಮ ಒಂದು ಕಿರು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಾಮೂಹಿಕವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಭಜನಾ ತಂಡಗಳಿಗೆ, ತರಬೇತಿ ಕೊಟ್ಟಂಥ ಪ್ರಮುಖರಿಗೆ ಅಥವಾ ವ್ಯವಸ್ಥಾಪಕರಿಗೆ ಗೌರವಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತಿದ್ದೇನೆ. ಮೊದಲನೇದಾಗಿ ಮಾಲಿಂಗೇಶ್ವರ ಭಜನಾ ಮಂಡಳಿ ಮರ್ದಾಳ ಪ್ರಮುಖರು ಸತೀಶ್ ಚಂದ್ರ, 2 ತಂಡ 21 ಜನ ಸದಸ್ಯರಿದ್ದಾರೆ. ಮಾಲಿಂಗೇಶ್ವರ ಭಜನಾ ಮಂಡಳಿ ಮರ್ದಾಳ, ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಮುಂದಿನ ತಂಡ ಶಾರದಾ ಮಹಿಳಾ ಭಜನಾ ಮಂಡಳಿ ಕುಂತೂರು. ಮುಂದಿನ ತಂಡ ಸಿದ್ಧ ಆಗಿರಬೇಕು. ಶಾರದಾ ಭಜನಾ ಮಂಡಳಿ ಕುಂತೂರು ಪ್ರಮುಖರು ಗಂಗಾರತ್ನ ಮತ್ತು ತಂಡ, ದಯವಿಟ್ಟು ಸಿದ್ಧರಾಗಿರಬೇಕು. 25 ಜನರ 2 ತಂಡ. ಈಗ ವೇದಿಕೆ ಬರುತ್ತಿರುವಂಥ ತಂಡ ಮಾಲಿಂಗೇಶ್ವರ ಭಜನಾ ಮಂಡಳಿ ಮರ್ದಾಳ, ಪ್ರಮುಖರು ಸತೀಶ್ ಚಂದ್ರ ಮತ್ತು ತಂಡ. ಪ್ರಮುಖರಿಗೆ ಶಾಲನ್ನು ಓದಿಸಿ ತಂಡಕ್ಕೆ ಸಾಮೂಹಿಕವಾಗಿ ಒಂದು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ನಮ್ಮ ಒಂದು ಕಿರು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಸದಾಶಿವ ಭಜನಾ ಪರಿಷತ್ ಕೊಯ್ಲಾ ಹಾಗೂ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನದ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅಭಿನಂದನೆಗಳು ಮರ್ದಾಳದ ಮಾಲಿಂಗೇಶ್ವರ ಭಜನಾ ಮಂಡಳಿಗೆ. ಮುಂದೆ ಶಾರದಾ ಮಹಿಳಾ ಭಜನಾ ಮಂಡಳಿ ಕೊಂತೂರು, 25 ಸದಸ್ಯರನ್ನೊಳಗೊಂಡ 2 ತಂಡ. ಪ್ರಮುಖರು ಗಂಗರತ್ನ ಅವರ ನೇತೃತ್ವದಲ್ಲಿರುವಂಥ ಶ್ರೀ ಶಾರದಾ ಮಹಿಳಾ ಭಜನಾ ಮಂಡಳಿ ಕೊಂತೂರು, 25 ಸದಸ್ಯರ ಮಕ್ಕಳನ್ನೊಳಗೊಂಡ ತಂಡ. ಮುಂದಿನ ತಂಡ ಮಂಜುಶ್ರೀ ಭಜನಾ ಮಂಡಳಿ ಶಿವನಗರ ಹಿರೇಬಂಡಾಡಿ, ಚಂದ್ರಶೇಖರ್ ಸುರುಳಿ ಮತ್ತು ನೇತೃತ್ವ ತಂಡ 8 ಜನರ ತಂಡ. ಮಂಜುಶ್ರೀ ಭಜನಾ ಮಂಡಳಿ ಶಿವನಗರ ಹಿರೇಬಂಡಾಡಿ, ಚಂದ್ರಶೇಖರ್ ಸೂರುಳಿ ಇವರ ನೇತೃತ್ವ ತಂಡ. ದಯವಿಟ್ಟು ವೇದಿಕೆ ಸಮೀಪ ಬರಬೇಕು. ಈಗ ವೇದಿಕೆಯಲ್ಲಿರುವಂಥ ತಂಡ ಶ್ರೀ ಶಾರದಾ ಭಜನಾ ಮಂಡಳಿ ಕೊಂತೂರು, ಶ್ರೀಮತಿ ಗಂಗಾರತ್ನ ಇವರ ನೇತೃತ್ವದ ತಂಡ. ಎಲ್ಲರಿಗೂ ವೇದಿಕೆಯಲ್ಲಿರುವ ಅಭಿನಂದನೆಗಳು ಶಾರದಾ ಮಹಿಳಾ ಭಜನಾ ತಂಡಕ್ಕೆ. ಮುಂದಿನ ತಂಡ ಮಂಜುಶ್ರೀ ಭಜನಾ ಮಂಡಳಿ ಶಿವನಗರ ಹಿರೇಬಂಡಾಡಿ. ತದನಂತರ ಮಂಜುಶ್ರೀ ಭಜನಾ ಮಂಡಳಿ ಶಿವನಗರ ಹಿರೇಬಂಡಾಡಿ ಕಸ್ತೂರಿ ಜನ್ನಾಳ ಇವರ ನೇತೃತ್ವ ತಂಡ. ಕಸ್ತೂರಿ ಹೆನ್ನಾಳ ಹಿರೇಬಂಡಾಡಿ 12 ಸದಸ್ಯರ 1 ತಂಡ. ತದನಂತರ ಸುಬ್ರಹ್ಮಣ್ಯ ಭಜನಾ ಮಂಡಳಿ ರಾಮಕೃಷ್ಣ ಹೊಸಮನೆ ಇವರ ನೇತೃತ್ವದ ಹಿರೇಬಂಡಾಡಿ ತಂಡ. ಸುಮಾರು 50 ಜನರ ತಂಡ, 5 ಜನರ ತಂಡ, 5 ತಂಡ, 50 ಜನರ 5 ತಂಡ.
ಮಂಜುಶ್ರೀ ಭಜನಾ ಮಂಡಳಿ ಸೂರುಳಿ ಚಂದ್ರಶೇಖರ್ ಸೂರುಳಿ ನೇತೃತ್ವ ತಂಡ, ಅಭಿನಂದನೆಗಳು, ನಿಮಗೆ ಕೃತಜ್ಞತೆಗಳು. ಮುಂದೆ ಮಂಜುಶ್ರೀ ಭಜನಾ ಮಂಡಳಿ ಸೂರುಳಿ ಕಸ್ತೂರಿ ಹೆನ್ನಾಳ ಹಿರೇಬಂಡಾಡಿ 12 ಸದಸ್ಯರನ್ನೊಳಗೊಂಡ ತಂಡ, ಮಹಿಳಾ ಭಜನಾ ತಂಡ. ಮಂಜುಶ್ರೀ ಮಹಿಳಾ ಭಜನಾ ತಂಡ ಹಿರೇಬಂಡಾಡಿ. ಮುಂದೆ ಸುಬ್ರಹ್ಮಣ್ಯ ಭಜನಾ ಮಂಡಳಿ ರಾಮಕೃಷ್ಣ ಹೊಸಮನೆ ನೇತೃತ್ವದ ಹಿರೇಬಂಡಾಡಿಯ ತಂಡ 50 ಸದಸ್ಯರ 5 ತಂಡ, 50 ಸದಸ್ಯರನ್ನೊಳಗೊಂಡ 5 ತಂಡ. 5 ಜನ ಪ್ರಮುಖರು ಇರ್ರಿ. ಮಕ್ಕಳೆಲ್ಲ ಸಣ್ಣವರು ಕೂತ್ಕೊಳ್ಳಿ, ಸಣ್ಣವರು ಕೂತ್ಕೊಳ್ಳಿ. ಅಲ್ಲಿ ಮುಂದೆ ಮುಂದೆ ಕೂತ್ಕೊಳ್ಬಹುದು. ಸ್ವಲ್ಪ ಮುಂದೆ ನಿಂತು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ರಾಮಕೃಷ್ಣ ಬೊಸಮ್ಮನ ಇವರ ನೇತೃತ್ವದಲ್ಲಿ ಸಜ್ಜುಗೊಂಡಂತ ಸುಬ್ರಹ್ಮಣ್ಯ ಭಜನಾ ಮಂಡಳಿ ಹಿರೇಬಂಡಾಡಿ 50 ಸದಸ್ಯರನ್ನೊಳಗೊಂಡ 5 ಭಜನಾ ತಂಡ. ಮುಂದಿನ ಭಜನಾ ತಂಡ ಶ್ರೀಕೃಷ್ಣ ಬಾಲಗೋಕುಲ ಭಜನಾ ತಂಡ, ಪೂರ್ಣಿಮಾ ಹಿರಿಂಜ ಮತ್ತು ಅಕ್ಷಯ್ ಕದ್ರಾ ನೇತೃತ್ವದ ಹಳೆನೇರಿಂಕಿಯ ಭಜನಾ ತಂಡ. ಒಟ್ಟು 4 ತಂಡ, 40 ಜನರ 4 ತಂಡ. ಶ್ರೀಕೃಷ್ಣ ಬಾಲಗೋಕುಲ ಭಜನಾ ತಂಡ, ಪೂರ್ಣಿಮಾ ಹಿರಿಂಜ ಮತ್ತು ಅಕ್ಷಯ ಕದ್ರಾ ಹಳೆನೇರಿಂಕಿ 40 ಸದಸ್ಯರನ್ನೊಳಗೊಂಡ 4 ಜನರ ತಂಡ. ಸುಬ್ರಹ್ಮಣ್ಯ ಭಜನಾ ಮಂಡಳಿಯ ರಾಮಕೃಷ್ಣ ಹೊಸಮನೆ ಮತ್ತು ಎಲ್ಲ ಭಜನಾ ಸದಸ್ಯರಿಗೆ ಆತೂರು ಶ್ರೀ ಸದಾಶಿವ ಭಜನಾ ಪರಿಷತ್ನ ಪರವಾಗಿ ಪ್ರೀತಿಪೂರ್ವಕ ಹೃತ್ಪೂರ್ವಕವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರಿ, ಮುಂದಿನ ಭಜನಾ ತಂಡ ಶ್ರೀಕೃಷ್ಣ ಬಾಲಗೋಕುಲ ಭಜನಾ ತಂಡ, ಪೂರ್ಣಿಮಾ ಹಿರಿಂಜ ಮತ್ತು ಅಕ್ಷಯ್ ಕದ್ರಾ ಇವರ ನೇತೃತ್ವದ ಹಳೆನೇರಿಂಕಿಯ ಭಜನಾ ತಂಡ. 40 ಸದಸ್ಯರನ್ನೊಳಗೊಂಡ 4 ತಂಡ. ಮುಂದಿನ ತಂಡ ಸಿದ್ಧರಾಗಿರಬೇಕು. ಶ್ರೀದೇವಿ ಭಜನಾ ಮಂಡಳಿ ವರ್ನಾಡ್ಕ, ಗಂಗಾಧರ ಗೌಡ ಮತ್ತು ಜಯಪ್ರಕಾಶ್ ನೇತೃತ್ವದ ರಾಮಕುಂಜ ತಂಡ 21 ಸದಸ್ಯರನ್ನೊಳಗೊಂಡ 2 ತಂಡ. ಮುಂದಿನ ತಂಡ ಶ್ರೀದೇವಿ ಭಜನಾ ಮಂಡಳಿ ವರ್ನಾಡ್ಕದ್ದು ಸಿದ್ಧರಾಗಿರಬೇಕು. ಈಗ ಶ್ರೀಕೃಷ್ಣ ಬಾಲಗೋಕುಲ ಭಜನಾ ಮಂಡಳಿ, ಪೂರ್ಣಿಮಾ ಹಿರಿಂಜ ಮತ್ತು ಅಕ್ಷಯ್ ಕದ್ರಾ ನೇತೃತ್ವದ ಹಳೆನೇರಿಂಕಿಯ 40 ಸದಸ್ಯರನ್ನೊಳಗೊಂಡ 4 ತಂಡ. ಬನ್ನಿ ಮಕ್ಕಳೆಲ್ಲರೂ ಕೂಡ ಮುಂದೆ ಕೂತ್ಕೊಳ್ಬೇಕು. ಶ್ರೀಕೃಷ್ಣ ಬಾಲಗೋಕುಲ ಭಜನಾ ಮಂಡಳಿ ಹಳೆನೇರಿಂಕಿ 40 ಸದಸ್ಯರನ್ನೊಳಗೊಂಡ ಪೂರ್ಣಿಮಾ ಹಿರಿಂಜ ಮತ್ತು ಅಕ್ಷಯ್ ಕದ್ರಾ ನೇತೃತ್ವ ತಂಡ. ಎಲ್ಲರೂ ಕೂತ್ಕೊಳ್ಳಿ ಅಲ್ಲಿ ಆದಷ್ಟು ಬೇಗ. ಗಂಗಾಧರ ಗೌಡ ಮತ್ತು ಜಯಪ್ರಕಾಶ್ ನೇತೃತ್ವದ ಶ್ರೀದೇವಿ ಭಜನಾ ಮಂಡಳಿ ವರ್ನಾಡ್ಕ ರಾಮಕುಂಜ ಸಿದ್ಧಗೊಂಡಿದೆ ಅಂತ ಭಾವಿಸ್ತೇನೆ. ಎಸ್, ವೇದಿಕೆಯಲ್ಲಿರುವ ತಂಡ ಶ್ರೀಕೃಷ್ಣ ಬಾಲಗೋಕುಲ, ಪೂರ್ಣಿಮಾ ಹಿರಿಂಜ ಮತ್ತು ಅಕ್ಷಯ ಕದ್ರಾ ನೇತೃತ್ವದ ಹಳೆನೇರಿಂಕೆ ತಂಡ. ನಿಮಗಿದು ಶ್ರೀ ಸದಾಶಿವ ಭಜನಾ ಪರಿಷತ್ನ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ, ಕೃತಜ್ಞತೆಗಳು. ಅಭಿನಂದನೆಗಳು ಎಲ್ಲ ಭಜನಾ ತಂಡದ ಪ್ರಮುಖರಿಗೆ ಮತ್ತು ಸದಸ್ಯರಿಗೆ. ಮುಂದೆ ಶ್ರೀದೇವಿ ಭಜನಾ ಮಂಡಳಿ ವರ್ನಾಡ್ಕ, ಗಂಗಾಧರ ಗೌಡ ಮತ್ತು ಜಯಪ್ರಸಾದ್ ರಾಮಕುಂಜ ನೇತೃತ್ವದ 21 ಸದಸ್ಯರನ್ನೊಳಗೊಂಡ 2 ತಂಡ. ಮುಂದಿನ ತಂಡ ಸಿದ್ಧರಾಗಿರಬೇಕು. ಶಾರದಾಂಬಾ ಭಜನಾ ಮಂಡಳಿ ಶಾರದಾನಗರ ರಾಮಕುಂಜ, ರಾಮಚಂದ್ರ ಮತ್ತು ರಾಜೇಶ್ ನೇತೃತ್ವದ ತಂಡ ರಾಮಕುಂಜದ 40 ಸದಸ್ಯರನ್ನೊಳಗೊಂಡ 4 ತಂಡ. ಅವರ ಜೊತೆ ಶಿಕ್ಷಕರಾದಂಥ ಉಷಾ ಮೇಲೂರು ಶಿಕ್ಷಕಿ, ಇವರು ಕೂಡ ಜೊತೆಗಿರಬೇಕು. ಶಾರದಾಂಬಾ ಭಜನಾ ಮಂಡಳಿ ಶಾರದಾನಗರದ ರಾಮಕುಂಜದ ರಾಮಚಂದ್ರ, ರಾಜೇಶ್ ಮತ್ತು ಉಷಾ ಮೇಲೂರು ಶಿಕ್ಷಕಿಯಾದಂಥ ಉಷಾ ಮೇಲೂರು ನೇತೃತ್ವ ತಂಡ. ದಯವಿಟ್ಟು ವೇದಿಕೆಯ ಪಕ್ಕದಲ್ಲಿ ರಾಮಚಂದ್ರಣ್ಣ, ಒಂದು ನಿಮಿಷ ರಾಮಚಂದ್ರ. ಪ್ರಸ್ತುತ ವೇದಿಕೆಯಲ್ಲಿರುವಂಥ ತಂಡ ಶ್ರೀದೇವಿ ಭಜನಾ ಮಂಡಳಿ ವರ್ನಾಡ್ಕ, ಗಂಗಾಧರ ಗೌಡ ಮತ್ತು ಜಯಪ್ರಸಾದ್ ನೇತೃತ್ವದ ರಾಮಕುಂಜ ತಂಡ 21 ಸದಸ್ಯರನ್ನೊಳಗೊಂಡಂಥ 2 ತಂಡ. ಮುಂದೆ ವೇದಿಕೆ ಬರ್ತಾ ಇದ್ದಾರೆ ಶಾರದಾಂಬಾ ಭಜನಾ ಮಂಡಳಿ ಶಾರದಾನಗರದ ರಾಮಕುಂಜ ತಂಡ, ರಾಮಚಂದ್ರ, ರಾಜೇಶ್ ಮತ್ತು ಉಷಾ ಮೇಲೂರು ಶಿಕ್ಷಕಿ ಇವರ ನೇತೃತ್ವದ ರಾಮಕುಂಜದ 40 ಸದಸ್ಯರನ್ನೊಳಗೊಂಡ 4 ತಂಡ. ನಿಮಗಿದು ಸದಾಶಿವ ಭಜನಾ ಪರಿಷತ್ನ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ. ಮುಂದೆ ಸಿದ್ಧರಾಗಿರಬೇಕು ಶರವೂರು ದುರ್ಗಾಪರಮೇಶ್ವರಿ ಸಂಸ್ಕಾರ ಶಿಬಿರಾರ್ಥಿಗಳು. ಬಹಳ ಉತ್ತಮವಾದ ಹೆಸರು, ಶರವೂರು ದುರ್ಗಾಪರಮೇಶ್ವರಿ ಸಂಸ್ಕಾರ ಶಿಬಿರಾರ್ಥಿಗಳು.
ಜಯಂತ್ ವೈ ಅಲಂಕಾರ ಇವರ ನೇತೃತ್ವದ 67 ಜನರನ್ನೊಳಗೊಂಡ 6 ತಂಡ. ಪ್ರಸ್ತುತ ವೇದಿಕೆಯಲ್ಲಿರುವ ತಂಡ ಶಾರದಾ ಭಜನಾ ಮಂಡಳಿ ಶಾರದಾನಗರ ರಾಮಕುಂಜ, ರಾಮಚಂದ್ರ, ರಾಜೇಶ್ ಮತ್ತು ಉಷಾ ಮೇಲೂರು ಶಿಕ್ಷಕಿ ಇವರ ನೇತೃತ್ವದ 40 ಸದಸ್ಯರನ್ನೊಳಗೊಂಡ 4 ತಂಡ. ನಿಮಗಿದು ಮತ್ತೊಮ್ಮೆ ಸದಾಶಿವ ಭಜನಾ ಪರಿಷತ್ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು. ಮುಂದೆ ಜಯಂತ್ ವೈ ನೇತೃತ್ವದ ಶರವೂರಿನ ತಂಡ ಸಿದ್ಧರಾಗಿದೆ ಅಂತ ಭಾವಿಸ್ತೇನೆ. ಶರವೂರಿನ ತಂಡ ಜಯಂತ್ ವೈ ನೇತೃತ್ವದ ಶರವೂರಿನ ತಂಡಕ್ಕೆ ಮತ್ತೊಮ್ಮೆ ಕರೆ. ಶರವೂರು ದುರ್ಗಾ ಪರಮೇಶ್ವರಿ ಸಂಸ್ಕಾರ ಶಿಬಿರಾರ್ಥಿಗಳು. ಎಸ್, ತುರ್ತು ಕಾರ್ಯಕ್ರಮದ ನಿಮಿತ್ತ ಬೇರೆ ಕಡೆ ಹೋಗಿದ್ದಾರೆ ಅಂತ ಭಾವಿಸ್ತೇನೆ. ಮುಂದೆ ಶ್ರೀ ಪಂಚಲಿಂಗೇಶ್ವರ ಭಜನಾ ಮಂಡಳಿ ಭಜನಾ ತಂಡ ಕುದ್ಮಾರು ಜಯಂತ್ ವೈ ಇವರ ನೇತೃತ್ವದ ತಂಡ 63 ಸದಸ್ಯರನ್ನೊಳಗೊಂಡ 6 ತಂಡ. ಎಸ್, ಒಟ್ಟು ಜಯಂತ್ ವೈ ಇವರಿಗೊಂದು ನಮ್ಮೆಲ್ಲರ ಗಟ್ಟಿಯಾದ ಒಂದು ಚಪ್ಪಾಳೆಯನ್ನು ಕೊಡಬೇಕು. ಸುಮಾರು 120 ಜನರ 12 ತಂಡವನ್ನು ಕರ್ಕೊಂಡು ಬಂದಿದ್ದಾರೆ ಜಯಂತ್ ವೈ ನೇತೃತ್ವದ ತಂಡ. ಕಾರ್ಯನಿರತ ಸ್ವಲ್ಪ ಮುಂದೆ ಹೋಗಿರ್ತಾರೆ. ಮುಂದೆ ವಿಷ್ಣುಮೂರ್ತಿ ಭಜನಾ ಮಂಡಳಿ ಹಳೆನೇರಿಂಕಿ ಚರಣ್ ನೇತೃತ್ವದ 15 ಸದಸ್ಯರ ಒಂದು ತಂಡ. ವಿಷ್ಣುಮೂರ್ತಿ ಭಜನಾ ಮಂಡಳಿ ಹಳೆನೇರಿಂಕಿ ಚರಣ್ ನೇತೃತ್ವದ ತಂಡ. ಇದ್ದಾರಾ? ಎಸ್, ವಿಷ್ಣುಮೂರ್ತಿ ಭಜನಾ ಮಂಡಳಿ ಹಳೆನೇರಿಂಕಿ ಚರಣು ನೇತೃತ್ವದ 15 ಜನರ ತಂಡ. ನಿಮಗಿದು ಶ್ರೀ ಸದಾಶಿವ ಭಜನಾ ಪರಿಷತ್ ಕೊಯ್ಲ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ, ಕ್ಷಮಿಸಿ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ವಿಷ್ಣುಮೂರ್ತಿ ಭಜನಾ ಮಂಡಳಿ ಹಳೆನೇರಿಂಕಿ ತೇಜಸ್ವಿನಿ ಕಟ್ಟೆಪುಣಿಯವರ ನೇತೃತ್ವದ ತಂಡ 7 ಸದಸ್ಯರನ್ನೊಳಗೊಂಡ ಒಂದು ತಂಡ. ಹಳೆನೇರಿಂಕಿಯ ತೇಜಸ್ವಿನಿ ಕಟ್ಟೆಪುಣಿ ಇವರ ನೇತೃತ್ವದ ತಂಡ. ಮುಂದೆ ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ಆಶಾ ಎಸ್ ರೈ ನೇತೃತ್ವದ ಅಲಂಕಾರಿನ 18 ಸದಸ್ಯರನ್ನೊಳಗೊಂಡ 2 ತಂಡ. ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ಅಲಂಕಾರ ಆಶಾ ಎಸ್ ರೈ ನೇತೃತ್ವದ 18 ಸದಸ್ಯರನ್ನೊಳಗೊಂಡ 2 ತಂಡ. ಆಶಾ ಎಸ್ ರೈ ಮಾತಾಜಿ ಇವರ ನೇತೃತ್ವದ, ಕ್ಷಮಿಸಿ, ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ಅಲಂಕಾರಿನ ತಂಡ 18 ಸದಸ್ಯರನ್ನೊಳಗೊಂಡ 2 ತಂಡ. ಆಶಾ ಎಸ್ ರೈ ಮತ್ತು ಪವಿತ್ರ ಇವರ ಮುಂದಾಳತ್ವದಲ್ಲಿ ಸಿದ್ಧಗೊಂಡಿರುವಂಥ ನಮ್ಮದೇ ಪಕ್ಕದ ಭಾರತಿ ಶಾಲೆಯ ಭಜಕರು. ನಿಮಗಿದು ಶ್ರೀ ಸದಾಶಿವ ಭಜನಾ ಪರಿಷತ್ನ ಪರವಾಗಿ ಪ್ರೀತಿಪೂರ್ವಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂದೆ ಸಿದ್ಧಿವಿನಾಯಕ ಭಜನಾ ಮಂಡಳಿ ವಿನಾಯಕ ಬೆಟ್ಟ ಗೋಳಿತೊಟ್ಟು ವೆಂಕಪ್ಪಗೌಡ ಡೆಬ್ಬೆಲಿ ನೇತೃತ್ವದ ತಂಡ. ಸಿದ್ಧಿವಿನಾಯಕ ಭಜನಾ ಮಂಡಳಿ ವಿನಾಯಕ ಬೆಟ್ಟ ಗೋಳಿತೊಟ್ಟು ವೆಂಕಪ್ಪಗೌಡ ಡೆಬ್ಬೆಲಿ ನೇತೃತ್ವದ ತಂಡ. ಗೋಳಿತೊಟ್ಟಿನ ತಂಡ 20 ಜನರೊಳಗೊಂಡ 2 ತಂಡ. ಶ್ರೀ ಸಿದ್ಧಿವಿನಾಯಕ ಭಜನಾ ಮಂಡಳಿ ವಿನಾಯಕ ಬೆಟ್ಟ ಗೋಳಿತೊಟ್ಟು ವೆಂಕಪ್ಪಗೌಡ ಡೆಬ್ಬಳ್ಳಿ ನೇತೃತ್ವದ ತಂಡ 20 ಜನರನ್ನೊಳಗೊಂಡ 2 ತಂಡ. ನಿಮಗೆ ಶ್ರೀ ಸದಾಶಿವ ಭಜನಾ ಪರಿಷತ್ನ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವನಸಿರಿ ಬಂಟರ ಭಜನಾ ಮಂಡಳಿ ಕೆಮ್ಮಾರ ಹೇಮಾ ಮೋಹನ್ ಶೆಟ್ಟಿ ಕೆಮ್ಮಾರ ಇವರ ನೇತೃತ್ವದ 10 ಜನರನ್ನೊಳಗೊಂಡ ತಂಡ. ವನಸಿರಿ ಬಂಟರ ಭಜನಾ ಮಂಡಳಿ ಕೆಮ್ಮಾರ ಹೇಮಾ ಮೋಹನ್ ಶೆಟ್ಟಿ ಕೆಮ್ಮಾರ ಇವರ ನೇತೃತ್ವದ 10 ಸದಸ್ಯರನ್ನೊಳಗೊಂಡ 1 ತಂಡ. ಮುಂದೆ ಸಿದ್ಧರಾಗಿರಬೇಕು. ಗೋಳಿತೊಟ್ಟು ತಂಡದ ನಿಮಗಿದು ಮತ್ತೊಮ್ಮೆ ಸದಾಶಿವ ಭಜನಾ ಪರಿಷತ್ನ ಪರವಾಗಿ ಅಭಿನಂದನೆಗಳು. ಮುಂದೆ ವನಸಿರಿ ಬಂಟರ ಭಜನಾ ಮಂಡಳಿ ಕೆಮ್ಮಾರ ಹೇಮಾ ಮೋಹನ್ ಶೆಟ್ಟಿ ನೇತೃತ್ವದ ಕೆಮ್ಮಾರದ ತಂಡ. ನಿಮಗಿದು ಸದಾಶಿವ ಭಜನಾ ಪರಿಷತ್ನ ಪರವಾಗಿ ಅಭಿನಂದನೆಗಳು. ಮುಂದೆ ಶಾರದಾ ಭಜನಾ ಮಂಡಳಿ ಕೊಂತೂರು ಮನ್ವಿತ್ ಮತ್ತು ಧನುಶ್ರೀ ನೇತೃತ್ವದ 13 ಜನರ 2 ತಂಡ. ಪೆರಾಬೆ ಗ್ರಾಮದ ಶ್ರೀ ಶಾರದಾ ಭಜನಾ ಮಂಡಳಿ ಕೊಂತೂರು. ಮನ್ವಿತ್ ಮತ್ತು ಧನುಶ್ರೀ ಪೆರಾಬೆ 13 ಜನರನ್ನೊಳಗೊಂಡ 2 ತಂಡ. ಶ್ರೀ ಶಾರದಾ ಭಜನಾ ಮಂಡಳಿ ಕೊಂತೂರು. ದಯವಿಟ್ಟು ಬೇಗ ಬರಬೇಕು.
ಶ್ರೀ ಶಾರದಾ ಭಜನಾ ಮಂಡಳಿ ಕೊಂತೂರು ಮನ್ವಿತ್ ಮತ್ತು ಧನುಷಿ ನೇತೃತ್ವದ ಪೆರಾಬೆಯ 13 ಜನರನ್ನೊಳಗೊಂಡ 2 ತಂಡ. ಮುಂದೆ ಶಿರಾಡಿ ಭಜನಾ ತಂಡ ಕೊಯ್ಲಾ, ಶಿರಾಡಿ ಮಹಿಳಾ ಭಜನಾ ತಂಡ ಕೊಯ್ಲಾ, ಜಯಲಕ್ಷ್ಮಿ ನೇತೃತ್ವದ ಕೊಯ್ಲದ 12 ಜನರನ್ನೊಳಗೊಂಡ 1 ತಂಡ. ಶಿರಾಡಿ ಮಹಿಳಾ ಭಜನಾ ತಂಡ ಕೊಯ್ಲಾ, ಜಯಲಕ್ಷ್ಮಿ ಅವರ ನೇತೃತ್ವದ ಕೊಯ್ಲದ ತಂಡ. ಪ್ರಸ್ತುತ ವೇದಿಕೆಯಲ್ಲಿರುವ ತಂಡ ಶಾರದಾ ಭಜನಾ ಮಂಡಳಿ ಕೊಂತೂರು ಮನ್ವಿತ್ ಮತ್ತು ಧನುಷಿ ನೇತೃತ್ವ ತಂಡ. ನಿಮಗಿದು ಭಜನಾ ಪರಿಷತ್ನ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಮುಂದೆ ಶಿರಾಡಿ ಮಹಿಳಾ ಭಜನಾ ತಂಡ ಕೊಯ್ಲಾ, ಜಯಲಕ್ಷ್ಮಿ ನೇತೃತ್ವ ತಂಡ. ಶಿರಾಡಿ ಮಕ್ಕಳ ತಂಡ ಕೊಯ್ಲಾ, ರಕ್ಷಿತಾ ಮತ್ತು ನೇತೃತ್ವದ 1 ತಂಡ. 1 ನಿಮಿಷ ನಿಲ್ಲಿ. ಪ್ರಸ್ತುತ ವೇದಿಕೆಯಲ್ಲಿ ತಂಡ ಶಿರಾಡಿ ಮಹಿಳಾ ಭಜನಾ ತಂಡ ಕೊಯ್ಲಾ, ಜಯಲಕ್ಷ್ಮಿ ನೇತೃತ್ವದ ಕೊಯ್ಲದ 12 ಸದಸ್ಯರನ್ನೊಳಗೊಂಡ 1 ತಂಡ. ನಿಮಗಿದು ಕೊಯ್ಲಾ ಸದಾಶಿವ ಭಜನಾ ಪರಿಷತ್ನ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು. ಶಿರಾಡಿ ಮಕ್ಕಳ ಭಜನಾ ತಂಡ, ರಕ್ಷಿತಾ ನೇತೃತ್ವದ ತಂಡ. ಹರಿ ಓಂ. ಪ್ರಕಾಶನ 1 ನಿಮಿಷ. ದಯವಿಟ್ಟು ಎಲ್ಲ ಭಜನಾ ತಂಡಗಳಿಗೆ ಒಂದು ಸೂಚನೆ, ಎಲ್ಲರೂ ಕೂಡ ಪ್ರಸಾದ ಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕು. ಇನ್ನು 15 ನಿಮಿಷದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡ್ತೇವೆ. ದಯವಿಟ್ಟು ಎಲ್ಲರೂ